5ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡುವಂಥ ಸಮಯ. ವಿದ್ಯಾರ್ಥಿಗಳು ಹಾಗೂ ನಯನಾ ಮೇಡಮ್ ಅವರ ತಂಡದಿಂದ ಒಂದಷ್ಟು ನೃತ್ಯವನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ವಿಘ್ನ ವಿನಾಶಕನನ್ನು ಸ್ತುತಿಯನ್ನು ಮಾಡೋದ್ರ ಮೂಲಕ, ರಾಮನ ಧ್ಯಾನವನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವ ಪಥವ ನರಿದಡೆ ಗುರು ಪಾದವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು. ಇಂತಹ ಎಲ್ಲ ಶರಣ ಬಂಧುಗಳು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವಂತಹ ಶ್ರೀ ಪರಮಪೂಜ್ಯ ಬಾಪೂಜಿ ಶ್ರೀಗಳು, ಶ್ರೀ ದತ್ತಜ್ಞಾನ ಯೋಗಾಶ್ರಮ ಗಾಣಗಾಪುರ ಇವರನ್ನು ನಾನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೀನಿ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಗುರುಗಳಿಗೆ ಸ್ವಾಗತವನ್ನು ಕೋರೋಣ. ಎರಡನೇದಾಗಿ, ಇಂಥ ಒಂದು ನಡೆದಾಡುವ ದೇವರ ಸೇವಾ ಟ್ರಸ್ಟ್ ಅನ್ನುವಂತಹ ಸಂಸ್ಥೆಯನ್ನು ಪ್ರಾರಂಭ ಮಾಡುವಂಥದ್ದು ಸುಲಭದ ಮಾತಲ್ಲ. ಯಾಕಂದರೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಗಳು ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆ ಮೂಲಕ ಎಷ್ಟೋ ಜನ ಪ್ರತಿಭಾವಂತರನ್ನು ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡೋದು, ಅವರನ್ನು ಗೌರವಿಸೋದು, ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಇಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗೌರಮ್ಮನವರು, ಇವರ ಇಂತಹ ಸೇವೆಗೆ ಎಷ್ಟು ನಾವು ನಮನಗಳನ್ನು ಸಲ್ಲಿಸಿದ್ರೂ ಸಾಕಾಗಲ್ಲ. ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತೀನಿ. ಶ್ರೀಮತಿ ಗೌರಮ್ಮ ಅವರು ಅಧ್ಯಕ್ಷರು, ನಡೆದಾಡುವ ದೇವರ ಸೇವಾ ಟ್ರಸ್ಟ್. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಸುನಿಲ್ ವೆಂಕಟೇಶ್ರವರು, BJP ಮುಖಂಡರು, ಚಾಮರಾಜಪೇಟೆ ಮಂಡಲ ಕಾರ್ಯದರ್ಶಿಗಳು, ಸಂಸ್ಥಾಪಕರು, ಸಂಕಲ್ಪ ಸೇವಾ ಕೇಂದ್ರ ಮತ್ತು ಮಾಲೀಕರು VR ವುಡ್ಸ್ ಇಂಡಸ್ಟ್ರೀಸ್. ಇವರು ಕೂಡ ಅಂದರೆ ಯುವ ಜನತೆ ಇವತ್ತಿನ ಜಗತ್ತಿಗೆ ಮಾದರಿಯಾಗಬೇಕು ಅನ್ನೋ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಸಮಾಜ ಸೇವಾ ಕಾರ್ಯಗಳಿಗೆ ತಮ್ಮ ಪ್ರೋತ್ಸಾಹಗಳನ್ನು ನೀಡ್ತಾ ಬಂದಿದ್ದಾರೆ. ಇವ್ರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸ್ತೀನಿ. ನಂತರ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯವರು, ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಅವರ ಪರಿಚಯವನ್ನು ಸ್ವಾಗತದಲ್ಲಿ ನಾನು ನಿಮಗೆ ಪರಿಚಯಿಸ್ತೀನಿ. ಅವರನ್ನು ಕೂಡ ವೇದಿಕೆಗೆ ನಾನು ತುಂಬು ಹೃದಯದಿಂದ ಆಹ್ವಾನಿಸ್ತೀನಿ. ಅದೇ ರೀತಿ ಇಂದಿನ ಕಾರ್ಯಕ್ರಮ ನಾವಿಲ್ಲೆಲ್ಲರೂ ಸೇರೋದಕ್ಕೆ ಕಾರಣಕರ್ತರು, ಇಂದಿನ ನಡೆದಾಡುವ ದೇವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಆಗಿರುವಂತಹ ಶ್ರೀ S ಮಂಜುನಾಥ್ ಸರ್ ಅವರು. ಎಲ್ಲರನ್ನ ಒಗ್ಗೂಡಿಸೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಒಂದು ಕಡೆ ಒಬ್ಬರನ್ನ ಸೇರಿಸೋದು, 4 ಜನ ಸೇರಿಸಿ ಕೆಲಸ ಮಾಡೋದು ತುಂಬ ಕಷ್ಟವಾದ ಕೆಲಸ. ಅಂಥದ್ರಲ್ಲಿ ಇಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಿರುವಂತಹ ಶ್ರೀ ಮಂಜುನಾಥ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಮೊದಲಿಗೆ ಗುರುಗಳನ್ನು ವೇದಿಕೆಗೆ ಆಹ್ವಾನಿಸಿದ್ದೀವಿ. ಅವರ ಪಾದ ಕಮಲಗಳಿಗೆ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಗುರುಗಳೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಅಮ್ಮ ಗೌರಮ್ಮನವರು ಮತ್ತೆ ಹೇಳಲೇಬೇಕಾಗಿಲ್ಲ, ಅವರ ಸರಳ ನಡೆ ಜೊತೆಗೆ ಅವರು ನೊಸಲ ವಿಭೂತಿ ಅಂದರೆ ಅವರ ಹಣೆಯಲ್ಲಿರೋ ವಿಭೂತಿನೇ ಹೇಳ್ತಾ ಇದೆ ಅವರ ಶರಣ ತತ್ವಗಳು ಏನು ಅನ್ನೋದನ್ನು. ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಸಹೃದಯರ ಪರವಾಗಿ ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಮತ್ತೊಬ್ಬ ಮುಖ್ಯ ಅತಿಥಿಗಳು ಡಾಕ್ಟರ್ ಇಸ್ಮಾಯಿಲ್ ಬಬ್ಬುಕಟ್ಟೆಯವರು. ಇವರು ಕೂಡ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಜಿಲ್ಲಾ ಅಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತರು, ಫಲಾಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದಂತಹ ಅಪ್ರತಿಮ ಸಮಾಜ ಸೇವಕರು. 300 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ಬಡ ವಿಧವೆ ಸಬೀನಾ ಅವರಿಗೆ 106 ನೂತನ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು. ನರೀಮ್ಗಾಮ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧುಲೈಕಾ ಅವರ ಮನೆ ದುರಸ್ತಿಗೆ ಸಹಾಯ. ಅಮ್ಲಮೊಗರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೃದ್ಧೆ ಲಕ್ಷ್ಮಿಯವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿರೋದು. ಭಾವಿ ನಿರ್ಮಾಣ ಕಾರ್ಯ. ಕೊರೋನಾ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಆಹಾರ ಸಾಮಗ್ರಿಯನ್ನು ವಿತರಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಹಲವಾರು ಹೆಣ್ಣು ಮಕ್ಕಳ ವಿಧವೆಯರ
ಅಸಹಾಯಕರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಮಂಗಳೂರಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವು ಸಾಧಕರನ್ನು ಗುರುತಿಸಿ ಸನ್ಮಾನವನ್ನು ಮಾಡಿರುವಂಥದ್ದು. ಔಷಧೀಯ ಸಹಾಯ, ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಪಾವೂರು ಇನೋಳಿ ಕಮಲ ಪದವಿನ ಮಹಿಳೆಗೆ ವೀಲ್ ಚೇರನ್ನು ವಿತರಣೆ ಮಾಡಿರುವಂಥದ್ದು. ಅಂಗವಿಕಲರಿಗೂ ಕೂಡ ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡಿರೋದು. ಮದುವೆಗೆ ಧನ ಸಹಾಯ ಮಾಡುವಂಥದ್ದು. ರಸ್ತೆ ಬದಿಯ ನಿರ್ಗತಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸ. ಕ್ಯಾನ್ಸರ್ ರೋಗಿಗಳಿಗೆ ಔಷಧಿಯ ಸಹಾಯವನ್ನು ಮಾಡುವಂಥದ್ದು. ಅಂಗವಿಕಲರಿಗೆ ಊರುಗೋಲುಗಳನ್ನು ವಿತರಣೆ ಮಾಡುವಂಥದ್ದು. ಪ್ರತಿ ತಿಂಗಳು ಕೆಲವು ಅರ್ಹ ಕುಟುಂಬಗಳಿಗೆ ರೇಷನ್ ವಿತರಣೆಯನ್ನು ಮಾಡುವಂತಹ ಒಂದು ಸೇವಾ ಮನೋಭಾವವನ್ನು ಹೊಂದಿರುವಂಥವರು. ಹಲವಾರು ವಿವಿಧ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿರುವಂಥ ಇವರು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಆಜೀವ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು, ತುಳುನಾಡ ರಕ್ಷಣಾ ವೇದಿಕೆಯ ಉಲ್ಲಾಳ ಘಟಕದ ಮಾಜಿ ಅಧ್ಯಕ್ಷರು, ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಮಾಜಿ ಕಾರ್ಯದರ್ಶಿಗಳು, ಬಜಾಲ್ ಪಕ್ಕಲಡ್ಕ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿರುವಂಥವರು, ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮಾಜಿ ಕಾರ್ಯದರ್ಶಿಗಳು ಆಗಿರುವಂಥವರು, ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಸಂಘದ ಮಾಜಿ ಉಪಾಧ್ಯಕ್ಷರು, ರಾಷ್ಟ್ರೀಯ ಮಾನವ ಹಕ್ಕು ಕೇಂದ್ರದ ಆಜೀವ ಸದಸ್ಯರು, ಮಾನವ ಹಕ್ಕು ಸಮಿತಿಯ ಮಾಜಿ ಜಿಲ್ಲಾ ಅಧ್ಯಕ್ಷರು. ಹೀಗೆ ಹಲವಾರು ಅವರ ಸೇವಾ ಕಾರ್ಯಗಳು ಇನ್ನೂ ಕೂಡ ಪಟ್ಟಿ ದೊಡ್ಡದಿದೆ. ಇವರಿಗೆ ಸಿಕ್ಕಿರುವಂತಹ ಸನ್ಮಾನ ಪ್ರಶಸ್ತಿಗಳಲ್ಲಿ ಕೆನಡಾದ ರೀಜನ್ಸ್ ನ್ಯಾಷನಲ್ ಥಿಯೋಲಾಜಿಕಲ್ ಕಾಲೇಜಿನ ವತಿಯಿಂದ ಸಮಾಜ ಸೇವೆಯಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿರುವಂಥದ್ದು. ಏಷ್ಯಲ್ ಕಲ್ಚರ್ ವೇದಿಕೆ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟನ್ನು ಪಡೆದಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ನ ಮೂಲಕ ಒಂದು ರಾಜ್ಯ ಮಟ್ಟದ ಕರ್ನಾಟಕ ವೈಭವ ಕಾರ್ಯಕ್ರಮದಲ್ಲಿ ತಾವು ತೊಡಗಿಸ್ಕೊಂಡಿರುವಂಥದ್ದು. ವಿವಿಧ ಕಲೆ, ಸಾಹಿತ್ಯ, ನಾಡು, ನುಡಿ, ಸಂಸ್ಕೃತಿಗೆ ವರ್ಣಿಸಲಸದಳವಾದಂತಹ ಅನುಪಮ ಸೇವೆ ಸಲ್ಲಿಸಿರುವಂಥದ್ದು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗಿರುವಂಥದ್ದು. ಇಂತಹ ಸಾಧನೆ ಮಾಡಿದಂತಹ ಅಗ್ರಗಣ್ಯ ಮಹನೀಯರನ್ನು ಗುರುತಿಸೋದ್ರ ಮೂಲಕ ಭವ್ಯ ಕರ್ನಾಟಕದ ಅಭಿವೃದ್ಧಿಗೆ ನೆರವಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ಕರ್ತರು ಆಗಿರುವಂತಹ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು. ಈ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿರುವಂತಹ ಇವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಜೂನಿಯರ್ ವಿಷ್ಣುವರ್ಧನ್ ಅವರು, ಇವರಿಂದ ಇಂದಿನ ಎಲ್ರಿಗೂ ಕೂಡ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಭದ್ರಾವತಿ ಶ್ರೀ ಅಪೇಕ್ಷಾ ಮಂಜುನಾಥ್ ಸಂಸ್ಥೆ, ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತೀನಿ. ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಸುನಿಲ್ ವೆಂಕಟೇಶ್ ಅವರು, ಇವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಇವರ ಒಂದು ಪರಿಚಯ: ಶ್ರೀಯುತ ಸುನಿಲ್ ವೆಂಕಟೇಶ್ ಅವರು ಮೂಲತಃ ಚಾಮರಾಜಪೇಟೆಯವರು. ತಂದೆ ತಾಯಿಯವರೊಂದಿಗೆ ಸಮಾಜ ಸೇವೆ ಮಾಡ್ತಾ ಬಂದ, ಅಂದರೆ ಬಾಲ್ಯದಿಂದನೇ ಇವರು ಮಾಡ್ತಾ ಬಂದಿದ್ದರು. ಓದಿನ ಜೊತೆಗೆ RSSನ ಪರಿಚಯವನ್ನು ಮಾಡಿಕೊಂಡು ಹಿಂದೂ ಸೇವಾ ಪರಿಷತ್ಗಳ ಜೊತೆ ಸೇವೆ ಮಾಡ್ತಾ ನಂತರ BJP ಕಾರ್ಯಕರ್ತರಾಗಿ ಈಗ ಚಾಮರಾಜಪೇಟೆಯ BJP ಟಿಕೆಟ್ ಆಕಾಂಕ್ಷಿಯಾಗಿ ಪ್ರಯತ್ನ ಪಟ್ಟಂಥವರು. ಮುಂದಿನ ಬಾರಿ ಶಾಸಕರಾಗಲಿ ಅಂತ ನಾವೆಲ್ಲರೂ ಕೂಡ ಅವ್ರನ್ನ ತುಂಬು ಮನಸ್ಸಿನಿಂದ ಹಾರೈಸೋಣ. ಸತತ 10 ವರ್ಷಗಳಿಂದ ಸಂಕಲ್ಪ ಸೇವಾ ಕೇಂದ್ರದಿಂದ ಸಾಮಾನ್ಯ ಜನರಿಗೆ ಬೇಕಾದ BPL, ವೋಟರ್ ಕಾರ್ಡ್, ಸೀನಿಯರ್ ಸಿಟಿಸನ್ ಕಾರ್ಡ್, ಶ್ರಾಮ್ ಕಾರ್ಡ್ಗಳನ್ನು ಉಚಿತವಾಗಿ ಮಾಡಿಸಿ ಅದೆಷ್ಟೋ ಬಡವರಿಗೆ ಹಾಗೂ ಸಾಮಾನ್ಯರಿಗೆ ದಾರಿದೀಪವಾಗಿರುವಂಥವರು. ಮತ್ತೊಂದು ವಿಶೇಷತೆ ಅಂದರೆ ಮಹಾಮಾರಿ ಕೊರೋನಾ ಸಮಯದಲ್ಲಿ ಅದೆಷ್ಟೋ ಜನರಿಗೆ ಉಚಿತವಾಗಿ ಆಹಾರ ಸಾಮಗ್ರಿಗಳನ್ನು, ತರಕಾರಿಗಳು, ಹಣ್ಣುಗಳನ್ನು ತಮ್ಮದೇ ಆದ ತಂಡವನ್ನು ರಚಿಸಿಕೊಂಡು ಕ್ಷೇತ್ರದ ಎಲ್ಲ ಜನರಿಗೂ ತಲುಪಿಸಿದಂತಹ ಹೆಮ್ಮೆಯ ವಿಷಯ. ಹಾಗೂ ವ್ಯಾಕ್ಸಿನ್ಗಳ ವ್ಯವಸ್ಥೆ, ಹಾಸಿಗೆಗಳ ವ್ಯವಸ್ಥೆ ಮಾಡಿಸಿರುವಂಥದ್ದು ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮಗೆಲ್ರಿಗೂ ಗೊತ್ತು, ಇಡೀ ಜಗತ್ತೇ ನಲುಗಿ ಹೋದಂತಹ ಕೊರೋನಾ ಸಮಯದಲ್ಲಿ ಸಹಾಯ ಮಾಡುವಂಥ ಕೈಗಳು ಸಿಕ್ಕೋದೇ ಕಷ್ಟ. ಅಂಥದ್ರಲ್ಲಿ ಸಹಾಯ ಮಾಡೋಕ್ಕೆ ಮುಂದೆ ಬಂದು ಇಷ್ಟೆಲ್ಲ ಮಾಡಿರುವಂಥ ಇವ್ರಿಗೆ ಮತ್ತೊಮ್ಮೆ ನಾವು ಗೌರವವನ್ನು ಸಲ್ಲಿಸೋಣ. ನಮ್ಮ ಈ ಚಾಮರಾಜಪೇಟೆ ಕ್ಷೇತ್ರದ ಎಮ್ಮೆ ಮೈದಾನದಲ್ಲಿ ನಮ್ಮ ಸರ್ವ ಕಾರ್ಯಗಳಿಗೂ ಅಧಿಪತಿಯಾಗಿ ಪೂಜೆ ಮಾಡುವಂಥ ಗಣೇಶನ ಹಬ್ಬವನ್ನು ಅದ್ಧೂರಿಯಾಗಿ ಗಣೇಶೋತ್ಸವವಾಗಿ ನಡೆಸಿದ ಇವರ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಇನ್ನು ಮುಂದೆ ಈ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀಲಿ ಅಂತ ನಾವೆಲ್ಲರೂ ಹಾರೈಸೋಣ. ಜೊತೆಗೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿ ಅವರ ಸ್ವಂತ ದುಡಿಮೆಯಿಂದ ಬದುಕಲು ಅವರಿಗೆ ಉಚಿತವಾಗಿ ಹೊಲಿಗೆ ತರಬೇತಿಗಳನ್ನು ಕಲಿಸ್ಕೊಟ್ಟಿರುವಂಥದ್ದು, ಬ್ಯೂಟಿಷಿಯನ್ ತರಬೇತಿಗಳನ್ನು ಮಾಡಿಸಿರುವಂಥದ್ದು, ಕಂಪ್ಯೂಟರ್ ತರಬೇತಿಗಳಿಗೆ
ಅನುಕೂಲವಾಗುವಂತೆ ಸ್ಥಳದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ, ಉತ್ಸವಗಳಿಗೆ ಅವರಿಂದ ಆಗುವ ಸೇವೆಯನ್ನು ಮಾಡ್ತಿರೋದು. ಹಾಗೂ ಇಷ್ಟೆಲ್ಲ ಸೇವೆ ಮಾಡ್ತಿದ್ರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕ್ತಿರುವಂತಹ ಅವರ ವ್ಯಕ್ತಿತ್ವದ ವಿಶೇಷ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಜನರಿಗೆ ಇನ್ನಷ್ಟು ಸೇವೆಯನ್ನು ಮಾಡಲಿ, ಹಾಗೂ ಆ ಸೇವೆಯನ್ನು ಮಾಡೋದಕ್ಕೆ ಭಗವಂತ ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ತಮ್ಮನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ದೀಪ ಬೆಳಗಿಸೋದ್ರ ಮೂಲಕ ಮುಖ್ಯ ಅತಿಥಿಗಳೆಲ್ಲರೂ ಕೂಡ ದೀಪವನ್ನು ಬೆಳಗಿಸೋದ್ರ ಮೂಲಕ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬಂತೆ ನಾವು ದೀಪ ಬೆಳಗಿಸೋದ್ರ ಮೂಲಕ ಅಜ್ಞಾನದ ಕೇಡುಗಳನ್ನು ಮೃತ್ಯೋರ್ಮ ಅಮೃತಂಗಮಯ. ಕುಂಬಾರ ಮಾಡಿದ ಹಣತೆಗೆ ದಾನಿಗ ತಯಾರಿಸಿದ ದೇವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾಗಿರುವಂತಹ ಶ್ರೀ ಎಸ್ ಮಂಜುನಾಥ್ ಸರ್ ಅವರು ಇಂದಿನ ಕಾರ್ಯಕ್ರಮವನ್ನು ಕುರಿತು ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಮತ್ತು ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ 5ನೇ ವರ್ಷ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿ ನಮ್ಮ ಶ್ರೀ ಸುನಿಲ್ ವೆಂಕಟೇಶ್ ಅವರು, ಚಾಮರಾಜಪೇಟೆಯಲ್ಲಿ ಅತ್ಯಂತ ಜನಪರ ಕೆಲಸ ಮಾಡಿರೋರು ಯಾರಾದರೂ ನಾನು ನೋಡಿದ್ದೀನಿ ಅಂದರೆ ಅವರು ನಮ್ಮ ಸುನಿಲ್ ವೆಂಕಟೇಶ್ ಅವರು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಬ್ಬ ಆಟೋ ಡ್ರೈವರು ಊಟ ಮಾಡದಿರ ಇರಬಾರ್ದು ಅನ್ನೋ ಒಂದು ಹೋರಾಟ ಮಾಡಿದಂಥವ್ರು. ಬರೀ ವೋಟ್ರ್ ಐ ಡಿ ಇದ್ದರೆ ಅವ್ರಿಗೆ ರೇಷನ್ ಕೊಡ್ತೀನಿ ಅನ್ನೋ ವ್ಯಕ್ತಿ ಅಲ್ಲ. ಯಾರಾದರೂ ಪರವಾಗಿಲ್ಲ, ಆಟೋ ಡ್ರೈವರ್ಗೆ ಒಂದು ವಸ್ತು ಕೊಡೋದು, ಒಂದು ಅನುದಾನಕ್ಕೆ ವ್ಯವಸ್ಥೆ ಮಾಡಿಕೊಡೋದು, ಇಂಥ ಒಂದು ವ್ಯಕ್ತಿನ ನಾನು ನೋಡಿದ್ದು ನಮ್ಮ ಚಾಮರಾಜಪೇಟೆಯಲ್ಲೇ. ಎಲ್ಲರೂ ಅವರವರ ಒಂದು ಪಕ್ಷದಲ್ಲಿ ಆ ಥರ ಒಂದು ಇದು ಮಾಡ್ತಾರೆ. ಇವರು ಪಕ್ಷದಲ್ಲಿ ಮಾಡಲ್ಲ, ಪ್ರತಿಯೊಬ್ಬರನ್ನು ಗುರುತಿಸಿ ಮಾಡೋಂಥ ವ್ಯಕ್ತಿ ನಮ್ಮ ಈ ಸುನಿಲ್ ವೆಂಕಟೇಶ್ ಅವರು. ಮತ್ತು ನಮ್ಮ ಸ್ವಾಮೀಜಿಯವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಯಾವುದೇ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ನಮ್ಮ ಪರಮ ಪೂಜ್ಯ ಆದ ನಮ್ಮ ತಾಯಿಯವರು ಈ 5ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಅವ್ರು ಹೇಳೋದೇನೆಂದರೆ, ಪ್ರತಿನಿತ್ಯ ಅನ್ನದಾನ ಮಾಡಪ್ಪ, ಏನೇ ಕಷ್ಟ ಆದರೂ ನೀನು ನಿಲ್ಲಿಸ್ಬೇಡ, ಈ ರೀತಿ ಹೇಳೋಂಥ ನಮ್ಮ ತಾಯಿಯವರು ಸಿಕ್ಕಿದ್ದಾರೆ. 65 ವರ್ಷ ಆದರೂ ನನಗೆ ಮನೆ ಮಾಡಿಕೊಡ್ಬೇಡ, ನಿನ್ನ ಕೆಲಸ ಯಾವತ್ತೂ ನಿಲ್ಲಿಸ್ಬೇಡ, ನೀನು ಮುಂದೆ ನಡೆಸ್ಕೊಂಡು ಹೋಗ್ತಾಯಿರು, ಆ ರೀತಿ ಅಂದವ್ರು ಸಿಕ್ಕಿದ್ದಾರೆ. ಆಮೇಲೆ ನಮ್ಮ ಜೂನಿಯರ್ ವಿಷ್ಣುವರ್ಧನರಾದ ಅಪೇಕ್ಷೆ ಮಂಜುನಾಥ್ ಅವರು ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಅವರ ಸಹಕಾರ ಪ್ರತಿಯೊಂದು ಇದೆ. ನಮ್ಮ ಆತ್ಮೀಯ ಮಿತ್ರರಾದ ಡಾಕ್ಟರ್ ಇಸ್ಮಾಯಿಲ್ ಬಬ್ಬಿಕಟ್ಟೆ ಅವರು ಮಂಗಳೂರಿಂದ ಹಿಡಿದು ಪ್ರತಿದಿನ ನಮ್ಮ ಕಾರ್ಯಕ್ರಮಕ್ಕೆ ಏನಾದರೂ ಬೇಕಾ ಹೇಳಿ, ನಿಮ್ಗೆ ರೇಷನ್ ಬೇಕಾ ಹೇಳಿ ಅಂತಾರೆ. ಅಂಥ ಒಬ್ಬ ವ್ಯಕ್ತಿನ ನಾನು ಮಂಗಳೂರಲ್ಲಿದ್ದು ನಾನು ನೋಡಿದ್ದೀನಿ ಅಂದರೆ ತುಂಬ ಸಂತೋಷ ಆಗುತ್ತೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಬೆನ್ನೆಲುವಾಗಿ ನಿಂತಿದ್ದಾರೆ. ಎಲ್ಲರಿಗೂ ಒಂದು ನಮಸ್ಕಾರಗಳು. ಅದೇ ರೀತಿ
ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರಶಸ್ತಿ ಪುರಸ್ಕಾರರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಬಾಲ ಪುರಸ್ಕಾರಕ್ಕೂ ಆಗಮಿಸಿರುವಂತಹ ಪ್ರಶಸ್ತಿ ಪಡೆಯಲಿರುವ ಮಕ್ಕಳನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಜೊತೆಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಶರಣ ಬಂಧುಗಳು ಸಹೃದಯರನ್ನು ಕೂಡ ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೀನಿ. ಪೂಜ್ಯರಾದಂತಹ ಬಾಪೂಜಿ ಶ್ರೀಗಳು, ದತ್ತಯ್ಯ ಜ್ಞಾನ ಯೋಗಾಶ್ರಮ ಇವರಿಂದ ಒಂದೆರಡು ಆಶೀರ್ವಚನದ ನುಡಿಗಳು. ಈ ನಡೆದಾಡುವ ಸೇವಾ ಟ್ರಸ್ಟ್, ಅದಕ್ಕಿಂತಲೂ ಮುಂಚೆ ನೀವು ಮೇಲೆ ಏನಿದೆ, ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಕರ್ನಾಟಕ ಎಲ್ಲ ಜನಾಂಗದ, ಕ್ರೈಸ್ತ, ಮುಸ್ಲಿಮ, ಬೌದ್ಧ, ಈಸಾಯಿ, ಸಿಖ್ ಎಲ್ಲ ಧರ್ಮಗಳ ಅಲ್ಲಿ ಮೇಲ್ಗಡೆ ಅದನ್ನು ಬರೆದು ಕೆಳಗಡೆ ಏನು ಬರೆದಿದ್ದಾರೆ, ನಡೆದಾಡುವ ದೇವರು ಅಂತ ಏನದಲ್ಲ. ಯಾವ ಸಿದ್ಧಗಂಗಾ ಮಠದಲ್ಲಿ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಕೂಡ ಅಭ್ಯಾಸ ಮಾಡ್ತಾಯಿದ್ರು. ಈಗಲೂ ಕೂಡ ಸುಮಾರು ಸಾವಿರಾರು 10-12 ಸಾವಿರ ಮಕ್ಕಳ ಒಂದು ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅಂಥ ಒಂದು ಟ್ರಸ್ಟನ್ನು ರಚಿಸಿ, ಅಂಥ ಒಂದು ಸಂಘವನ್ನು ರಚಿಸಿ ನಮ್ಮ ಮಂಜುನಾಥ್ ಅವರು 12ನೇ ಶತಮಾನದಲ್ಲಿ ಏನು ತೋರಿಸಿದ್ರು, ಕಾಯಕವೇ ಕೈಲಾಸ ಅಂತ. ಯಾವ ನಾವು ಉನ್ನತ ಹುದ್ದೆಯೊಳಗಿದ್ರೆ ಅಥವಾ ಭಾಳ ಶ್ರೀಮಂತರಾಗಿದ್ದರೂ ಕೂಡ ಮಾಡ್ತಕ್ಕಂಥ ಮನಸ್ಸು ಬೇಕಲ್ಲ, ಕೊಡ್ತಕ್ಕಂಥ ದಾನ ಮಾಡ್ತಕ್ಕಂಥ ಅಥವಾ ಸತ್ಪಾತ್ರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಮನಸ್ಸು ಎಲ್ಲರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಪಿಯ ಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ಹಂಗೆ ನಮ್ಮ ಮಂಜುನಾಥ್ ಅವರು ಭಾಳ ಸಣ್ಣ ಕಾಯಕವನ್ನು ಮಾಡ್ತಿದ್ರೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಜನರನ್ನು ಕಲಿಸಿ ಇಷ್ಟೆಲ್ಲ ಮಾಡಬೇಕಾದ್ರೆ ಭಾಳ ಅವ್ರಿಗೆ ಏನದಲ್ಲ, ಸಂಘಟನೆ ಜೊತೆಗೆ ಆರ್ಥಿಕವಾಗಿಯೂ ಕೂಡ ವಿಚಾರ ಮಾಡಿದ್ರೆ ತಾವು ವೈಯಕ್ತಿಕವಾಗಿ ಟ್ರಸ್ಟ್ ರಚಿಸಿದ್ರೂ ಕೂಡ ಅವರ ತಾಯಿಯವರು ಅವರಿಗೆ ಬೆನ್ನೆಲುವಾಗಿ ನಿಂತು ಏನದಲ್ಲ ಈ ಒಂದು ಕಾರ್ಯಕ್ಕೆ ಪ್ರೇರಣೆ ನೀಡ್ತಿದ್ದಾರೆ. ಒಂದು ಸಣ್ಣದು ಒಂದು ಉದಾಹರಣೆ ಹೇಳ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜರು ಒಮ್ಮೆ ಯುದ್ಧಕ್ಕೆ ಹೋಗಬೇಕಾಗಿತ್ತು. ಆ ಟೈಮ್ಗೆ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಎಲ್ಲ ಕೆಬ್ಬಣದ್ದು ಅವೇನು ಕವಚಗಳನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಆ ಜೀಜಾಬಾಯಿ, ತಾಯಿ ಜೀಜಾಬಾಯಿ ಹೋಗಿ ಏನು ಶಿರಸ್ತ್ರಾಣ ಅಂತ ಹೇಳಿಕೇರಿನದಲ್ಲಿ ಕೆಬ್ಬಣದ್ದು ಹಾಕ್ಕೊಂಡು ಹೋಗ್ತಿರ್ತಾರಲ್ಲ, ಅಂಥ ಶಿರಸ್ತ್ರಾಣವನ್ನು ತೊಗೊಳಿಕ್ಕೆ ಹೋಗ್ತಾನೆ. ಯಾರು? ಶಿವಾಜಿ ಮಹಾರಾಜ. ಆಗ ಆ ತಾಯಿ ಹೇಳ್ತಾಳ, ಶಿರಸ್ತ್ರಾಣವನ್ನು ತಗೋಬೇಡ. ಯಾಕೆ? ಆ ಶಿರಸ್ತ್ರಾಣದೊಳಗೆ ಸಣ್ಣ ಗುಬ್ಬಿಗೆ ತತ್ತಿಗಳನ್ನು ಇಟ್ಟಿದ್ದಾವೆ, ಮೊಟ್ಟೆಗಳನ್ನು ಇಟ್ಟಿದೆ, ಅದು ಮರಿ ತೆಗೆದಿದೆ, ಚಿಕ್ಕ ಚಿಕ್ಕ ಮರಿಗಳಿದ್ದಾವೆ. ಅವು ಮರಿಗಳನ್ನು ನೀನು ಹಾನಿ ಮಾಡಬೇಡ ಅಂದ್ರೆ ಅವನ ಯುದ್ಧದೊಳಗೆ ಹೋದ್ರೆ ಇವನ ಶಿರಾನೇ ಮಗನ ಶಿರಾನೇ ಹೋಗ್ತದೆ. ಆದ್ರೂ ಕೂಡ ಮಗನ ವಿಶ್ವಾಸದ ಮೇಲೆ, ಮಗನ ಧೈರ್ಯದ ಮೇಲೆ, ಯಾವ ಒಂದು ನಂಬಿಕೆಯಿಂದ ಆ ಶಿರಸ್ತ್ರಾಣವನ್ನು ಮುಟ್ಟಬೇಡ, ಆ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡಬೇಡ ಅಂತ ತಾಯಿ ತಿಳಿಸಿದಳು. ಅದೇ ಥರನಾಗಿ ನಮ್ಮ ಮಂಜುನಾಥರವರಿಗೆ ಅವರ ತಾಯಿ ಅಂಥ ಒಂದು ಧೀರ ಉದಾತ್ತವಾಗಿರ್ತಕ್ಕಂಥ, ನಾವು ಏನಾದರೂ ಸಂಸ್ಕಾರ ಕಲಿಯಬೇಕಾಗಿತ್ತು ಅಂದ್ರೆ ತಂದೆ ತಾಯಿಯೇ ಮೊದಲ ದೇವರು, ಆನಂತರ ಆಚಾರ್ಯ, ನಾವು ಗುರುಗಳ ಆಮೇಲೆ 3ನೇ ನಂಬರ್ ನಮ್ಮದು. ಮೊದಲ ತಂದೆ ತಾಯಿನೇ ದೇವರು. ಎಲ್ಲಾದರೂ ದೇವರು ಹುಡ್ಕೊಡೋದಿತ್ತಂದ್ರೆ ಯಾವ ಗುಡಿ ಗುಂಡಾರಗಳು, ಯಾವ ತೀರ್ಥಕ್ಷೇತ್ರಗಳು, ಮೊದಲ ನಾವು ತಂದೆ ತಾಯಿಯನ್ನು ನಾವು ಸರಿಯಾದ ಸಂಸ್ಕಾರದಿಂದ ಬೆಳೆದೇ ಬಂದ್ರೆ ನಮಗೆ ಮನೆಯಲ್ಲೇ ದೇವರು ಎಲ್ಲಿ ಹುಡುಕಾಡಿದ್ರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಅಂಥ ಇಲ್ಲಿ ಎಲ್ಲರನ್ನ ಗುರುತಿಸಿ ಆ ಮಳಿಮಠ ಅಂತಕ್ಕಂಥವ್ರು ಮತ್ತಿನ್ನೂ ಹಲವಾರು ವಿಧದಾಗಿರೋರು ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಈ ಚಾಮರಾಜಪೇಟೆಯ ನಮ್ಮ ಸುನೀಲ್ ಯುವ ನಾಯಕರು, BJP ಯುವ ನಾಯಕರು, ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಮಂಗಳೂರಿನ ಇಸ್ಮಾಯಿಲ್ ಅವರು ನಮ್ಗೆ ಇವರಿಗೆ ಭಾಳ ಒಂದು ಅನೋನ್ಯ ಸಂಬಂಧ ಇದ್ದು, ಅವ್ರು ಯಾವಾಗ ಹೇಳ್ತಾರೆ, ನಾನು ಇವಾಗ ಬಂದಿದ್ದು ಕೊಡಗುಲಿಂದ. ನಿನ್ನೆ ಅವರು ಫೋನ್ ಮಾಡಿದ್ರು, ಒಂದು 15 ದಿವಸ ಮೈಸೂರು ಸುತ್ತೂರು ಕಾರ್ಯಕ್ರಮದೊಳಗೆ ಇವರಿಗೆ ಅಲ್ಲಿ ಸನ್ಮಾನ ಮಾಡ್ತಾಯಿದ್ದಾರೆ ಅವರು ಮಳಿಮಠ ಅನ್ನೋರಿಗೆ. ಅವರು ಬಂದಿದ್ದರು, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಆ ನಂತರ ಯಾಕಾಗಲ್ದು ಅಂತ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಏನದಲ್ಲ ಬರಲೇಬೇಕು ಅಂತೇಳಿ ನನಗೆ ಒಂದು ಅಷ್ಟು ಆಸಕ್ತಿ. ಯಾಕಂತಂದ್ರೆ ದುಡ್ಡು ಕೊಟ್ಟು ಕರೆಸೋರು ಫಂಕ್ಷನ್ಗಳು ಸಾಕಷ್ಟಿವೆ, ಆದರೆ ಯಾವರು ಹೃದಯಾಂತರಾಳದಿಂದ ಏನು ಭಾವ ಪರವಶವಾಗಿ ಅಂತ ಹೇಳ್ತಾರಲ್ಲ, ಜನ ಕಡಿಮೆ ಇರಲಿ ಅಥವಾ ಇದನ್ನು ಏನಾದರೂ ಇರಲಿ, ಆದರೆ ಏನು ಭಾವನಾತ್ಮಕವಾಗಿ ಏನು ಮಾಡ್ತಾ ಇರ್ತಾರಲ್ಲ ಇಂಥ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ತಮ್ಮೆಲ್ಲರ ಏನದಲ್ಲ ಸಹಕಾರ ಸಿಗಲಿ ಅಂತಕ್ಕಂಥ ಆಶಯದೊಂದಿಗೆ ನಾನು 2 ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಹರ ಓಂ ತತ್ಸತ್. ನಡೆದಾಡುವ ದೇವರ
ಸೇವಾ ಟ್ರಸ್ಟ್ ರಿಜಿಸ್ಟ್ರೇಡ್. ಇದನ್ನು ನನ್ನ ಸ್ನೇಹಿತರಾದ ಮಂಜುನಾಥ್ ಸರ್ ಅವರು ಹಲವಾರು ವರ್ಷಗಳಿಂದ ಈ ಟ್ರಸ್ಟನ್ನು ಮಾಡಿ ಬಡವರ ನಿರ್ಗತಿಕರ ಕಣ್ಣೀರು ಒರೆಸುವ ಕೆಲಸಗಳನ್ನು ಮಾಡಿದಂಥ ಮಂಜುನಾಥ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಗಳಾದ ಬಾಪೂಜಿ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಬಹುಶಃ ಮಂಗಳೂರಿನಿಂದ ಬಂದು ಸ್ವಾಮಿಗಳ ಒಂದು ಆಶೀರ್ವಾದಗಳನ್ನು ಪಡೆಯಲಿಕ್ಕೆ ನನಗೂ ಕೂಡ ಈ ವೇದಿಕೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಬಲ್ಲೆ. ಅದು ಕೂಡ ಒಂದು ನಾವು ಮಾಡಿದ ಒಂದು ಸಾಮಾಜಿಕ ಸೇವೆಯ ಒಂದು ಪುಣ್ಯದ ಫಲ ಅಂತ ನಾನು ಹೇಳ್ತೇನೆ. ಮತ್ತು ನಮ್ಮ ಈ ವೇದಿಕೆಯಲ್ಲಿದ್ದಂಥ ಇವತ್ತಿನ ಅಧ್ಯಕ್ಷರು ಸುನಿಲ್ ವೆಂಕಟೇಶ್ರವರು, ಯುವಕರು, BJPನ ಯುವ ನಾಯಕರು, ಅದೇ ರೀತಿ ನನಗೆ ಗೊತ್ತಿಲ್ಲದಿದ್ದರೂ ಈಗ ತಾನೇ ಮಂಜುನಾಥ್ ಸರ್ ಅವರ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದಾಗ ನನಗೆ ನನ್ನ ಮೈ ಒಮ್ಮೆ ಜುಮ್ ಅಂತಾಯಿತು. ಯಾಕೆಂದರೆ ಈಗಿನ ಈ ಕಲಿಯುಗದಲ್ಲೂ ಇಂಥ ಸಮಾಜ ಸೇವೆ ಮಾಡುವ ಒಂದು ಜನರು ಇದ್ದಾರೆ ಎಂಬುದು ನನಗೆ ಈ ವೇದಿಕೆಯಲ್ಲಿ ತುಂಬ ಸಂತೋಷವಾಯಿತು. ಸುನೀಲ್ ಸರ್ ಅವರ ಬಗ್ಗೆ ಹೇಳಲಿಕ್ಕೆ ಹಲವಾರು ದಿನಗಳು ಬೇಕಾದರೂ ಒಂದು ಚಿಕ್ಕದಾಗಿ 1-2 ನಿಮಿಷದಲ್ಲಿ ಮಂಜುನಾಥ್ ಸರ್ ಅವರ ಸಂಕ್ಷಿಪ್ತವಾದ ವಿವರಗಳನ್ನು ಹೇಳಿದಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ಈ ಬೆಂಗಳೂರಿನಲ್ಲಿರುವ ಈ ಮಹಾನಗರದಲ್ಲಿ ಇಂಥ ಒಂದು ಸಮಾಜ ಸೇವಕರು ಮತ್ತು ಒಂದು ಪಕ್ಷದಲ್ಲಿ ಯುವ ನಾಯಕನಾಗಿ ದುಡಿದು ಬಡವರ ದೀನ ದಲಿತರ ಕಣ್ಣೀರನ್ನು ಒರೆಸುವಂಥ ಒಬ್ಬ ಯುವ ನಾಯಕ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಮತ್ತು ನಾನು ಕೂಡ ಅವರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರನ್ನು ಭೇಟಿಯಾಗಿ ಅವರ ಒಂದು ಪರಿಚಯವನ್ನು ನನಗೂ ಕೂಡ ಸಿಕ್ಕಿತು. ಇನ್ನು ಮುಂದೆ ನಾನು ಕೂಡ ಅವರ ಪರಿಚಯವನ್ನು ಮುಂದುವರಿಸಲಿಕ್ಕೆ ನಾನು ಕೂಡ ಸರ್ ನಿಮ್ಮೊಟ್ಟಿಗೆ ಇದ್ದೇನೆಂದು ಹೇಳುತ್ತಾ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ಮತ್ತು ಇನ್ನೊಂದು ನಮ್ಮ ತಾಯಿ, ಅಂದರೆ ನನ್ನ ತಾಯಿ ಅಂತ ಹೇಳಬಲ್ಲೆ, ಮಂಜುನಾಥ್ ಸರ್ ಅವರ ತಾಯಿಯಲ್ಲ, ಅದು ನನ್ನ ತಾಯಿ ಕೂಡ ಹೌದು. ಯಾಕೆಂದರೆ ಬೆಂಗಳೂರಿನ ಕಾರ್ಯನಿಮಿತ್ತ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಂಜುನಾಥ ಸರ್ ಮತ್ತು ಅವರ ತಾಯಿ, ನನಗೆ ಅವರ ತಾಯಿ ನನ್ನ ತಲೆ ಮೇಲೆ ಕೈಯನ್ನಿಟ್ಟು ಆಶೀರ್ವಾದ ಮಾಡಿದ್ದರು. ಆ ಫೋಟೋವನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಬಹುಶಃ ಎಲ್ಲರೂ ಕೇಳಿದರು, ಈ ಒಂದು ತಾಯಿ ಯಾರು ನಿನಗೆ ಸಿಕ್ಕಿದ್ದಂತ. ನಾನು ಹಾಗೆ ಹೇಳಿದೆ, ಬೆಂಗಳೂರು ಎಂಬ ಮಹಾನಗರದಲ್ಲಿ ಅವರ ಮಗ ಬಡವರಿಗೆ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಮಂಜುನಾಥ್ ಸರ್ ಅವರ ಮಗ ಆಗಿರುತ್ತಾರೆ. ಆದ್ದರಿಂದ ಒಂದು ಬಡ ಯಾವಾಗಲೂ ಊಟಕ್ಕೆ ಕೊರತೆ ಇರುವವರ ಹತ್ತಿರ ಹೋಗಿ ಅವರಿಗೆ ಊಟದ ಉಪಚಾರವನ್ನು ಮಾಡುತ್ತಿರುವಂಥ ಮಂಜುನಾಥ್ ಸರ್ ಅವರ ತಾಯಿ ಅಂತ ಹೇಳಿದಾಗ ನನ್ನನ್ನು ಕೇಳಿದವರಿಗೂ ತುಂಬ ಸಂತೋಷವಾಯಿತು. ಆ ತಾಯಿಯ ಆಶೀರ್ವಾದ ಕೂಡ ನನಗೆ ಆವತ್ತಿನಿಂದ ಇದೆ. ಯಾವಾಗಲೂ ಫೋನ್ ಮಾಡಿದಾಗ ನಾನು ಅವರನ್ನು ಕೇಳುತ್ತಾ ಇರುತ್ತೇನೆ. ಆದ್ದರಿಂದ ಅವರು ಕೂಡ ನಮ್ಮ ಮುಂದೆ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ ಅಭಿನಂದಿಸುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಈ ವೇದಿಕೆಯ ಮುಂಭಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು, ನಾನು ಅವರ ಅಭಿಮಾನಿ. ವಿಷ್ಣುವರ್ಧನ್, ನಾನು ನಿಜವಾಗಿಯೂ ಫಿಲ್ಮ್ ನೋಡೋದು ತುಂಬ ಕಡಿಮೆ, ಆದರೂ ವಿಷ್ಣುವರ್ಧನ್ ಸರ್ ಮತ್ತು ಅಂಬರೀಷ್ ಅವರ ಪಿಕ್ಚರನ್ನು ನಾನು ಚಿಕ್ಕದಿರುವಾಗ ತುಂಬ ಸಲ ನೋಡ್ತಾ ಇದ್ದೆ. ಆದ್ದರಿಂದ ಈ ಸಲ ನನ್ನ ಕಣ್ಣೆದುರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ನೋಡಲಿಕ್ಕೆ ನನಗೆ ತುಂಬ ಸಂತೋಷವಾಯಿತು. ಅವರ ಈ ವೇದಿಕೆಯಲ್ಲಿ ಅವರು ನಮಗೆ ಕೊಟ್ಟಂಥ ಒಂದು ವಿಷ್ಣುವರ್ಧನ್ ಸರ್ ಅವರ ರೂಪದಲ್ಲಿ ಬಂದು ನಮ್ಮನ್ನು ಅಭಿನಯಿಸಿ ನಮಗೆ ತುಂಬ ಮನರಂಜನೆಯನ್ನು ಕೊಟ್ಟಿದ್ದಾರೆ. ಸರ್, ನಿಮಗೂ ಕೂಡ ನಾನು ಈ ವೇದಿಕೆಯಲ್ಲಿದ್ದೀರಿ ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿದ್ದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಾದ ಎಲ್ಲ ಸಮಾಜ ಸೇವೆ ಇತರ ಕ್ಷೇತ್ರದಲ್ಲಿ ದುಡಿದಂಥ ಎಲ್ಲ
ನನ್ನ ಮಿತ್ರರೇ, ಸಹೋದರಿಯರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನನ್ನ ಅಕ್ಕ ಕುಸುಮಾ ಮೇಡಮ್ ಅವರೇ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಹಾಗೂ ಮಂಗಳೂರಿನಿಂದ ಬಂದಂಥ ನಯನ ಮೇಡಮ್ ಅವರು ಮತ್ತು ಅವರ ತಂಡ, ಬಹುಶಃ ಅವರನ್ನು ನಾನು ಮೊದಲೇ ಹೇಳಬೇಕಿತ್ತು, ಮರೆತು ಹೋಯಿತು. ಅವರು ಕೂಡ ಇವತ್ತು ನಮಗೆ ಬೆಂಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಮನೋರಂಜನೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ, ಅವರ ತಂಡವನ್ನು ಕೂಡ ನಾನು ನೆನಪಿಸುತ್ತಾ, ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ನನ್ನ ಗುರುಗಳಾದ ವಿಷ್ಣುಮೂರ್ತಿ ಭಟ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಅಬ್ದುಲ್ ಕಲಾಂ ಪ್ರಶಸ್ತಿಯವರು ಕೂಡ ಇದೆ. ಬಹುಶಃ ಅವರನ್ನು ನಾನು ಯಾಕೆ ಹೇಳ್ತೇನೆಂದರೆ, ನಾನು ಒಂದು ಸಾಮಾಜಿಕ ರಂಗದಲ್ಲಿ, ಹೋರಾಟ ರಂಗದಲ್ಲಿ ಮುಂದೆ ಬರಬೇಕಾದಂದರೆ ನನ್ನ ಸಮುದಾಯದ ಜನರು ಅಲ್ಲದಿದ್ದರೂ ಇತರ ಸಮುದಾಯದ ಇಂದ ಬಂದಂಥ ವಿಷ್ಣುಮೂರ್ತಿ ಭಟ್ ಅವರು, ನೀನು ಮುಂದೆ ಹೋಗು, ನಿನ್ನ ಬೆನ್ನ ಹಿಂದೆ ನಾನು ಇದ್ದೇನೆಂದು ಹೇಳಿ ನನಗೆ ಧೈರ್ಯವನ್ನು ತಂದುಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳನ್ನು ಮತ್ತು ಸಮಾಜ ಸೇವೆಯನ್ನು ಮಾಡಲು ನನಗೆ ಅವಕಾಶವನ್ನು ಉರಿದುಂಬಿಸಿಕೊಟ್ಟಂಥ ನನ್ನ ಗುರುಗಳಾದ ವಿಷ್ಣುಮೂರ್ತಿ ಭಟ್ ಅವರನ್ನು ನಾನು ಈ ವೇದಿಕೆಯಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಮ್ಮ ಸ್ವಾಮೀಜಿಯವರು ಇದ್ದಾರೆ, ಸುನೀಲ್ ಸರ್ ಅವರಿದ್ದಾರೆ, ಮತ್ತು ನಮ್ಮ ಮಂಜುನಾಥರ ತಾಯಿಯವರಿದ್ದಾರೆ, ವಿಷ್ಣುವರ್ಧನ್ ಸರ್ ಇದ್ದಾರೆ, ಹಾಗೆ ಈ ಥರ ಬಂದ ಎಲ್ಲ ಸಭಿಕರಿದ್ದಾರೆ. ನಮ್ಮ ಗುರುಗಳ ಬಗ್ಗೆ ನಾನೊಂದು ಪರಿಚಯ ಮಾಡೋದು ನನಗೆ ತುಂಬ ಸಂತೋಷ. ನಿನ್ನೆ ಈ ಕಾರ್ಯಕ್ರಮದಲ್ಲಿ ಬರಬೇಕಾದ್ರೆ ಅವರು ಮಂಗಳೂರಿಂದ ಸಂಜೆ 4 ಗಂಟೆಗೆ ನನ್ನ ಮನೆಗೆ ಬಂದು ರಾತ್ರಿ ನನ್ನ ಮನೆಯಲ್ಲೇ ಊಟ ಮಾಡಿ ನನ್ನ ಮಿಸಸ್ ಹತ್ರ ಹೇಳಿ, ಇವತ್ತು ಊಟ ನಿಮ್ಮ ಮನೆಯಲ್ಲಿ ಮಾಡ್ತೇನೆ ಅಂತ ಹೇಳಿ ಊಟವನ್ನು ಕೂಡ ತಯಾರು ಮಾಡಿ ನಾವು ಒಟ್ಟಿಗೆ ಊಟ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ನಾನು ಅವರನ್ನು ಕೂಡ ನೆನೆಸ್ತಾ ಇದ್ದೇನೆ. ಮತ್ತು ನಮ್ಮೊಟ್ಟಿಗೆ ಮಂಗಳೂರಿಂದ ಸಮಾಜ ಸೇವೆಯಲ್ಲಿ ಒಂದು ಎತ್ತಿದ ಕೈ ಮ್ಯಾಕ್ಸಿಮ್ ಡಿಸೋಜಾ ಎಂಬವರು, ಅವರು ಕೂಡ ನನ್ನೊಟ್ಟಿಗೆ ಇದ್ದಾರೆ. ಮತ್ತು ಉಮೇಶ್ ಅವರು ಕೂಡ ಸಮಾಜ ಸೇವೆಯಲ್ಲಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಅವರು ಮುಂದೆ ಇದ್ದಂಥ ಒಬ್ಬ ವ್ಯಕ್ತಿ. ಮತ್ತು ಇನ್ನೊಂದು ನನ್ನ ಅಂಗನವಾಡಿ ಟೀಚರ್ ಸುವರ್ಣಲತಾ ಮೇಡಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮತ್ತೊಂದು ಬಾಲ ಪ್ರತಿಭೆ ಕೂಡ ನಮ್ಮೊಟ್ಟಿಗೆ ಬಂದಿದ್ದಾರೆ. ಮತ್ತು ನಮ್ಮೊಟ್ಟಿಗೆ ಬಂದಂಥ ಎಲ್ಲ ನನ್ನ ಸ್ನೇಹಿತರನ್ನು ಕೂಡ ನೆನೆಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ವ ಕಾರ್ಯಕ್ರಮ ಅಂತ ನಾನು ಹೇಳಬಲ್ಲೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮ ಇದು ನಿಜವಾಗಿಯೂ ಇದು ಆಗಬೇಕಾದಂಥ ಒಂದು ಕಾರ್ಯಕ್ರಮ. ಒಂದು ಕಲಂಕರಹಿತ, ವಿಶ್ವದಲ್ಲಿ ಕಲಂಕರಹಿತ ಇರುವ ಒಂದು ಸ್ವಾಮೀಜಿ ಅಂದರೆ ನಾನು ಕೂಡ ಅವರ ಒಂದು ಅಭಿಮಾನಿಯಾಗಿ ಪರಮ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯವರ ಒಂದು ಟ್ರಸ್ಟನ್ನು ನಡೆಸಿ ಆ ಸ್ವಾಮೀಜಿ ಹೆಸರಲ್ಲಿ ವಿಶ್ವದಲ್ಲೇ ಅವರಿಗೆ ಯಾವುದೇ ಒಂದು ಕಳಂಕ ಇಲ್ಲದಂಥ ಸ್ವಾಮೀಜಿ ಆಗಿರುತ್ತಾರೆ. ಆದ್ದರಿಂದ ಅವರ ಆಶ್ರಮದಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಕೂಡ ಅಲ್ಲಿ ಆಶ್ರಮದಲ್ಲಿದ್ದಾರೆ ಅಲ್ಲ ಸರ್, ಅಲ್ಲಿ ಆಶ್ರಮದಲ್ಲಿ ಇದ್ದಾರೆ. ಬಹುಶಃ ಇದನ್ನು ನನಗೆ ಮಂಜುನಾಥ್ ಸರ್ ಹೇಳಿದರು. ಅಂದರೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಆ ಆಶ್ರಮದಲ್ಲಿ ಆ ಮಕ್ಕಳು ಕಲಿಯುತ್ತಾ ಇದ್ದಾರೆ. ಇಂಥ ಒಂದು ಸ್ವಾಮೀಜಿಯ ಹೆಸರಲ್ಲಿ ನಡೆಯುವಂಥ ಇವತ್ತಿನ ಈ ಕಾರ್ಯಕ್ರಮ ಇದು ಬಹಳ ಅರ್ಥಗರ್ಭಿತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ನಿಜವಾಗಿ ಅವರು ಪುಣ್ಯವಂತರಂತ ನಾನು ಹೇಳಬಲ್ಲೆ. ಯಾಕೆಂದರೆ ನಾವು ಹಲವಾರು ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಆ ಕಾರ್ಯಕ್ರಮ ಇವತ್ತಿನ ನಮ್ಮ ಹೆಸರು ಪಡೆಯಲಿಕ್ಕೋಸ್ಕರ ಹೋಗುವ ಕಾರ್ಯಕ್ರಮ ಆಗಿರುತ್ತದೆ. ಇಂಥ ಒಂದು ಸ್ವಾಮೀಜಿಯ ಕಾರ್ಯಕ್ರಮದಲ್ಲಿ ನಾವು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಇದ್ದುಕೊಂಡು ಇವತ್ತಿನ ಈ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಆದ್ದರಿಂದ ಈ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮವನ್ನು ಇನ್ನು ಮುಂದೆಯೂ ಪ್ರತಿ ವರ್ಷ ಮಾಡಲು ದೇವರು ಅವರಿಗೆ ಮತ್ತು ಅವರ ತಾಯಿಗೆ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ. ಮತ್ತು ಮಂಜುನಾಥ್ ಸರ್ ಅವರು ಯಾವಾಗಲೂ ತನ್ನ ಕೈಯಿಂದಲೇ ಹಣ ಹಾಕಿಕೊಂಡು ಮದುವೆ ಆಗದಿದ್ದರೂ ಚಿಂತೆ ಇಲ್ಲ, ಮನೆ ಇಲ್ಲದಿದ್ದರೂ ಚಿಂತೆ ಇಲ್ಲ, ಈ ಕಾರ್ಯವನ್ನು ಅವರು ಮಾಡುತ್ತಾ ಬಂದಿದ್ದಾರೆ. ಬಹುಶಃ ನಾನು ಸುನೀಲ್ ಸರ್ ಹತ್ರ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಸರ್, ನಾನು ದೂರದ ಮಂಗಳೂರಲ್ಲಿದ್ದೇನೆ, ಇಲ್ಲದಿದ್ದರೆ ಮಂಜುನಾಥ್ ಸರ್ ಅವರಿಗೆ ನಾನು ದಿನಾಲೂ ನನ್ನಿಂದ ಆಗುವ ಯಾವುದಾದರೂ ಸಣ್ಣ ಪುಟ್ಟ ಸೇವೆಯನ್ನು ಮಾಡಲು ನಾನು ಅರ್ಹನಿದ್ದವ. ಆದ್ದರಿಂದ ಸುನೀಲ್ ಸರ್ ಅಂತ ಒಂದು ಉತ್ತಮ ಸಮಾಜ ಸೇವಕರು, ಯುವ ನಾಯಕರು, ಒಂದು ಪಕ್ಷದಲ್ಲಿ ಕೂಡ ಗುರುತಿಸಿಕೊಂಡಂಥ ಒಂದು ಯುವ ನಾಯಕರಾಗಿ ಇರುತ್ತಾರೆ. ಆದ್ದರಿಂದ ಸರ್, ನಿಮಗೆ ಮಂಜುನಾಥ್ ಸರ್ ಅವರಿಗೆ ತಮ್ಮ
ತಮ್ಮ ಮಂಜುನಾಥ್ ಸರ್ ಅವರ ಈ ಟ್ರಸ್ಟಿಗೆ ತಮ್ಮ ಒಂದು ಯಾವಾಗಲೂ ಒಂದು ಸಪೋರ್ಟು ಸಹಕಾರ ಬೇಕಂತ ನಾನು ನನ್ನ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಸರ್. ಮತ್ತು ನಮ್ಮ ಸ್ವಾಮೀಜಿಯವರು ಕೂಡ ಯಾವಾಗಲೂ ಅವರ ಕಾರ್ಯಕ್ರಮಕ್ಕೆ ಕರೆದರೆ ಆಶೀರ್ವಾದ ಮಾಡುತ್ತಾ ಇರುವಂಥ ಸ್ವಾಮೀಜಿಯವರಾಗಿರುತ್ತಾರೆ. ಈಗ ಕೂಡ ನನ್ನನ್ನು ಕೂಡ ಹೇಳಿದರು, ನೀನು ಮುಂದೆ ಹೋಗು, ನಿನ್ನನ್ನು ಯಾರು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ನೀನು ನೆನೆಸೋದು ಬೇಡ. ನಮ್ಮ ಮಾನ್ಯ ಶಾಸಕ ಯು ಟಿ ಖಾದರ್ ಅವರ ಬಗ್ಗೆ ಹೇಳಿದರು. ಯು ಟಿ ಖಾದರ್ ಅವನು ಕೂಡ ಮುಂದೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. ಅವ ಬೆಳೆದು ಮುಂದೆ ಹೋದ, ಅದೇ ರೀತಿ ನೀನು ಕೂಡ ಮುಂದೆ ಹೋಗು. ಒಂದಲ್ಲ ಒಂದು ದಿವಸ ನೀನು ಕೂಡ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಆಸ್ತಿಯಾಗಿ ಬರುತ್ತೀಯ ಅಂತ ಈಗ ನನಗೆ ಆಶೀರ್ವಾದ ಮಾಡಿದ್ದಾರೆ. ದೇವರ ದಯದಿಂದ, ಸ್ವಾಮೀಜಿಯವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಮುಂದೊಂದು ದಿನ ಈ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಈ ದೇಶದ ಜನತೆಗೆ, ಈ ಸಮಾಜದ ಜನತೆಗೆ ಬಡವರ ಕಣ್ಣೀರು ಒರೆಸುವ ಒಂದು ಸಾಮಾಜಿಕ ರಂಗದಲ್ಲೂ ರಾಜಕೀಯ ರಂಗದಲ್ಲೂ ಒಂದು ಕೆಲಸ ಮಾಡುವ ಒಂದು ಅವಕಾಶವನ್ನು ಈ ದೇವರು ನಮಗೆ ಕೊಡುತ್ತಾನೆ ಎಂಬ ಒಂದು ಭರವಸೆ ನನ್ನಲ್ಲಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಸಮಾಜದಲ್ಲಿ ಬಡವರ ಕಣ್ಣೀರೊರೆಸುವ ಕೆಲಸ ಇನ್ನೂ ಕೂಡ ಆಗಲು ಪ್ರಯತ್ನ ಪಡುತ್ತೇನೆಂದು ಹೇಳುತ್ತೇನೆ. ಮತ್ತು ಜಾಸ್ತಿ ನಾನು ಮಾತಾಡುವುದಿಲ್ಲ, ಯಾಕಂದರೆ ದೂರದ ಊರಿಂದ ಬಂದದರಿಂದ ಒಂದು 10 ನಿಮಿಷ ಜಾಸ್ತಿ ನಾನು ಕೇಳ್ಕೊಂಡು ಮಾತಾಡ್ತಾ ಇದ್ದೇನೆ. ಬಹುಶಃ ನಾನು ನಿಮ್ಮೆಲ್ಲರನ್ನು ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಂಥ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಪ್ರಶಸ್ತಿ ತೆಗೆಯುವಂಥ ಎಲ್ಲ ಪುರಸ್ಕೃತರು ಈ ಪ್ರಶಸ್ತಿ ತೆಗೆದು ಮನೆಯಲ್ಲಿ ಶೋಕೇಸಲ್ಲಿ ಇಡುವ ಕೆಲಸ ನಿಮ್ಮದಲ್ಲ. ನಿಮಗೆ ಒಂದು ಜವಾಬ್ದಾರಿಯನ್ನು ಈ ಸಂಸ್ಥೆ ಮಂಜುನಾಥ್ ಸರ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ತೆಗೆದ ಪ್ರಶಸ್ತಿಯನ್ನು ಮಾಧ್ಯಮ, ಪೇಪರ್ ಅಥವಾ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಹೆಸರನ್ನು ಹೆಸರು ಮಾಡಲಿಕ್ಕೆ ಕೊಡುವ ಪ್ರಶಸ್ತಿ ಇದು ಅಲ್ಲ. ನಿಮಗೆಲ್ಲರಿಗೂ ನನ್ನ ಒಂದು ಕಿವಿ ಮಾತು, ಈ ಪ್ರಶಸ್ತಿಯನ್ನು ತಗೊಂಡು ಹೋಗಿ ಇವತ್ತಿನಿಂದಲೇ ನಿಮ್ಮ ಜವಾಬ್ದಾರಿಯನ್ನು ನಿಮಗೆ ಹೆಗಲಿಗೇರಿಸಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಸಮಾಜದಲ್ಲಿ ಇನ್ನೂ ಕೂಡ ಮುಂದೆ ಸೇವೆ ಮಾಡಲು ಅರ್ಹರೆಂಬ ಒಂದು ಪ್ರಶಂಸೆಯನ್ನು ನಿಮಗೆ ಈ ಸಂಸ್ಥೆ ಕೊಡುತ್ತಾ ಇದೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಯಾವುದೇ ಜಾತಿ, ಧರ್ಮ ಭೇದವಿಲ್ಲದೆ, ಯಾವುದೇ ವರ್ಗದ ಸಮುದಾಯದ ಜನರಿಗೆ ನಾವು ಭೇದ ಭಾವ ಮಾಡದೆ ನಾವೆಲ್ಲರೂ ಒಟ್ಟಾಗಿ ಈ ಸಮಾಜಕ್ಕೆ, ಈ ದೇಶಕ್ಕಾಗಿ ದುಡಿಯೋಣ. ಈ ಬಡವರ ಕಣ್ಣೀರೊರೆಸುವ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಎಂದು ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ನಾನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುನಿಲ್ ವೆಂಕಟೇಶ್ ಇವರು ನಮ್ಮೆಲ್ಲರನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ವಿಜಯನಗರ ಅಂತ, ನಾನು ಬಾಲ್ಯದಿಂದನೂ ಸ್ವಯಂ ಸೇವಕ. ನನಗೆ ಒಂದು ಇಂಡಸ್ಟ್ರಿಯಲಿಸ್ಟ್, ನಾನು ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದೆ. ನಾನು ಮಾಡ್ತಾ ಸಮಾಜದಲ್ಲಿ ಸ್ವಲ್ಪ ತುಂಬ ಕಷ್ಟಗಳು ಎಷ್ಟೊಂದು ಜನಕ್ಕೆ ನೋಡ್ತಾ ಬಂದೆ. ಏನೋ ಒಂದು ಮಾಡಬೇಕು, ಬಿಸ್ನೆಸ್ ಜೊತೆಯಲ್ಲಿ ಏನೋ ಸಮಾಜ ಸೇವೆ ಮಾಡಬೇಕು ಅಂತ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡ್ಮೇಲೆ ನಮ್ಗೆ ತುಂಬ ಅನಿಸ್ತು. ಈ ಥರ ಏನಪ್ಪ ಇಷ್ಟೊಂದು ಮಾಡ್ಯಾರ ಈ ವ್ಯಕ್ತಿ, ನಮ್ಗೆ ಯಾವತ್ತೂ ಈ ಥರ ಹೇಳ್ಕೊಂಡಿರಲಿಲ್ಲ. ಇವರೇಶ್ ಮಾಡಿದಾಗ ನಾವೆಲ್ಲ ಏನು ಇವ್ರ ಮುಂದೆ ಅಟ್ಲೀಸ್ಟ್ ನಾವೆಲ್ಲರೂ ಸಮಾಜದಲ್ಲಿ ಅವ್ರು ಎಷ್ಟೊಂದು ಜನಕ್ಕೆ ಮಾಡ್ಯಾರ, ನಮ್ಮ ಕೈಯಲ್ಲಿ ಒಂದು 2-3 ಜನಕ್ಕೆ ಮಾಡೋಣ, ನಮ್ಮ ಕೈಯಲ್ಲಿ ಏನಾಗ್ತಿದೆ ಅಷ್ಟು ಮಾಡೋಣ. ಒಂದಷ್ಟು ಜನ ವಿದ್ಯಾಭ್ಯಾಸಕ್ಕೆ ಸಹಾಯಧನ, ಅದೇ ರೀತಿ ಕೆಲವೊಂದು ಎಜುಕೇಷನ್ಗೆ ಏನು ಬೇಕೋ ಅದು ಮಾಡೋಣ, ಮತ್ತು ಮಹಿಳೆಯರಿಗೆ ತರಬೇತಿ ಕೇಂದ್ರಗಳು, ಈ ಥರ ಎಲ್ಲ ಮಾಡಬೇಕು ಅಂತ ನನಗೆ ತುಂಬ ಇದಿತ್ತು. ನಮ್ಮ ತಂಡ ಕಟ್ಕೊಂಡು ಪ್ರತಿಯೊಂದು ಇದರಲ್ಲೂ ನಮ್ಮ ತಂಡ ಸೇರಿಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ, ಈ ಯೋಚನೆ ಮಾಡೋ ಟೈಮಲ್ಲಿ ನನ್ನ ಸ್ಥಳ ಇತ್ತು. ಆ ಸ್ಥಳದಲ್ಲಿ ರಾಷ್ಟ್ರವತನ ಅವ್ರಿಗೆ ನಾನು ಮಾತಾಡಿದೆ, ಈ ಥರ ನಾವ್ಯಾಕೆಲ್ಲ ನಾವು ಮಾಡೋಕ್ಕಾಗಲ್ಲ, ಅವ್ರ ಮುಖಾಂತರ ತರಬೇತಿ ಕೇಂದ್ರ, ಟೈಲರಿಂಗ್ ಕ್ಲಾಸಸ್ಸು, ಮಕ್ಕಳಿಗೆ ಸಾಯಂಕಾಲ ಹೊತ್ತು ಈವ್ನಿಂಗ್ ಟೈಮಲ್ಲಿ ಫ್ರೀ ಟ್ಯೂಷನ್ಸು. ಮಕ್ಕಳು ನಮ್ಮ ಹೆಂಗೆ ಅಂದರೆ ಸಂಜೆ ಆದರೆ ಆಡಿಕೊಂಡು, ಮನೆಯಲ್ಲಿ ಯಾರಿರಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಆಟ ಆಡಿಕೊಂಡು ಸಮಯ ವ್ಯವಸ್ಥೆ ಮಾಡ್ತಾಯಿದ್ರು. ಅಲ್ಲಿರೋ ಲೋಕಲ್ ರಾಷ್ಟ್ರವತನೆಯಿಂದ ಲೋಕಲ್ ಇವ್ರನ್ನ ಹಿಡ್ದು
ವಾಲಂಟಿಯರ್ಸ್ ಹಿಡಿದು ಟ್ಯೂಷನ್ಸ್ ಮಾಡ್ತಾಯಿದ್ದಾರೆ. ಒಂದು 3 ವರ್ಷದಿಂದ ತುಂಬ ಖುಷಿ ತಂದಿದೆ. ಏನಂದರೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಜಾಸ್ತಿ ಬಂದಿದೆ ಮಕ್ಕಳಿಗೆ. ತಂದೆ ತಾಯಿ ಖುಷಿಯಾಗಿದ್ದಾರೆ. ಫಸ್ಟು ಟ್ಯೂಷನ್ ಕರ್ಕೊಬಂದು ಬಿಟ್ಬಿಡ್ತಾರೆ, ಫ್ರೀ ಟ್ಯೂಷನ್ ಇದೆ. ಅದೇ ರೀತಿ ಈ ಥರ ಎಲ್ಲ ಸಮಾಜ ಸೇವೆ ಮಾಡಬೇಕನ್ನಿಸ್ತು. ಇದೇ ರೀತಿ ನಾನು ಚಾಮರಾಜಪೇಟೆ ಆಫೀಸ್ ಇತ್ತು, ನನ್ನ ನಡೆದಾಡು ದೇವರ ಸೇವಾ ಟ್ರಸ್ಟ್ ಅವ್ರದ್ದು ಬೋರ್ಡು ಮತ್ತು ಗಾಡಿ ನೋಡ್ತಾಯಿದ್ದೆ. ಯಾವಾಗೂ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಅವ್ರಿಗೆ ಅಷ್ಟು ಪರಿಚಯ ಇಲ್ಲ, ಬರೀ ಫೇಸ್ಬುಕ್ಕು ಅವ್ರು ವಾಟ್ಸಪ್ ಫೋಟೋಗಳು ಹಾಕೋದು ಇಷ್ಟೇ ಪರಿಚಯ. ನಾವು ಕೋವಿಡ್ ಟೈಮಿಂದನೂ ಸುಮಾರು ಜನಕ್ಕೆ ರೇಷನ್ ಕಿಟ್ ಎಲ್ಲ ಕೊಟ್ಟಿದ್ವಿ. ಅವರು ಒಬ್ಬರು ಅದರಲ್ಲಿ ಆಟೋ ಡ್ರೈವರ್ಸ್ನೆಲ್ಲ ಅವ್ರನ್ನೂ ಸುಮಾರು ಜನಕ್ಕೆ ಕಳಿಸಿ ರೇಷನ್ ಕಿಟ್ ಎಲ್ಲ ತೊಗೊಂಡಿದ್ರು. ಒಂದು ಸರಿ ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕ ಹತ್ರ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು, ಅಲ್ಲಿ ಶರ್ಟ್ಸ್ ಎಲ್ಲ ವಿತರಣೆ ಮಾಡ್ತಾಯಿದ್ರು. ಇವ್ರದ್ದೆಲ್ಲ ಒಂದು ಟೀಮಾಗಿ ನಡೀತಾ ಇತ್ತು ಕೆಲಸ. ನಾನು ನೋಡ್ತಾನೇ ಇದ್ದೆ, ಇವ್ರದ್ದು ಮಾತಾಡ್ಸಿಲ್ಲ, ನಾನು ಹಿಂದೆ ನೋಡ್ತಾನೇ ಇದ್ದೆ. ಇವ್ರು ಯಾವಾಗೋ ಬಂದು ನನಗೆ ಸನ್ಮಾನ ಮಾಡೋದು, ಪ್ರಶಸ್ತಿ ಕೊಡೋದು, ಹೋಗೋದು ಮಾಡ್ತಾನೇ ಇದ್ದರು. ನಾನು ಇರ್ಬೋದೇನೋ ಅವ್ರೇನೋ ಮಾಡ್ತಾರೆ, ನಾವು ಇದೇ ಸಮಾಜದಲ್ಲಿ ಏನೋ ಮಾಡ್ತಾ ಇರ್ತಾರೆ, ಅವ್ರದ್ದೊಂದು ಕಡೆ ಆಗಲಿ ನಮ್ಮದೊಂದು ಭಾಗ ಆಗಲಿ ಅಂತ ಸುಮ್ಮನೆ ಇದ್ದೆ. ಮೊನ್ನೆ ಬಂದರು, 5ನೇ ವರ್ಷ ಈ ಥರ ಬರಲೇಬೇಕು ಸರ್ ನಿಮ್ಮೇ ಅಧ್ಯಕ್ಷತೆ ಅಂದರು. ನಾನು ಕೇಳಿದೆ, ಸರ್ ನೀವು ಇದೆಲ್ಲ ಮಾಡ್ತೀರ, ನಿಮಗೆಲ್ಲ ದುಡ್ಡಿನ ವ್ಯವಸ್ಥೆ ಹೆಂಗೆ ಏನಂತ. ಸರ್ ನಮ್ಮ ತಾಯಿಯವ್ರ ಆಶೀರ್ವಾದ, ಗೌರಮ್ಮ ಅವ್ರ ಆಶೀರ್ವಾದ. ಅವ್ರು ಯಾವಾಗ ಹೇಳೋರು ನನಗೆ, ನಾನು ನಿನಗಿಲ್ಲ ಪರವಾಗಿಲ್ಲ, ಅವ್ರು ನನಗೆ ಬಂದಾಗ ಅದೇ ಹೇಳಿದ್ದು. ಅವ್ರು ನಮ್ಮ ತಾಯಿಯವ್ರು ಹೇಳ್ತಾರೆ, ಇದನ್ನು ಮುಂದೋಡ್ಸಪ್ಪ ಅಂತ ಹೇಳ್ತಾರೆ. ನಾನು ಎಲ್ಲೆಲ್ಲಿ ಮಾಡ್ತೀರ ನೀವು ಅಂದೆ. ವಿಕ್ಟೋರಿಯಾ ಹಾಸ್ಪಿಟ್ಲು, ವಾಣಿವಿಲಾಸ್ ಹಾಸ್ಪಿಟ್ಲ್ ಹತ್ರ ಆಚೆಗಡೆ, ಆಮೇಲೆ ಕೆಲವೊಂದು ಬಸ್ ಸ್ಟ್ಯಾಂಡು, ಆಟೋ ರಿಕ್ಷಾಗಳು ಎಲ್ಲೆಲ್ಲಿ ನಿಂತಿರ್ತಾರೆ ಅಲ್ಲಿ ನಾವು ಕೊಡ್ತೀವಿ ಸರ್ ಅಂದರು. ಒಳ್ಳೆ ಕೆಲಸ. ಯಾಕಂದರೆ ನಮ್ಮ ಚಾಮರಾಜಪೇಟೆಯಲ್ಲಿ ಒಂದು ಮಾರ್ವಾಡಿ ಇದು ಜೈನ್ ಕಮ್ಯುನಿಟಿಯವರು ಒಂದು ಕಡೆ ಈಗ ಕೊಡ್ತಾಯಿದ್ದಾರೆ, ಇವರು 2ನೇವರು. ನಾನು ಕೇಳಿದೆ, ಇಲ್ಲಿ ಅಫಿಷಿಯಲ್ ಏರಿಯಾದಲ್ಲಿ ಕೊಟ್ಟರೆ ಏನು ಸರ್ ಅಂದೆ. ಇಲ್ಲ, ಈ ಥರ ಹಾಸ್ಪಿಟಲ್ ಆವರಣದಲ್ಲಿ ಹೋಗಿ ನಾವು ಅಲ್ಲಿ ಇರೋರ ಪೇಷಂಟ್ಸ್ಗೆ ಸರ್ ಅಲ್ಲಿ ಕೇಳಿದೆ, ವಿಕ್ಟೋರಿಯಲ್ಲಿ ಹೆಂಗೆ ಅಂದೆ. ಇಲ್ಲ ಸರ್, ಅಲ್ಲೂ ಫ್ರೀ, ವಾಸವಿ ಅವರು ಫ್ರೀಯಾಗಿ ಇದು ಕೊಡ್ತಾರೆ, ಅಲ್ಲಿ ತುಂಬ ಜನ ತೊಗೊಳಲ್ಲ. ಅಲ್ಲಿ ಬಿಟ್ಟು ವಾಣಿವಿಲಾಸ್ ಹತ್ರ ಹೋಗ್ತೀವಿ. ಕೆಲವ್ರಿಗೆ ಈ ವಾಣಿವಿಲಾಸ್ ಅವರು ಕೂಪನ್ ಕೊಟ್ಬಿಡ್ತಾರಂತೆ ಪೇಷಂಟ್ಸ್ ಜೊತೆಲಿರೋರು 3 ಜನಕ್ಕೆ, ಮಿಕ್ದವ್ರು ಕೊಡಲ್ಲ ಊಟ, ಅಂಥವ್ರಿಗೆ ನಾವು ಕೊಡ್ತೀವಿ ಅಂದರು. ನಂಗೆ ಖುಷಿ ಆಯಿತು. ಈ ಥರ ಸಮಾಜ ಸೇವೆ ಮಾಡ್ತಾ ಇರಲ್ಲ, ನಿಮಗೆ ಆರ್ಥಿಕವಾಗಿ ನೆರವು ಅಂದರೆ ಹೆಂಗೋ ಬರುತ್ತೆ ಸರ್, ಹೆಂಗೋ ನಡೀತೈತೆ. ಆಮೇಲೆ ಮಾಡೋದಲ್ಲ ಎಲ್ಲಿ ಅಂತ ಕೇಳಿದೆ, ಯಾರನ್ನ ನೀವು ಒಪ್ಪಿಸಿದ್ರೆ. ಇಲ್ಲ ಸರ್, ನಮ್ಮ ಮನೆಯಲ್ಲೇ ನಾವು ಮಾಡ್ತೀವಿ, ನಮ್ಮದೇ ಒಂದು ಜಾಗ ಇದೆ. ಕೆಲವೊಂದು ತಿಳ್ಕೊಬೇಕು ಅಂತ ಅವ್ರದ್ದು ತಿಳ್ಕೊಂಡು, ಯಾಕಂದ್ರೆ ನಾನು ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ದೀನಿ, ಒಂದಿನ ಯಾವತ್ತನ ಒಂದು ಮಧ್ಯಾಹ್ನ ಅನ್ನದಾನ ಮಾಡೋಣ ಅಂತ. ಇಲ್ಲಿ ತನಕ ಅದು ಸಾಧ್ಯ ಆಗಿಲ್ಲ. ಯಾಕಂದರೆ ಅಡುಗೆ ಮಾಡೋರನ್ನ ವ್ಯವಸ್ಥೆ ಮಾಡಬೇಕು, ಪ್ರತಿಯೊಂದು ವ್ಯವಸ್ಥೆ ಮಾಡಬೇಕು, ಇದಾಗಿರಲಿಲ್ಲ. ಇವ್ರ ಕಡೆಯಿಂದ ಇಷ್ಟು ಚೆನ್ನಾಗಿ ಆಗ್ತಾಯಿದೆ, ನನಗೆ ತುಂಬ ಖುಷಿ ಬಂತು. ಅದಕ್ಕೆ ನಾನು ಬರ್ತೀನಿ, ಈ ಪ್ರೋಗ್ರಾಮ್ ನಾನು ಫುಲ್ ಡೇ ಇದ್ಬಿಟ್ಟು ನಿಮ್ಮ ಜೊತೆಲಿ ಇದ್ದು ಸಹಕರಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇದೇ ಈ ಟೈಮಲ್ಲಿ ನಾನು ಹೇಳ್ತೀನಿ ಅಂದರೆ, ಇವತ್ತು ಇವ್ರದ್ದು ಹಿಂದೆಗಡೆ ಇತ್ತು ಪೋಷಕರು ಅಂತ, ಅದಕ್ಕೆ ನಾನು ಇವತ್ತು ನೋಂದಾಯಿಸ್ಕೊತೀನಿ. ನನ್ನ ಕಡೆಯಿಂದ ಪೋಷಕರಾಗಿ ನೋಂದಾಯಿಸ್ಕೊತೀನಿ ಸರ್. ನಿಮ್ಮ ಸೇವೆಯಲ್ಲಿ ನಂದು ಒಂದು ತಿಂಗಳಲ್ಲಿ ಏನೋ ಒಂದು ಕಾಣಿಕೆ ಇದ್ದೇ ಇರ್ತಿದೆ, 100%. ನಾನು ನನ್ನ ಕಡೆಯಿಂದ ಮಾಡೇ ಮಾಡ್ತೀನಿ. ನಮ್ಮ ಕೈಯಲ್ಲಿ ಆಗಲ್ಲ, ಆದರೆ ಇವ್ರ ಕಡೆಯಿಂದ ಆಗ್ತಾಯಿದೆ. ಅದಕ್ಕೆ ನಮ್ಮ ಕಡೆಯಿಂದ ಒಂದೇನೋ ಒಂದು ಸಹಾಯ ಮಾಡೇ ಮಾಡ್ತೀನಿ, ನಿಮ್ಮ ಜೊತೇಲಿ ಇರ್ತೀನಿ. ಇದೇ ಈಗ ಇನ್ನು ಸುಮಾರು ಕಡೆ ಹಸಿವಲ್ಲಿ ಎಷ್ಟೊಂದು ಜನ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಅಲ್ಲೆಲ್ಲ ಬರ್ತಾ ಇರ್ತಾರೆ ರಾತ್ರಿ ಹೊತ್ತಲ್ಲಿ. ನಾವು ಕೋವಿಡ್ ಟೈಮಲ್ಲಿ ನಮ್ಗೆ ಗೊತ್ತಾಗಿದೆ, ಅವಾಗ ರೈಲ್ವೆ ಸ್ಟೇಷನಲ್ಲೂ ಸುಮಾರು ಜನ ಊಟಕ್ಕೋಸ್ಕರ ಕಾಯ್ತಾ ಇರ್ತಾರಂತ. ಸುಮಾರು ನಮ್ಮ ಹುಡುಗರು ಕೋವಿಡ್ ಟೈಮಲ್ಲಿ ಇಲ್ಲೇ ಅಭಿಷೇಕು, ರವಿ, ಹರಿಪ್ರಸಾದ್ ಅವ್ರನ್ನೆಲ್ಲ ಇದ್ದಾರೆ. ಅವರೆಲ್ಲ ನಾನು ಏನಂದರೆ, ನಾನು ಬರೀ ಗೈಡೆನ್ಸ್ ಕೊಡ್ತಾಯಿದ್ದೆ. ಅವ್ರು ಎತ್ಕೊಂಡೋಗಿ ಗಾಡಿಯಲ್ಲಿ ಆ ಟೈಮಲ್ಲೂ ಎತ್ಕೊಂಡೋಗಿ ನನಗಿನ್ನ ಜಾಸ್ತಿ ಸೇವೆ ಅವ್ರದ್ದು. ಯಾಕಂದರೆ ನಾವು ಹೇಳ್ತಾ ಇದ್ವಿ, ಅವ್ರು ಹೋಗ್ಬಿಟ್ಟು ಅಲ್ಲಿ ರೈಲ್ವೆ ಸ್ಟೇಷನ್ ಹುಡುಕಿ ಕೊಟ್ಬಿಟ್ಟು ಬರೋರು, ಯಾರು ತುಂಬ ಹಸುವಲ್ಲಿದ್ದಾರೋ ಅಂಥವ್ರು ಕೊಟ್ಬಿಟ್ಟು ಬರೋರು. ರೇಷನ್ ಕಿಟ್ಟು ಅಷ್ಟೇ, ನಾವು ಯಾರಿಗೆ ನೆಸೆಸಿಟಿ ಇದೆ ಅಂಥವ್ರಿಗೆ ಕೊಟ್ಟಿದ್ದು, ಅದನ್ನು ಹುಡುಕ್ತಾ ಇದೆ ನಮ್ಮ ಹುಡುಗರು. ನಮ್ಮ ಹುಡುಗರು ಇಲ್ಲ, ನಮ್ಮ ತಂಡ ಇಲ್ಲ ಅಂದರೆ ನಾವೇನು ಕೆಲಸ ಇದೇ ಇಲ್ಲ. ನಮ್ಮ ತಂಡಕ್ಕೆ ಒಂದು ಇಲ್ಲಿಂದ ಅಭಿನಂದನೆ ಹೇಳ್ತಾ ಈ 1-2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆಂದರೆ ಮಂಜುನಾಥ್ ಮದುವೆ ಆಗದಲೇ ಇಂಥ ಅದ್ಭುತವಾದ ಕಾರ್ಯಕ್ರಮಗಳು. ಅದು ಹೇಗೆ ಗೊತ್ತಾಯಿತು, ಕಳೆದ ವರ್ಷ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಸರ್ ನಿಮ್ಗೇನು ಸಂಭಾವನೆ ಕೊಡಲಿ ಅಂದರು. ಫಸ್ಟು ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಬಂದೆ. ಕಾರ್ಯಕ್ರಮ ನೋಡಿ ಸರ್ ನಾನು ಏನು ಕೊಟ್ಟು, ಏನು ಬೇಡ, ನಾನು ಬರ್ತೀನಿ ಹೋಗ್ತೀನಿ ಅಂತ ಹೇಳಿದೆ. ಊಟ ತುಂಬ ಮಿಕ್ಕಿತ್ತು. ನನ್ನ ಜೊತೆಯಲ್ಲಿ ಆಟೋದಲ್ಲಿ ತೊಗೊಂಡು ಬಂದು ರೈಲ್ವೆ ಸ್ಟೇಷನ್ಲಿರೋ ಎಲ್ಲರಿಗೂ ಹಂಚಿದ್ರು. ಎಂಥ ಅದ್ಭುತವಾದ ಹೃದಯವಂತಿಕೆ ಇದೆ ಅಂತಂದರೆ,
ಈ ಪ್ರಶಸ್ತಿ ಪುರಸ್ಕೃತರು ಇವತ್ತು ಪ್ರಶಸ್ತಿಗಳನ್ನ ಕೊಡ್ತಾರೆ ಕರ್ನಾಟಕ ಸರ್ಕಾರದವರು. ಯಾರಿಗೆ ಕೊಡ್ತಾರೆ? ಅವರ ಚೇಲಗಳಿಗೆ, ರಾಜಕೀಯ ಇವರಿಗೆ, ಮತ್ತು ಶಿಫಾರಸು ಮಾಡಿದಂಥವ್ರಿಗೆ ಪ್ರಶಸ್ತಿಗಳು ಸಿಗ್ತವೆ. ನಿಜವಾದ ಸಾಧಕನಿಗೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಆದರೆ ಒಂದು ಸತ್ಯ ಹೇಳ್ತೀನಿ, ನೀವು ಮಾಡಿರ್ತಕ್ಕಂಥ ಸಾಧನೆ ಅದಿದ್ದರೆ ನಿಮ್ಮ ಮನಸ್ಫೂರ್ತಿಯಾಗಿ ನಾವು ಸಾಯುವಾಗ ಸಂತೋಷವಾಗಿ ಸಾಯ್ತೇವೆ. ನೆನ್ನೆ ನನ್ನ ಊರಿನಲ್ಲಿ 4-5 ಮನೆ ಇದೆ, 2 ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಇನ್ನೂ 34-35 ವರ್ಷ ತಿರ್ಕೊಂಡೋಗ್ಬಿಟ್ರು. ಆವಾಗ ಯೋಚನೆ ಮಾಡಿದೆ ನಾನು, ಜಗತ್ತು ನಾವೇನು ಕೊಟ್ಟಿದ್ದೀವಿ, ಏನು ತೊಗೊಂಡೋಗ್ತೀವಿ. ನಾನು ಕೂಡ ಶಿಕ್ಷಕನಾಗಿ ಕೆಲಸ ಮಾಡುವಾಗ ನಾನು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೆ. 2000 ಇಸ್ವಿನಲ್ಲಿ ಸಾಧಕರಿಗೆ ಸನ್ಮಾನ ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ. ಕೊಟ್ಟಾಗ ನನಗೆ ಆ ದುಡ್ಡು ನನಗೆ ಭಾಳ ಅವಶ್ಯಕತೆ ಇತ್ತು. ಆವಾಗ ಅಂದ್ಕೊಂಡೆ ನಾನು, ಒಬ್ಬ ಪ್ರಶಸ್ತಿ ಪುರಸ್ಕೃತರನ್ನ ನಾವು ತೊಗೊಳ್ಬೇಕಾದ್ರೆ ನಾವು ಏನಾದರೂ ಅವರಿಗೆ ಒಂದು ಸಲ್ಲಿಸಬೇಕು ಅಂತೇಳ್ಬಿಟ್ಟು ಸುಮಾರು 48 ರಾಜ್ಯ ಪ್ರಶಸ್ತಿ ನನಗೆ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಕರ್ನಾಟಕ ಸರ್ಕಾರದ ಕೂಡ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟಿದ್ದಾರೆ. ಎಲ್ಲೇ ಹೋದರೂ ಕೂಡ ನಾನು ಪ್ರಶಸ್ತಿ ಸ್ವೀಕರಿಸಿದ ಮೇಲೆ ಬರೀ ಕೈಯಲ್ಲಿ ಬರೋಲ್ಲ, ಅವ್ರಿಗೇನಾದರೂ ನನ್ನ ಕೈಲಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಿ ಬರ್ತೇನೆ. ಹಾಗೆ ಇವತ್ತು ನೀವು ಸಾಧಕರನ್ನ ಗುರುತಿಸಿ ಕೊಡಿ ಅಂತ ನನಗೆ ಮಂಜುನಾಥ್ ಅವರೊಬ್ಬರು ಹೇಳಿದ್ರು. ನಮ್ಮ ಭದ್ರಾವತಿನಲ್ಲಿ ಒಬ್ಬರು ನಮ್ಮ ಲಯನ್ಸ್ ಕ್ಲಬ್ಬಿನ ಪ್ರೆಸಿಡೆಂಟ್ ಆದಂಥವು ದೇವರಾಜ್ ಅವರು ಬಂದಿದ್ದಾರೆ. ಅವರು ಏನು ಕೆಲಸ ಮಾಡ್ತಾರಂದರೆ ಬ್ಲಡ್ಡು ಸುಮಾರು 54 ಬಾರಿ ಮೇಲೆ ಬ್ಲಡ್ ಕೊಟ್ಟಿದ್ದಾರೆ. ಬಡವರು ಯಾರೋ ಇದ್ದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗಿ ಬುಕ್ಸ್ ಕೊಡ್ತಕ್ಕಂಥದ್ದು, ಪೆನ್ ಕೊಡ್ತಕ್ಕಂಥದ್ದು, ಏನೇನು ಕೆಲಸ ಮಾಡ್ತಾರೆ ಅಂತಂದರೆ ಒಬ್ಬ ಆಕ್ಸಿಡೆಂಟ್ ಆಗಿದ್ದರೆ ಅವ್ನು ತೊಗೊಂಡೋಗಿ ಅಡ್ಮಿಟ್ ಮಾಡಿ ಜೀವನ ಕೂಡ ಉಳಿಸಿದ್ದಾರೆ. ಅಂಥ ಸಾಧಕರ ನೀವು ಗುರುತಿಸ್ಕೊಡಿ. ಮುಂದಿನ ದಿನಗಳಲ್ಲಿ ಅಂಥ ಸಾಧಕರು ನಿಮ್ಮಲ್ಲಿದ್ದರೆ ಮಂಜುನಾಥಿಗೆ ಕೊಡಿ. ಅಂಥ ಸಾಧಕರನ್ನ ಗೌರವಿಸಲಿ, ಇನ್ನೂ ಜವಾಬ್ದಾರಿ ಹೆಚ್ಚುತ್ತೆ ಅಂತ ಹೇಳ್ತೇನೆ. ಹಾಗೆ ಜೊತೆಗೆ ಒಂದು ಮಹಾಪೋಷಕರು ಅಂತೇಳಿ ಒಂದು ಸದಸ್ಯದ ಶುಲ್ಕ ಇದೆ. ದಯಮಾಡಿ ನೀವು ಸ್ವೀಕರಿಸಿದರೆ ಮಂಜುನಾಥ್ ಅವರಿಗೆ ನಿಜಕ್ಕೂ ಇನ್ನೂ ನಾವೆಲ್ಲ ಬಲ ಸೇರಿಸಿ ಅವರಿಗೆ ಶಕ್ತಿ ತುಂಬಿದ ಹಾಗಾಗುತ್ತೆ. ಮಂಜುನಾಥ್ ಅವರು ಮೊಮೆಂಟೋಸ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಕಳೆದ ವರ್ಷ ನನಗೆ ಕೊಟ್ಟರು ಮೊಮೆಂಟೋ, ಬಂದವರೆಲ್ಲ ಕೇಳಿದೆ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ನಿಜಕ್ಕೂ ಇವತ್ತು ಪ್ರಶಸ್ತಿ ಕೊಡ್ಬೇಕಾದ್ರೆ 10,000 ಕೊಡ್ತೀರಾ, 5,000 ಕೊಡ್ತೀರಾ, 15,000 ಕೊಡ್ತೀರಾ ಅಂತ ಕೇಳಿ. ನನಗೆ ಡಾಕ್ಟ್ರೇಟ್ ಕೊಡ್ತೀನಿ 20,000 ಕೊಡಿ ಅಂತ ಕೇಳಿದ್ರು. ಯಾಕೆ ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದೆ. ಬೇಡ, ನನಗೆ ಯಾವ ಪ್ರಶಸ್ತಿನೂ ಬೇಡ, ಅದಾಗಿ ಬಂದರೆ ಸ್ವೀಕರಿಸೋಣ, ಯಾರು ಗುರುತಿಸಿದ್ರೆ ಸ್ವೀಕರಿಸೋಣ ಅಂತೇಳಿ ತೊಗೊಂಡೆ. ಭದ್ರಾವತಿನಲ್ಲಿ ನಾನು ಈ ವಿಷ್ಣುವರ್ಧನ್ ಪಾತ್ರ ಮಾಡಿ ಬಂದಂಥ ಹಣದಲ್ಲಿ 50 ಜನ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಮವಸ್ತ್ರ, ಶೂ, ಟೈ, ಬೆಲ್ಟ್ ಕೊಡಿಸ್ತಾ ಇದ್ದೀನಿ ಸುಮಾರು 5 ವರ್ಷದಿಂದ. ಭದ್ರಾವತಿನಲ್ಲಿ SSLCನಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ 125ಕ್ಕೆ 120 ಅಂಕ ತಗೊಂಡೋಗಂತರಿಗೆ ಕನ್ನಡ ಕುವರಿ ಅಂತೇಳಿ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡ್ತಾರೆ. ಕಳೆದ ವರ್ಷ 120 ಜನ ಮಕ್ಕಳು ತೊಗೊಂಡಿದ್ರು. ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಹಾಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ 2,000 ರೂಪಾಯಿ ಮೊಮೆಂಟೋ ಕೊಟ್ಟು ಮೈಸೂರು ಪೇಟೆ ಹಾಕಿ ಅವ್ರದ್ದೇ ಆಗಿರ್ತಕ್ಕಂಥ ಕ್ಷೇತ್ರದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀನಿ. ಸುಮಾರು 22 ವರ್ಷಗಳಿಂದ ಕೊಡ್ತಾ ಇದ್ದೀನಿ. ಹಾಗೆ ಸೆಲ್ಯೂಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದೆ ಯೋಧರಿಗೆ ಮತ್ತು ಪೊಲೀಸ್ನವರಿಗೆ, ಅವ್ರನ್ನ ಗೌರವಿಸಿ ಸನ್ಮಾನ ಮಾಡ್ತೇನೆ. ಹಾಗೆ ರಂಗಭೂಮಿ ಕಲಾವಿದರನ್ನ ಮತ್ತು ನಮ್ಮ TV ನಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನ ಗೌರವಿಸಿ ಸನ್ಮಾನ ಮಾಡ್ತೀನಿ. ಸರಿಸುಮಾರು 868 ಜನ ಸಾಧಕರನ್ನ ಗೌರವಿಸಿದ್ದೀನಿ. ಯಾರ ಹತ್ರ ಕೈ ಚಾಚಿ ನಾನು ಹಣವನ್ನು ಕೇಳಿಲ್ಲ. 3 MLA MP ಹತ್ರನೂ ಕೂಡ ನಾನು ಕೇಳಲ್ಲ. ಕಾರಣ ನನಗೆ ಕೊಟ್ಟಿರೋದು ಡಾಕ್ಟರ್ ವಿಷ್ಣುವರ್ಧನ್. ಅವ್ರ ಪಾತ್ರ ಮಾಡ್ತೀನಿ. 10,000, 5,000 ಒಂದು ಆರ್ಕೆಸ್ಟ್ರಾ ಮಾಡ್ತಾಯಿದ್ದೀನಿ. ಆರ್ಕೆಸ್ಟ್ರಾಕ್ಕೆಲ್ಲ ಹೋದರೆ ಉಳಿಯೋದು ನನಗೆ 10-15,000 ರೂಪಾಯಿ, ಅದೆಲ್ಲ ಅಕೌಂಟ್ಗೆ ಹಾಕ್ತೀನಿ. ಪ್ರತಿ ವರ್ಷ ಆ ದುಡ್ಡನ್ನು ತೆಗೆದು ಕಾರ್ಯಕ್ರಮ ಮಾಡ್ತಾನೆ. ಈ ವರ್ಷ ಅದ್ಭುತವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಭದ್ರಾವತಿಯ ಒಂದು ಪ್ರತಿಭೆ ಅಜನೀಶ್ ಲೋಕನಾಥ್ ಅಂತೇಳಿ, ನಮ್ಮ ವಿಕ್ರಾಂತ್ ರೋಣ ಮತ್ತು ನಮ್ಮ ರಿಷಬ್ ಶೆಟ್ಟಿದು ಕಾಂತಾರ ಎಲ್ಲ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಒಬ್ಬ ಶಿಕ್ಷಕನಾಗಿ ನಾನು ಎಲ್ಲ ನಮ್ಮ ಮಕ್ಕಳಿಗೆ ಹೆಂಡತಿಯರಿಗೆ ನನ್ನ ಆಧಾರ್ ಕಾರ್ಡು, ವೋಟ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಸಂಬಳ ಎಲ್ಲ ಅವ್ರು ತೊಗೊಳ್ತಾರೆ, ನಾನೇನು ತೊಗೊಳ್ಳಲ್ಲ. ಅಭಿನಯಿಸ್ತೀನಿ. ಬಂದಿರತಕ್ಕಂಥ ಹಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈಗ ಲಾಪಿಂಗ್ ಬುದ್ಧದಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಅದಕ್ಕೆ ಸಂಭಾವನೆ ಕೊಟ್ಟರೆ ಮಂಜುನಾಥ್ ಅವ್ರಿಗೆ ತಲುಪಿಸ್ತೀನಿ. ಈ ಸಿನಿಮಾ ಇನ್ನೂ ಬಿಡುಗಡೆ ಆಗಿಲ್ಲ. ನಾನು ನಿಜವಲ್ಲೂ ನನ್ನ ಕೈಲಿ ಏನಾಗುತ್ತೋ ಮಂಜುನಾಥ್ ಅವ್ರಿಗೆ ಅಷ್ಟು ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ಅವರು ಮಾಡ್ತಕ್ಕಂಥ ಸಾಧನೆ ನಿಜಕ್ಕೂ ಅದ್ಭುತ. ನಾನು ಅವ್ರ ಪದಗಳೇ ಇಲ್ಲ. ಯಾಕಂದರೆ ಸಿಂಹ ಯಾವತ್ತೂ ಗಂಭೀರವಾಗಿ ಒಂಥರ ಇದು ಪವರ್ಫುಲ್ ಆಗಿರುತ್ತೆ. ಆ ಪವರ್ಫುಲ್ಲು ಗೌರಮ್ಮ ಅವರು, ತಾಯಿಯವರು. ಗೌರಮ್ಮ ನಿನ್ನ ಮಗ ಯಾರಮ್ಮ ಅಂತೇಳಿ ನಾವು ಈಗ ಅವ್ರನ್ನ ಕೇಳಬೇಕು. ನಿಜಕ್ಕೂ ಅಂಥ ಅದ್ಭುತವಾದ ಮಗನ ಎತ್ತಿದ್ರಮ್ಮ. ನಿಜಕ್ಕೂ ತುಂಬ ಧನ್ಯವಾದಗಳು. ಭಗವಂತ ಎಷ್ಟೋ ಜನಕ್ಕೆ ಹಣವನ್ನು ಕೊಡ್ತಾನೆ, ಆದರೆ ದಾನ ಮಾಡ್ತಕ್ಕಂಥ ಮನಸ್ಸು, ಹೃದಯ ಕೊಡೋದಿಲ್ಲ. ಅವನು ಸತ್ತಾಗ ತೊಗೊಂಡು ಬಂದು ಹೊರಡೆ ಹಾಕ್ತಾರೆ.
ಮನೇಲಿರ್ತಕ್ಕಂಥ ಒಂದು ಉಂಗುರನೂ ಬಿಚ್ಚಿಟ್ಕೊಂಡ್ಬಿಡ್ತಾರೆ, ಯಾಕೆ ಕೊಡಬೇಕು ಅಂತೇಳಿ. ಇನ್ನೊಬ್ಬನಿಗೆ ಹೋಗ್ಬಿಟ್ಟು ಹೆಣ ತೊಗೊಂಡೋಗ್ಬೇಕು, ಬಟ್ಟೆ ತೊಗೊಂಬ ಅಂತಂದರೆ ಅವನು 48 ರೂಪಾಯಿ 80 ರೂಪಾಯಿ ತೆಗೆದ್ರೆ 16 ರೂಪಾಯಿ ಬಟ್ಟೆ ಇದ್ರೆ ತೆಗಿಯಪ್ಪ ಅಂತ ಹೇಳ್ತಾನೆ ನಾವು ತುಂಬ ಹೋಗಿರೋನು. ಯಾಕೆಂದರೆ ಹೊಚ್ಚಕ್ಕೆ ಆ ಹೆಣಕ್ಕೆ ಯಾಕೆ ಅಷ್ಟೊಂದು ಕಾಸ್ಟ್ಲಿದು ಅಂತೇಳಿ. ನಮಗಿರೋ ಬೆಲೆನೇ ಅಷ್ಟೇ. ಬಟ್ ಬದುಕಿರ್ಬೇಕಾದ್ರೆ ಏನಾದರೂ ಒಂದು ಒಳ್ಳೇದು ಮಾಡೋಣ, ಹಾಗೆ ಬದುಕಿರ್ಬೇಕಾದ್ರೆ ನಾವು ಒಂದು ಸಹಾಯ ಮಾಡೋಣ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಮಂಜುನಾಥ್ ಅವ್ರನ್ನ ಬೆಂಬಲಿಸೋಣ. ನಾನು ಅಲ್ಲಿಂದ ಭದ್ರಾವತಿಯಿಂದ ಬಂದಿದ್ದೇನೆ, ಅವ್ರ ಹತ್ರ ಬಸ್ ಚಾರ್ಜ್ ಇಸ್ಕೊಳ್ಳಲ್ಲ, ಹೋಟ್ಲ್ ರೂಮ್ ಮಾಡ್ತೀನಿ ಅಂತ ಬೇಡ ಅಂತಂದೆ, ಎಲ್ಲೋ ಒಂದು ಕಡೆ ಮಲಗ್ತೀನಿ, ಎಲ್ಲೋ ಒಂದು ಕಡೆ ಬರ್ತೀನಿ, ಹೋಗ್ಬೇಕಾದ್ರೆ ಆಟೋ ಕಳಿಸ್ತೀನಿ, ಬೇಡ ನಡ್ಕೊಂಡು ಹೋಗ್ತೀನಿ, ಬಸ್ಗೆ ಹೋಗ್ತೀನಿ ಅಂತೇಳಿ ಬರ್ತಾರೆ. ಯಾಕಂದರೆ ನನ್ನ ಕೈಲಾಗಿ ಸಹಾಯ ನಾನು ಮಾಡ್ಬೋದು. ಪ್ರತಿ ವರ್ಷವೂ ಕೂಡ ಮಂಜುನಾಥ್ ಅವರು ಈ ಕ್ಷೇತ್ರದ ಪ್ರಶಸ್ತಿಗಳನ್ನ ನೀಡ್ತಾ ಬರಲಿ, ಜವಾಬ್ದಾರಿ ಹೆಚ್ಚುತ್ತಾ ಹೋಗಲಿ. ನೀವೆಲ್ಲರೂ ಪ್ರಶಸ್ತಿ ಪುರಸ್ಕೃತಕ್ಕೆ ಮತ್ತೊಮ್ಮೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ. ನಮ್ಮ ಸಾಹೇಬರು ಇವಾಗ ನಿಜ ಮುಂದಿನ ದಿನಗಳಲ್ಲಿ ಅವ್ರು ಹೆಮ್ಮೆಲೆ ಆಗಬೇಕು. ನಿಜವೂ ಒಳ್ಳೆಯರು. ನಾನು ಗೌರವ ಸದಸ್ಯವನ್ನು ತೆಗೆದುಕೊಳ್ತೇನೆ, ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳಿದರು. ಗೌರವಪೂರ್ವಕವಾಗಿ ಹೇಳಿದ್ರು. ನಿಜಕ್ಕೂ ತುಂಬ ಅದ್ಭುತ ಸರ್, ಧನ್ಯವಾದಗಳು ಸರ್. ನಿಮ್ಮಂಥವ್ರು ಮುಂದೆ ಬಂದು ಮಂಜುನಾಥ್ ಅವ್ರನ್ನ ಕೈ ಹಿಡಿದು ನಡೆಸಿದರೆ ಖಂಡಿತವಾಗ್ಲು ನೀವು ಕೂಡ ಮನೆಗಳಿಗೆ ಹೋದಾಗ ನಿಮ್ಮ ಹತ್ತಲ್ಲಿ ಸಾಧಕರಿದ್ದರೆ ನನಗೂ ಕೊಡಿ, ನಾನು ಕೂಡ ಸಾಧಕನ, ನಾನೇನು ದುಡ್ಡು ಕೇಳಲ್ಲ, ಮತ್ತು ಒಳ್ಳೆ ಸಾಧಕರನ್ನ ಕೊಡಿ, ಗೌರವಿಸೋಣ. ಮಂಜುನಾಥ್ ಅವ್ರಿಗೆ ಕೊಡಿ, ಮತ್ತು ಸದಸ್ಯರಾಗಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇನ್ನೂ ಒಂದು ಒಳ್ಳೆಯ ಡಾನ್ಸ್ಗಳನ್ನು ನಾನು ಮಾಡಲಿದ್ದೇನೆ. ಹಾಗೆ ಮತ್ತು ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥದ್ದು ಮತ್ತು ಮಂಜುನಾಥ್ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಇತಿಶ್ರೀ ಆಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗೌರವಿಸುವಂತಹ ಸಂದರ್ಭ. ಪರಮ ಪೂಜ್ಯರಾದಂತಹ ಬಾಪೂಜಿ ಶ್ರೀಗಳು, ನಡೆದಾಡುವ ದೇವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಅವರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುನಿಲ್ ವೆಂಕಟೇಶ್ ಹಾಗೂ ಇಸ್ಮಾಯಿಲ್ ಸರ್ ಅವರು, ವಿಷ್ಣುವರ್ಧನ್ ಸರ್ ಅವರು, ಜೂನಿಯರ್ ವಿಷ್ಣುವರ್ಧನ್ ಅವರೆಲ್ಲರೂ ಕೂಡ ಪ್ರಶಸ್ತಿ ಪುರಸ್ಕೃತರನ್ನು ಗೌರವಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. MS ಮಂಜುನಾಥ್ ಸರ್ ಅವರು ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು, ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಪ್ರಶಸ್ತಿ ಪುರಸ್ಕೃತರು ಶ್ರೀ ಎಂ ಶಿವಕುಮಾರ್ ಸರ್ ಅವರು ಕಾಯಕ ರತ್ನ ಪ್ರಶಸ್ತಿ ಪುರಸ್ಕಾರ. ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವ ಸಮಾನ ಮನಸ್ಕರ ಜೊತೆಗೂಡಿ 2019ರಲ್ಲಿ ಕಾಯಕ ಯೋಗಿ ಫೌಂಡೇಶನ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿರುವಂಥವರು. ಕಾಯಕವೇ ಕೈಲಾಸವೆಂಬ ದಿವ್ಯ ಮಂತ್ರವನ್ನು ಆದರ್ಶವಾಗಿಸಿಕೊಂಡು ಸದಾ ಜನೋಪಯೋಗಿ ಕಾರ್ಯದಲ್ಲಿ ನಿರತರಾಗಿರುವ ಕಾಯಕ ಯೋಗಿ ಸಂಸ್ಥೆಯ ಸಾಧನೆಗೆ ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನ ಸಾಕ್ಷಿಯಾಗಿ ನಿಂತಿರುವಂಥದ್ದು. ಮಂಡ್ಯ ನಗರಸಭೆಯಲ್ಲಿ ಉದ್ಯಾನವನವನ್ನು ತಮ್ಮ ಕಾಯಕ ಯೋಗಿ ಸಂಸ್ಥೆ ದತ್ತು ಪಡೆದು 106 ಬಗೆಯ ಸಸಿಗಳನ್ನು ನೆಟ್ಟು ಪಾಳು ಬಿದ್ದಂಥ ಜಾಗದಲ್ಲಿ ಹಸಿರನ್ನು ಕಂಗೊಳಿಸಿ ಜನರ ಕೈಬೀಸಿ ಕರೆಯುವಂತೆ ಮಾಡಿರುವಂಥವರು. ಸ್ವಾಮೀಜಿ ಉದ್ಯಾನವನ ನಿರ್ವಹಣೆಯೊಂದಿಗೆ 700ಕ್ಕೂ ಹೆಚ್ಚು ಬಗೆಯ ಸಸಿಗಳನ್ನ ನೆಟ್ಟು ಪೋಷಿಸ್ತಿರುವಂತಹ ಮಹಾಪೋಷಕರಾಗಿರುವಂಥವರು. ಆ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹನೀಯರ ಜನ್ಮ ದಿನಾಚರಣೆ, ವಚನ ಸಾಹಿತ್ಯ ಪ್ರಚಾರದಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಬರ್ತಿದ್ದಾರೆ. ಜೊತೆಗೆ ಪರಮ ಪೂಜ್ಯರ ನುಡಿಮುತ್ತುಗಳ ಸಂಗ್ರಹಣೆ, ಶ್ರೀವಾಣಿ ಕೃತಿ ಮುದ್ರಣ ಹಾಗೂ
ಉಚಿತವಾಗಿ ಸಹಸ್ರಾರು ಪ್ರತಿಗಳನ್ನು ರಾಜ್ಯಾದ್ಯಂತ ವಿತರಣೆ ಮಾಡಿರುವಂಥವರು. ಪರಮ ಪೂಜ್ಯರ ಜೀವನ ಸಾಧನೆ ಹಾಗೂ ಶ್ರೀಮಠದ ಇತಿಹಾಸ ಸಾರುವ ಲೋಕಜಂಗಮ ಸಾಕ್ಷ್ಯಚಿತ್ರವನ್ನು ಮಂಡ್ಯ ಜಿಲ್ಲೆಯ 100 ಹಳ್ಳಿಗಳಲ್ಲಿ ಪ್ರದರ್ಶನ ಮಾಡಿರುವಂಥವರು. ಜೊತೆಗೆ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಸರ್ಕಾರಿ ಕಾರ್ಯಕ್ರಮಗಳ ಯಶಸ್ಸಿಗೆ ಸಹಕಾರ ನೀಡುವಂಥದ್ದು, ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು, ರಾಜ್ಯದ ಕಾರ್ಯಕ್ರಮಗಳನ್ನು, ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಬುದ್ಧ ಪೌರ್ಣಿಮೆ, ಈ ಕನ್ನಡ ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಆಚರಣೆ ಮಾಡೋದ್ರ ಜೊತೆಗೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಇವರಿಗೆ ಇಂದು ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಿದ್ದೀವಿ. ಧನ್ಯವಾದಗಳು ಸರ್. ತೇಗಂಪುರ ಅವರು ಕಾಯಕ ರತ್ನ ಪ್ರಶಸ್ತಿ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಹಾಗೂ ಹಿತೈಷಿಗಳ ಸಂಘದ ಜಿಲ್ಲಾ ಅಧ್ಯಕ್ಷರು ಬೀದರ್, ಇವರು ಕೂಡ ಮಠದಲ್ಲಿ ಬೆಳೆದು ಮಠದ ಕಾಯಕ ವಿಚಾರಗಳನ್ನು ರೂಢಿಸ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವ್ರಿಗೂ ಕೂಡ ನಮ್ಮ ನಡೆದಾಡುವ ಸೇವಾ ದೇವರ ಟ್ರಸ್ಟ್ ವತಿಯಿಂದ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕಾರ. ಗಾಗಿ ಸೇವೆ ಮಾಡಲಿಲ್ಲ, ತಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ. ಮುಂದಿನ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು ವಿದುಷಿ ನಯನ ಕೆ. ಇವರ ಒಂದು ಚಿಕ್ಕ ಪರಿಚಯ. ನಿರ್ದೇಶಕರು ಆದಿತ್ಯ ನೃತ್ಯ ಕೇಂದ್ರ. ಇವರು ಮೂಲತಃ ಮಂಗಳೂರಿನವರು. ಕುಟುಂಬ ಸಹಿತನೇ ಕಲಾವಿದ ಕುಟುಂಬದಲ್ಲಿ ಬೆಳೆದು ಬಂದವರು. ಪತಿ ಲಕ್ಷ್ಮಯ್ಯ ಅವರು ಯಕ್ಷಗಾನ ಕಲಾವಿದರು. ಇವರು BA B.Ed ಪದವಿಯನ್ನು ಪಡೆದು MA ಕನ್ನಡ ಇಂಗ್ಲಿಷ್ ಸಮಾಜಶಾಸ್ತ್ರದಲ್ಲಿ PG ಡಿಪ್ಲೊಮೊ ಯೋಗ ಮಾಡಿದ್ದಾರೆ. MSc ಯೋಗ ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ. ವಿದುಷಿ ನಯನಾ ಮೇಡಮ್ ಅವರು ವೇದಿಕೆಗೆ ಬರಬೇಕು. ನಲ್ಲಿ ಭರತನಾಟ್ಯ ಮುಗಿಸಿದ್ದಾರೆ. ಮಂಗಳೂರು ಪುರಭವನದಲ್ಲಿ 2005ರಲ್ಲಿ ರಂಗಪ್ರವೇಶ ಮಾಡಿರುವಂಥದ್ದು. ಕನ್ನಡ ಸಂಸ್ಕೃತಿ ಇಲಾಖೆಯವರು ನಡೆಸಿದ ಯುವ ಪ್ರತಿಭೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಗೊಂಡು ರಾಜ್ಯ ಮಟ್ಟದಲ್ಲಿ ಪ್ರದರ್ಶನವನ್ನು ನೀಡಿರುವಂಥದ್ದು. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಇವರ ರಾಷ್ಟ್ರ ಮಟ್ಟದಲ್ಲಿ ನಡೆಸಿದ ನೃತ್ಯ ಪ್ರದರ್ಶನದಲ್ಲಿ ಜಿಲ್ಲೆಯಿಂದ ಆಯ್ಕೆಗೊಂಡು ತಂಜಾವೂರು ಬೃಹದೀಶ್ವರ ದೇವಾಲಯದಲ್ಲಿ 1000 ನೃತ್ಯಗಾರರಲ್ಲಿ ಒಬ್ಬರಾಗಿದ್ದು ಪ್ರದರ್ಶನ ನೀಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಮಟ್ಟದ ರಾಜ್ಯ ಮಟ್ಟದಲ್ಲಿ ಯುವ ಪ್ರತಿಭೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು. ಶ್ರೀದೇವಿ ನೃತ್ಯ ಕೇಂದ್ರ ಮಂಗಳೂರು ಇವರ ನಡೆಸಿದ ಕಥಕ್, ಮಣಿಪುರಿ, ಒಡಿಸ್ಸಿ, ಮೋಹಿನಿ ಅಟ್ಟಂ ಮುಂತಾದ ಶಾಸ್ತ್ರೀಯ ನೃತ್ಯ ಹಾಗೂ ಕರ್ನಾಟಕ ಜಾನಪದ ನೃತ್ಯಗಳು, ಗುಜರಾತ್ನ ದಾಂಡ್ಯ, ರಾಜಸ್ಥಾನಿ ಜನಪದ ನೃತ್ಯ, ಅಸ್ಸಾಂನ ಜಾನಪದ ನೃತ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅನೇಕ ಕಡೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿರುವಂಥವರು. ಕರಾವಳಿ ಉತ್ಸವ, ಹಂಪಿ ಉತ್ಸವ, ಮೈಸೂರು ದಸರಾ ಉತ್ಸವ, ಆಳ್ವಾಸ್ ನುಡಿಸಿರಿ, ನಾಟ್ಯಂ ತರಂಗ ನೃತ್ಯೋಲ್ಲಾಸ, ಕರ್ನಾಟಕ ಯುವ ನೃತ್ಯೋತ್ಸವ, ನಯನ ಸಭಾಂಗಣ, ಕನ್ನಡ ಭವನದಲ್ಲಿ ನೃತ್ಯ ಪ್ರದರ್ಶನ, ಬಂಟರ ಸಂಘ ಮುಂಬೈ, ಹೀಗೆ ಅನೇಕ ದೇಶಗಳಲ್ಲಿ ಸ್ಥಳಗಳಲ್ಲಿ ನೃತ್ಯ ಪ್ರದರ್ಶನಗಳನ್ನ ನೀಡಿದ್ದಾರೆ. ಹಲವಾರು ಕಡೆಗಳಲ್ಲಿ ನಡೆಯುವ ನೃತ್ಯ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿಯೂ ಕೂಡ ಇವರು ಹೋಗುವಂಥದ್ದು. ಯೋಗ ಪ್ರಬೋಧಿನಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರುವಂಥದ್ದು. ಇವರ ವಿದ್ಯಾರ್ಥಿಗಳ ಸಾಧನೆ ಕೂಡ ಮೆಚ್ಚುವಂಥದ್ದು. ಜೂನಿಯರ್, ಸೀನಿಯರ್, ವಿದ್ವತ್, ಪದವಿ ಶಿಕ್ಷಣ, PG ಡಿಪ್ಲೊಮೊ, ಸ್ನಾತಕೋತ್ತರ ಪದವಿ, ಹೀಗೆ ಎಲ್ಲ ಭರತನಾಟ್ಯ ಶಿಕ್ಷಣದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಿ ಉನ್ನತ ಶ್ರೇಣಿಗಳಲ್ಲಿ ಅಂಕ ಗಳಿಕೆಗೆ ಕಾರಣಕರ್ತರಾಗಿರುವಂಥವರು. ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಡೆಸಿದ ಬಾಲ ಪ್ರತಿಭೆ, ಸಂದೇಶ್ ಕಲೋತ್ಸವ, ಕುಶಲ ಕಲೋತ್ಸವ ಮುಂತಾದ ಅನೇಕ ಕಡೆಗಳಲ್ಲಿ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಬಹುಮಾನಗಳನ್ನ ಇವರ ವಿದ್ಯಾರ್ಥಿಗಳು ಪಡೆದಿರ್ತಾರೆ. ಪ್ರಸ್ತುತ ನಿತ್ಯಾಧರ್ ಆಂಗ್ಲ
ಮಾಧ್ಯಮ ಶಾಲೆ ಇಲ್ಲಿ ಮಂಗಳೂರು, ದೈಹಿಕ ಶಿಕ್ಷಣ ಶಿಕ್ಷಕರಾಗಿ, ನೃತ್ಯ ಶಿಕ್ಷಕರಾಗಿ, ಯೋಗ ಹಾಗೂ ಗೈಡ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರುವಂಥವರು. ಹೀಗೆ ಇದೇ ರೀತಿ ಇವರ ನೃತ್ಯದ ಸೇವೆ ಮುಂದುವರಿತಾ ಇರಲಿ ಮೇಡಮ್ ಅಂತ ಹೇಳ್ತಾ, ಕಾಯಕ ರತ್ನ ಪ್ರಶಸ್ತಿ ದಯಮಾಡಿ ಮೇಡಮ್ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಪ್ರಮೀಳಾ. ದೈವ ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಅವರು ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಮೇಡಮ್. ಶ್ರೀಮತಿ ನಂಜಮ್ಮ ಅವರು ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತ. ಆರಿಲ್ಲ ಹಚ್ಚಿದ ಒಲೆಯೂ ಎಂದು ನೋಡು ನೋಡು ನೋಡಿಲ್ಲಿ ಬಂದು. ಆರಿಲ್ಲ ಹಚ್ಚಿದ ಒಲೆಯೂ ಎಂದು ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರು ಬಸವ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ವಿಶ್ವನಾಥ್ ಜಾಗೀರ್ದಾರ್, ಕಾಯಕ ರತ್ನ ಪ್ರಶಸ್ತಿ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಇವರು ಕೂಡ ಮೊನ್ನೆ ನಮ್ಮೆಲ್ಲರಿಗೂ ಗೊತ್ತು, ಬೆಂಗಳೂರಲ್ಲಿ ಮಳೆ ಬಂದಾಗ ಎಂಥ ಪರಿಸ್ಥಿತಿಗಳನ್ನ ಎದುರಿಸ್ತೀವಿ ಅಂತ. KR ಸರ್ಕಲ್ನಲ್ಲಿ ನಡೆದಂತಹ ಒಂದು ಘಟನೆ ಎಲ್ರಿಗೂ ಕೂಡ, ತನ್ನ ತಾಯಿ ಮತ್ತು ಬಂಧುಗಳನ್ನು ಕರೆದು ಆಕೆ ಬೆಂಗಳೂರನ್ನ ಇನ್ಫೋಸಿಸ್ನಲ್ಲಿ ಉದ್ಯೋಗಿಯಾಗಿದ್ದಂತಹ ಹೆಣ್ಣುಮಗಳು, ಕೇವಲ ಚಿಕ್ಕ ವಯಸ್ಸಿನ ಒಬ್ಬ ಹೆಣ್ಣುಮಗಳು ಆ ನೀರಲ್ಲಿ ಮುಳುಗಿ ಅನಾಹುತ ಆಗೋ ಸಂದರ್ಭದಲ್ಲಿ ಇವರು ತಮ್ಮ ಪ್ರಾಣನ ಒತ್ತೆ ಇಟ್ಟು ಆ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋದ್ರಲ್ಲಿ ಮುಂದೆ ಇದ್ದಂಥವರು. ನ್ಯೂಸ್ ಫಸ್ಟ್ ಕ್ಯಾಮ್ರಾಮನ್ ಆಗಿರುವಂಥವರು, ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ಶ್ರೀ ಅಭಿರಾಜ್ ಎಂ ಇವರಿಗೆ ಕಾಯಕ ರತ್ನ ಪ್ರಶಸ್ತಿ ಲಭಿಸ್ತಿದೆ. ಅಭಿನಂದನೆಗಳು ಸರ್. ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಅಂದರೆ ನಡೆದಾಡುವ ದೇವರ ಸೇವಾ ಟ್ರಸ್ಟ್ ಅನ್ನೋ ಸಂಸ್ಥೆ ಕೇವಲ ಸಮಾಜ ಸೇವೆ, ಬೇರೆ ಬೇರೆ ವಿದ್ಯಾಕ್ಷೇತ್ರ ಇಂಥ ಕ್ಷೇತ್ರಗಳಷ್ಟೇ ಅಲ್ಲೇ ಕೆಲವು ಅಹಿತಕರ ಘಟನೆಗಳು ಸಮಾಜದಲ್ಲಿ ನಡೆದಾಗ ಅವರನ್ನು ಪ್ರಾಣ ಒತ್ತೆ ಇಟ್ಟು ಕಾಪಾಡುವಂಥವ್ರಿಗೂ ಕೂಡ ಸೇವೆಯನ್ನು ಗೌರವಿಸಬೇಕು ಅನ್ನುವಂತಹ ಮನೋಭಾವ ಇರೋ ಸಂಸ್ಥೆ. ಅಂತಹ ಸಂಸ್ಥೆ ಇಂಥ ಅವಿರಾಜ್ ಅವ್ರಿಗೆ ಗೌರವಿಸಿದೆ. ಧನ್ಯವಾದ. ಶ್ರೀ ವಿಜಯ್ ಕುಮಾರ್ ಎ, ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು, ತಾವು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಇವರು ಕೂಡ ಪಬ್ಲಿಕ್ ಟಿವಿನಲ್ಲಿ ಕ್ಯಾಮ್ರಾಮನ್ ಆಗಿ ಕೆಲಸವನ್ನು ನಿರ್ವಹಿಸ್ತಿರುವಂಥವ್ರು, ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ಅಂದಿನ
ಕುಟುಂಬವನ್ನು ರಕ್ಷಣೆ ಮಾಡೋದರಲ್ಲಿ ಮುಖ್ಯ ಕಾರಣೀಕರ್ತರಾಗಿದ್ದಾರೆ. ಸೇವಾ ಮನೋಭಾವ ಮಾಡೋದಕ್ಕೆ ಅಥವಾ ಅಂತಹ ಸಂದರ್ಭದಲ್ಲಿ ರಕ್ಷಣೆ ಮಾಡೋದಕ್ಕೆ ಮುಂದೆ ಬರೋರೇ ಕಡಿಮೆ. ಅಂಥದ್ರಲ್ಲಿ ಇವರು ಕೂಡ ತಮ್ಮ ಪ್ರಾಣ ಒತ್ತೆ ಇಟ್ಟು ಆ ಕುಟುಂಬವನ್ನು ರಕ್ಷಿಸಿದ್ದಾರೆ. ಇವರ ಒಂದು ಸೇವೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯಿಂದ ಕಾಯಕ ರತ್ನ ಪ್ರಶಸ್ತಿ ಕೂಡ ನೀಡಿ ಇವರಿಗೆ ಗೌರವಿಸ್ತಾ ಇದೆ. ಅಭಿನಂದನೆಗಳು ಸರ್. ಎಲ್ಲರೂ ಕೂಡ ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಂದು ನೋಡು ನೋಡು ನೋಡಿಲ್ಲಿ ಬಂದು ಜ್ಯೋತಿ ಪ್ರಶಸ್ತಿ ಪುರಸ್ಕೃತರು. ಅಭಿನಂದನೆಗಳು ಸರ್. ಶ್ರೀಮತಿ ಸುಜಾತ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಮೇಡಮ್. ಶ್ರೀ ಬಸವ ಜ್ಯೋತಿ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿರುವಂಥವರು ಶ್ರೀಮತಿ ಸುಜಾತ ಮೇಡಮ್ ಅವರು. ಆರಿಲ್ಲ ಹಚ್ಚಿದ ಒಲೆಯೂ ಎಂದು ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಶ್ರೀಮತಿ ಸುಜಾತ ಮೇಡಮ್ ಶ್ರೀ ಬಸವ ಜ್ಯೋತಿ ಪ್ರಶಸ್ತಿ. ಇವರು ಕೂಡ ತಮ್ಮ ಕುಟುಂಬ ನಿರ್ವಹಣೆಯ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರ ಕಾರ್ಯಗಳನ್ನು ಗುರುತಿಸಿ ನಡೆದಾಡುವ ದೇವರ ಟ್ರಸ್ಟ್ ಸಂಸ್ಥೆ ವತಿಯಿಂದ ಶ್ರೀ ಬಸವ ಜ್ಯೋತಿ ಪ್ರಶಸ್ತಿ ಪುರಸ್ಕಾರ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಪಡಿತಿರುವಂತಹ ಶ್ರೀಮತಿ ಸುಜಾತ ಮೇಡಮ್ ಅವ್ರಿಗೆ ಅಭಿನಂದನೆಗಳು. ದಯಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಗೀತಾ ಮೇಡಮ್ ಅವರು ಶ್ರೀ ಬಸವ ಜ್ಯೋತಿ ಪ್ರಶಸ್ತಿ. ದಯಮಾಡಿ ವೇದಿಕೆಯ ಮುಂಭಾಗ ಬರಬೇಕಂತ ಕೇಳ್ಕೊಳ್ತೀನಿ ಮೇಡಮ್. ಶ್ರೀಮತಿ ಗೀತಾ ಶ್ರೀ ಬಸವ ಜ್ಯೋತಿ ಪ್ರಶಸ್ತಿ ಪುರಸ್ಕೃತರು. ಇವರು ಕೂಡ ತಮ್ಮದೇ ಆದ ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಇವ್ರಿಗೂ ಕೂಡ ಶ್ರೀ ಬಸವ ಜ್ಯೋತಿ ಪ್ರಶಸ್ತಿ ಪ್ರದಾನ ನಡೀತಾ ಇದೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಗೌರವಿಸಿ. ಶ್ರೀ ಹರ್ಷವರ್ಧನಿಯಂ ಶ್ರೀಮತಿ ಗೀತಾ ಮೇಡಮ್ ಅವ್ರಿಗೆ ಅಭಿನಂದನೆಗಳು. ಶ್ರೀ ಹರ್ಷವರ್ಧನಿಯಂ ಇವರು ವೇದಿಕೆಗೆ ಆಗಮಿಸಬೇಕು. ಇವ್ರಿಗೂ ಕೂಡ ಶ್ರೀ ಬಸವ ಜ್ಯೋತಿ ಪ್ರಶಸ್ತಿಯನ್ನು ನೀಡಿ ಬಂದು ಈ ದಿನ ಗೌರವಿಸ್ತಾ ಇದ್ದೀವಿ. ಇವರು ಕಂಪ್ಯೂಟರ್ ಸೆಂಟರನ್ನು ನಡೆಸ್ತಾ ಇದ್ದು ವೀರಶೈವ ಲಿಂಗಾಯತ ಸಂಘಟನೆಯಲ್ಲಿ ತಾಲೂಕು ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಕೊಳ್ಳೇಗಾಲದಲ್ಲಿ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯವರಿಗೆ ಶ್ರೀ ಬಸವ ಜ್ಯೋತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಆಕೆಯನ್ನು ಪರಿಚಯಿಸಿದ ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ ಸಕಲರಿಗೂ ವೇದವ ತಿಳಿಪಡಿಸಿದ ಅಂಧರ ಬಾಳಿನ ಆಶಾ ಕಿರಣ ಬಡವರಿಗೆ ಬಂಧುವಾದ ಶರಣ ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ರಾಜು ಜಿಕೆ ಇವರು ಶ್ರೀ ಬಸವ ಜ್ಯೋತಿ ಪ್ರಶಸ್ತಿ ಪುರಸ್ಕೃತರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಇವರ ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಶ್ರೀ ರಾಜು ಜಿಕೆ ಇವರು ಶಿಕಾರಿಪುರ.
ಫ್ರೆಂಡ್ಲಿ ಕಲಾ ವೃಂದವನ್ನು ಕಟ್ಟಿರುವಂಥವರು ಶಿಕಾರಿಪುರದಲ್ಲಿ. ಸುಮಾರು 4,000 ಪಬ್ಲಿಕ್ ಪ್ರೊಟೆಕ್ಷನ್ಗಳನ್ನು ಮಾಡಿರುವಂಥವ್ರು. 67 ರಾಜ್ಯ ಪ್ರಶಸ್ತಿಗಳು, 4 ಚಿನ್ನದ ಪ್ರಶಸ್ತಿಗಳು, 2 ಬೆಳ್ಳಿ ಪದಕ, 13 ಬಾರಿ ಬ್ಲಡ್ ಡೊನೇಟ್ ಮಾಡಿರುವಂಥವ್ರು. ಅಂದರೆ ಇಂದಿನ ದಿನದಲ್ಲಿ ರಕ್ತದಾನ ಎಷ್ಟು ಮುಖ್ಯ, ಇವರು 13 ಬಾರಿ ಬ್ಲಡ್ಡನ್ನು ರಕ್ತದಾನವನ್ನು ಮಾಡಿರುವಂಥದ್ದು. ಅತಿ ಮುಖ್ಯ ಪ್ರಶಸ್ತಿನಲ್ಲಿ ಕಲಾ ಸಾಮ್ರಾಟ್, ಜೂನಿಯರ್ ಶಂಕರ್ನಾಗ್ ಪ್ರಶಸ್ತಿ, ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ನಾಟ್ಯಶ್ರೀ ಪ್ರಶಸ್ತಿ, ಅತ್ಯುತ್ತಮ ತೀರ್ಪುಗಾರರು ಪ್ರಶಸ್ತಿ. ಇವರು ITA ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿರ್ತಾರೆ. ಜೂಜಿಕೆ ಇವರಿಗೆ ನಡೆದಾಡುವ ದೇವರ ಟ್ರಸ್ಟ್ ವತಿಯಿಂದ ಶ್ರೀ ಬಸವಜ್ಯೋತಿ ಪ್ರಶಸ್ತಿ ಪುರಸ್ಕರಿಸಿರುವಂಥ ಸಂದರ್ಭ. ನಿಮಗೆ ಅಭಿನಂದನೆಗಳು ಸರ್. ಶಾಫಿ ಬಾಬುಕಟ್ಟೆಯವರು ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ. ಶ್ರೀ ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆಯವರು, ಆವಾಗಲೇ ಇವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟೆ. ಆದರೂ ಕೂಡ ಇವರು ಒಂದಷ್ಟು ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಅಪ್ರತಿಮ ಸಮಾಜ ಸೇವಕರಾಗಿ ಗುರುತಿಸ್ಕೊಂಡು ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಿರುವಂಥವರು. ಹಲವಾರು ಬಡ ಕುಟುಂಬಗಳಿಗೆ ಮನೆ ದುರಸ್ತಿ ಕೆಲಸಗಳನ್ನ ಮಾಡಿಕೊಟ್ಟಿರುವಂಥದ್ದು. ವಿಧಾನಸಭಾ ಕ್ಷೇತ್ರದಲ್ಲಿ ಮಂಗಳೂರಿನಲ್ಲಿ ಹಲವಾರು ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂಥ ಕೆಲಸ, ಔಷಧಿಯನ್ನು ನೀಡೋದು, ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಹಲವಾರು ಮಹಿಳೆಯರಿಗೆ ವೀಲ್ ಚೇರ್ಗಳನ್ನ ವಿತರಣೆ ಮಾಡುವಂಥದ್ದು, ಕ್ಯಾನ್ಸರ್ ರೋಗಿಗಳಿಗೆ ಔಷಧಿಯ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ತಮಗೆ ಇನ್ನಷ್ಟು ಆ ಭಗವಂತ ಹೆಚ್ಚಿನ ಸೇವೆಗಳನ್ನ ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸೋದಕ್ಕೆ ಸಾಕ್ಷಿಯಾಗಿ ಇವರ ಸೇವೆಗಳು ನಮಗೆ ಇಂದು ಕಾಣಿಸ್ತಾ ಇದೆ. ಅಂತಹ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ಅಧ್ಯಕ್ಷರಾಗಿ ಬಡ ಮಕ್ಕಳಿಗೆ ಉಚಿತವಾಗಿ ಆಹಾರಗಳನ್ನ ವಿತರಣೆ ಮಾಡ್ತಿರುವಂಥ ದಾನಿಗಳು, ಹಲವಾರು ಶಾಲೆಗಳಲ್ಲಿ ಕೊಡುಗೆಗಳನ್ನ ನೀಡಿರುವಂಥವ್ರು, ಹಲವಾರು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿರುವಂಥವ್ರು ಶ್ರೀ P. ಕುಮಾರ್ ಸರ್ ಅವ್ರಿಗೆ ಎಷ್ಟೋ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬರೆಯುತ್ತಿರುವಂಥ ಸಂಸ್ಥೆ. ಅಂಥ ಸಂಸ್ಥೆಯ ಸದಸ್ಯರಾಗಿ ಆ ಸಂಸ್ಥೆನಲ್ಲಿ ಕಾರ್ಯನಿರ್ವಹಿಸಿದಂಥವರು ಶ್ರೀ ಲಯನ್ ದೇವರಾಜು ಅವರು. 52ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿರುವಂತಹ ಮಹಾದಾನಿಗಳು ಅಂತಲೇ ಹೇಳಬೇಕು. ರಕ್ತದಾನವನ್ನು ಮಾಡೋದ್ರ ಮೂಲಕ ಎಷ್ಟೋ ಪ್ರಾಣಗಳನ್ನ ಉಳಿಸಿದಿರಿ ಸರ್. ನಿಮಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ನಮ್ಮ ಸಂಸ್ಥೆಯ ಮೂಲಕ ಗೌರವಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. ಶ್ರೀಮತಿ ಜಯಮ್ಮ ಅವರು ಕೆಂಪೇಗೌಡ ಪ್ರಶಸ್ತಿ. ಇವರ ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ನಡೆದಾಡುವ ದೇವರ ಸೇವಾ ಟ್ರಸ್ಟ್ ಸಂಸ್ಥೆ ಇವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ತಮಗೂ ಕೂಡ ಅಭಿನಂದನೆಗಳು ಮೇಡಮ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಗುರುತಿಸಿ ನಮ್ಮ ನಡೆದಾರುವ ದೇವರ ಸಂಸ್ಥೆ ಟ್ರಸ್ಟ್ ಸಂಸ್ಥೆಯು ಇವರಿಗೆ APJ ಅಬ್ದುಲ್ ಕಲಾಂ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ತಮಗೆ ಅಭಿನಂದನೆಗಳು ಸರ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ
ಕಟ್ಟಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು APJ ಅಬ್ದುಲ್ ಕಲಾಂ ಪ್ರಶಸ್ತಿಗೆ ಭಾಜನರಾಗಿರುವಂಥವರು ಶ್ರೀ ಬಿ ವಿಷ್ಣುಮೂರ್ತಿ ಭಟ್ ಅವರು, ಹೋರಾಟಗಾರರು. ಪದವೀಧರರಾಗಿ 1972ರಲ್ಲಿ ಕಾಲೇಜು ವ್ಯಾಸಂಗವನ್ನು ಮುಗಿಸಿರುವಂಥವರು, ಮೂಲತಃ ಮಂಗಳೂರಿನವರು. ವಿದ್ಯಾರ್ಥಿ ಜೀವನದಲ್ಲೇ ದೇಶ ಪ್ರೇಮ, ರಾಷ್ಟ್ರೀಯತೆ ಪ್ರಭಾವಕ್ಕೆ ಒಳಗಾದಂಥವರು. ಗಾಂಧೀಜಿಯವರ ಸತ್ಯ ಅಹಿಂಸೆಯ ಪ್ರಭಾವವನ್ನು ಮೋಹಿತರಾಗಿದ್ದಂಥ ಇವರು ವಿದ್ಯಾರ್ಥಿ ಜೀವನದಲ್ಲಿ NCC ವಿದ್ಯಾರ್ಥಿಯೊಬ್ಬನ ಮೇಲಾದಂತಹ ಕಾಲೇಜು ಕಟ್ಟಡದ ಉಸ್ತುವಾರಿ ನೋಡ್ತಿದ್ದವನೊಬ್ಬ NCC ಯೂನಿಫಾರ್ಮನ್ನು ಕಳಚಿ ಶಿಕ್ಷೆ ನೀಡಿದರ ವಿರುದ್ಧ ಹೋರಾಟವನ್ನು ಪ್ರಥಮವಾಗಿ ಪ್ರಾರಂಭಿಸ್ತಾರೆ. ಅವರ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಅವರು ಹೋರಾಟಕ್ಕೆ ಧುಮುಕದಂಥವರು ಶ್ರೀ ವಿಷ್ಣುಮೂರ್ತಿಯವರು. ಎಡ ಚಳುವಳಿಯಿಂದ ಆಕರ್ಷಿತರಾದಂಥ ಇವರು ಬೆಳ್ತಂಗಡಿಯಲ್ಲಿ ಬೀಡಿ ಕಾರ್ಮಿಕರ ಹೋರಾಟವನ್ನು ಸಂಘಟಿಸ್ತಿದ್ದಾಗ ಅದಕ್ಕೆ ಹೋದರೆ ಮನೆಗೆ ಬೆಂಕಿ ಬರುವುದಾಗಿ ಬೇಡ ಅಂತ ಹೇಳಿ ಮನೆಯವರು ಹೇಳಿದಾಗ ಮನೆ ಬಿಟ್ಟು ಹೊರಗೆ ಬಂದಂತಹ ದಿಟ್ಟ ಹೋರಾಟಗಾರರು. ಹೀಗೆ ಮನೆ ಬಿಟ್ಟು ಪುತ್ತೂರು ತಾಲೂಕಿನಲ್ಲಿ ರೈತ ಸಂಘವನ್ನು ಕಟ್ಟಿ ಪ್ರಬಲ ರೈತ ಚಳುವಳಿಯನ್ನು ಸಂಘಟಿಸಿದಂಥವರು. 1973ರಲ್ಲಿ ಆರಂಭದಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಯಾದಂಥ ಸಂದರ್ಭದಲ್ಲಿ ಮಂಗಳೂರಿನಿಂದ ಬೆಂಗಳೂರುವರೆಗೆ ಕಾಲ್ನಡಿಗೆ ಜಾಥಾ ಸಂಘಟಕರಾಗಿದ್ದಂಥ ನಾಯಕರಾಗಿದ್ದಂಥವರು. ಅಲ್ಲದೆ ಲಕ್ಷಾಂತರ ಜನರಿಗೆ ಅಕ್ರಮ ಸಕ್ರಮದಡಿ ಭೂಮಿ ಹಕ್ಕನ್ನು ಕೊಡಿಸಿದಂಥವರು. ಜೊತೆಗೆ ಅದರ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ನೀಡುವಂಥವರು. ಚಳುವಳಿಗಳನ್ನ ರಾಜ್ಯಾದ್ಯಂತ ಆರಂಭವಾದಾಗ ಬೆಳ್ತಂಗಡಿಯಲ್ಲಿ ಅದರ ನಾಯಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ 2 ಕೊಲೆ ಪ್ರಕರಣಗಳಲ್ಲಿ ರಾಜ್ಯ ದೇಶದ ಗಮನ ಸೆಳೆದವುಗಳು. ಅಂಥದ್ರಲ್ಲಿ ಪದ್ಮಲತಾ ಕೊಲೆ ಪ್ರಕರಣ, ಅದರ ವಿರುದ್ಧ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ತನಿಖೆಗಳು ನಡೀಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಹೋರಾಟವನ್ನು ಧುಮುಕದಂಥವರು, ಆ ಚಳುವಳಿಯನ್ನು ಆರಂಭಿಸಿದಂಥವರು. ಜೊತೆಗೆ ನಂತರ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಎಂಬ ವಿದ್ಯಾರ್ಥಿನಿಯ ಒಂದು ಅಪಹರಣದ ಸಂದರ್ಭದಲ್ಲೂ ಕೂಡ ಧ್ವನಿ ಎತ್ತದಂಥವರು. ಅಂದರೆ ಸಮಾಜದಲ್ಲಿ ನಡೆಯುವಂತಹ ಅಹಿತಕರ ಘಟನೆಗಳನ್ನ ಧ್ವನಿ ಎತ್ತೋ ಸಂಖ್ಯೆನೇ ಕಡಿಮೆ. ತಮ್ಮ ಪ್ರಾಣನ ಒತ್ತೆ ಇಟ್ಟಾದರೂ ಕೂಡ ಅಂಥ ಸಂದರ್ಭದಲ್ಲಿ ಇವತ್ತು ಮೀಡಿಯಾಗಳು ಎಷ್ಟು ಎಲ್ಲ ಕಡೆ ಗೊತ್ತಾಗುತ್ತೆ, ಆದರೂ ಕೂಡ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವರು ಅಂಥ ಒಂದು ಕಷ್ಟದ ಸನ್ನಿವೇಶಗಳಲ್ಲಿ ಧ್ವನಿ ಎತ್ತಿ ಹೋರಾಟಗಳಲ್ಲಿ ಮಾಡ್ತಿರುವಂಥವ್ರು. ಇವರ ಹೋರಾಟಕ್ಕೆ ಇನ್ನಷ್ಟು ಭಗವಂತ ಶಕ್ತಿಯನ್ನು ನೀಡಲಿ. ಇದೇ ರೀತಿ ಸಮಾಜದಲ್ಲಿ ನೊಂದಂಥವ್ರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ತಾವು ಮಾಡಲಿ ಅಂತ ಹೇಳಿ ನಾವು ಆ ದೇವ್ರ ಮೂಲಕ ಕೇಳ್ಕೊಳ್ತೀವಿ. ಅಭಿನಂದನೆಗಳು ಸರ್. ನಿಮ್ಮ ಹೋರಾಟದ ಬದುಕು ನಮ್ಮ ಯುವ ಜನತೆಗೆ ಸ್ಫೂರ್ತಿದಾಯಕವಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮ್ಯಾಕ್ಸಿಮ್ ಡಿಸೋಜಾ ಅವರು, ಮದರ್ ತೆರೆಸಾ ಪ್ರಶಸ್ತಿ ಪುರಸ್ಕೃತರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಯಾವ ಜಾತಿ ಧರ್ಮ ಭೇದಗಳನ್ನು ನೋಡದೆ ಅವರು ಮಾಡಿರುವ ಸೇವೆ, ಸಾಧನೆಗಳು ಮತ್ತು ಅವರ ಹೋರಾಟ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ತಮ್ಮ ಜೀವಮಾನದ ಸಾಧನೆಗೆ ಶಿಕ್ಷಣ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಸಮಾರಂಭ. ಡಾಕ್ಟರ್ ಶ್ರೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ NSSನ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಹಲವಾರು ಪ್ರಶಸ್ತಿಗಳನ್ನ ಪಡೆದಿರುವಂಥವರು. ಪ್ರಸ್ತುತ ಬಸವೇಶ್ವರ ವಿದ್ಯಾಸಂಸ್ಥೆಯ ಒಂದು ಕಲಾ ವಿಜ್ಞಾನ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಜೊತೆಗೆ 10ಕ್ಕೂ ಹೆಚ್ಚು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ.
ಕೆಲಸವನ್ನು ಮಾಡ್ತಾ ಇರುವಂಥವರು ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ್ ಮೇಡಮ್ ಅವ್ರಿಗೆ ಅಭಿನಂದನೆಗಳು. ತಮ್ಮ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಇನ್ನು ಪ್ರಶಸ್ತಿ ಪುರಸ್ಕೃತರು ಜೀವಮಾನ ಸಾಧನೆ ಪ್ರಶಸ್ತಿ ಶ್ರೀಮತಿ ಹರಿಣಿ ಅಮ್ಮವರು. ದಯಮಾಡಿ ಮೇಡಮ್ ವೇದಿಕೆಗೆ ಬರಬೇಕು. ಇವರು ಕೂಡ ತಂದೆ ತಾಯಿ ಹೊನ್ನಮ್ಮ ಚನ್ನಪ್ಪ ಗೌಡ, ಪತಿ ಕೆ ವಿಠಲ ಅವರು, ವಿದ್ಯಾರ್ಹತೆ ಇವರು ಕೂಡ BA ಪದವೀಧರರು ಮೇಡಮ್ ಅವರು. ವೃತ್ತಿ ಕ್ಷೇತ್ರ ಕಂದಾಯ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥವರು ಹರಿಣಿ ಮೇಡಮ್ ಅವರು. ಸಾಧನೆ ಬಗ್ಗೆ ಹೇಳೋದಾದರೆ ಮಂಗಳೂರು ತಾಲೂಕಿನ ಮುಚ್ಚೂರು ಗ್ರಾಮದಲ್ಲಿ ಜನಿಸಿ ನೀರುಡೆ ಸೈಂಟ್ ಫ್ರಾನ್ಸಿಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಹೋಲಿ ಫ್ಯಾಮಿಲಿ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದಂಥವರು. ಸೆಂಟ್ ಜೋಸೆಫ್ ಜೂನಿಯರ್ ಕಾಲೇಜಲ್ಲಿ ಪದವಿ ಪೂರ್ವ ಹಾಗೂ ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿರುವಂಥವರು. ಸುಮಾರು 11 ವರ್ಷಗಳ ಕಾಲ ಖಾಸಗಿ ನೌಕರಿಯಲ್ಲಿ ಮಿತ ವೇತನ ಪದವೀಧರೆಯಾಗಿ ಮುಚ್ಚೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ನೌಕರಿಗೆ ಸೇರಿರೋದು. 14 ವರ್ಷಗಳ ಬಳಿಕ ಉದ್ಯೋಗ ಕಾಯಂಗೊಂಡಿದ್ದು ಅದೇ ಶಾಲೆಯಲ್ಲಿ ಮುಂದುವರೆದಿರೋದು. 1994ರಲ್ಲಿ ಕಂದಾಯ ಇಲಾಖೆಗೆ ಸೇರ್ಪಡೆಗೊಂಡು ಪಡುಕೋಣಾಚೆ ಗ್ರಾಮದ ಕರಣಿಕರಾಗಿ ಸೇವೆ ಸಲ್ಲಿಸಿರುವಂಥದ್ದು. ಬಳಿಕ ತೆಂಕಮಿಜಾರು ಗ್ರಾಮದ ಪ್ರಭಾರ ಗ್ರಾಮ ಶರಣರಾಗಿ 13 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥದ್ದು. ಅಲ್ಲದೆ ಇತರ ಗ್ರಾಮಗಳಾದ ನೆಲ್ಲಿಕಾರು, ಮಂಟ್ರಾಡಿ, ಹಲವಾರು ಕಡೆ ಗ್ರಾಮಗಳಲ್ಲಿ ಅಧಿಕ ವಹಿಸಿ ಕರ್ತವ್ಯ ನಿರ್ವಹಿಸಿರುವಂಥವರು. ಈ ಅವಧಿಯಲ್ಲಿ 1 ವರ್ಷಗಳ ಕಾಲ ಮೂಡುಬಿದಿರೆ ಪ್ರಭಾರ ಕಂದಾಯ ನಿರೀಕ್ಷಕರಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 2013ರಲ್ಲಿ ಬಡ್ತಿ ಹೊಂದಿ ಹೆಚ್ಚುವರಿ ಕಂದಾಯ ನಿರೀಕ್ಷಕರಾಗಿ ಮಂಗಳೂರು ತಾಲೂಕು ಕಚೇರಿಯಲ್ಲಿ ಮೂಡುಬಿದಿರೆ ತಹಶೀಲ್ದಾರ್ ಆಗಿಯೂ ಕೂಡ ಕೆಲಸವನ್ನ ಮಾಡಿರುವಂಥವರು, ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. 2017 ಜೂನ್ರಲ್ಲಿ ಕರ್ತವ್ಯದಿಂದ ನಿವೃತ್ತರಾಗಿರುವಂಥ ಇವರು ಶಿಕ್ಷಣ ಕಂದಾಯ ಇಲಾಖೆ ಸುದೀರ್ಘ 36 ವರ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ವೃತ್ತಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳು ಪುರಸ್ಕಾರಗಳು ಸಿಕ್ಕಿದೆ. ಇವ್ರಿಗೂ ಕೂಡ ನಾವು ನಮ್ಮ ಸಂಸ್ಥೆಯಿಂದ ಗೌರವವನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಸ್ವರ್ಣಲತಾ ಮೇಡಮ್ ಅವರು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ ಸಂಸ್ಥೆ. ಶ್ರೀಮತಿ ಸ್ವರ್ಣಲತಾ ಮೇಡಮ್ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿ, ಅಂದರೆ ನಾವು ಇವತ್ತು ನೋಡ್ಕೋಬೇಕು, ಇವತ್ತು ಒಬ್ಬ IAS ಅಧಿಕಾರಿಯಾಗಿ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರೋ ಒಬ್ಬ ವಿದ್ಯಾರ್ಥಿ ಕೂಡ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯ ಮಗ. ಅಂದರೆ ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಪರಮನ್ನೂರಿನಲ್ಲಿ 1994ರಲ್ಲಿ ಕೆಲಸಕ್ಕೆ ಸೇರಿದಂಥ ಇವರು ಸುಮಾರು 28 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇದ್ರ ಜೊತೆಗೆ ಸಹಕಾರ ನೀಡಬೇಕು ಅಂತ ಹೇಳಿ ಮಹಿಳೆಯರಿಗೋಸ್ಕರ ಸ್ವಸಹಾಯ ಗುಂಪುಗಳನ್ನು ರಚಿಸೋದ್ರ ಮೂಲಕ ಬ್ಯಾಂಕಿನಲ್ಲಿ ವ್ಯವಹರಿಸೋದನ್ನು ತಿಳಿಸ್ಕೊಡ್ತಾ ಇರುವಂಥವ್ರು. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ಮನಸ್ವಿನಿ, ರೇಷನ್ ಕಾರ್ಡ್, ವಿಕಲಚೇತನ ಇತ್ಯಾದಿ ಸೌಲಭ್ಯಗಳು ಸಿಗುವಂತೆ ಮಾಡಿಕೊಡ್ತಿರುವಂಥವರು ಶ್ರೀಮತಿ ಸ್ವರ್ಣಲತಾ ಮೇಡಮ್ ಅವರು. ಅದರ ಜೊತೆಗೆ ಹಲವಾರು ಮಹಿಳೆಯರಿಗೆ ತಮ್ಮ ಗ್ರಾಮದಲ್ಲಿ ಅಲ್ಲದೆ ಬೇರೆ ಕಡೆಗೂ ಕೂಡ ಸೌಲಭ್ಯಗಳನ್ನು ಸಿಗುವಂತೆ ಮಾಡಿಕೊಡ್ತಾ ಇರುವಂತಹ ಸಮಾಜ ಸೇವಕರು. ಅಲ್ಲದೆ ಮನೆ ಕೆಲಸಕ್ಕೆ ಅಂತ ಹೇಳಿ ಬೇರೆ ಊರಿಂದ ಬರುವಂಥ ಬಡ ಮಕ್ಕಳನ್ನು ಶಾಲೆಗೆ ಸೇರಿಸ್ತಾ ಇರ್ತಾರೆ. ಅಂಥವ್ರನ್ನ ಮಕ್ಕಳನ್ನು ಶಾಲೆಗೆ ಸೇರಿಸೋ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಆ ಮಕ್ಕಳಿಗೆ ಮತ್ತು ತಾಯಂದ್ರಿಗೆ ಬಟ್ಟೆ ಪುಸ್ತಕಗಳನ್ನು ನೀಡೋದು ಅಂತ ಕೆಲಸಗಳನ್ನು ಮಾಡ್ತಾ, ಜೊತೆಗೆ ಶಾಲಾ ಟೀಚರ್ಗಳ ಜೊತೆ ಹೋಗಿ ಮಾತಾಡಿ ಆ ಮಕ್ಕಳು ಮತ್ತು ತಾಯಂದ್ರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಆ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗ್ತಿರುವಂತಹ ಸ್ವರ್ಣಲತಾ ಮೇಡಮ್ ಅವರು. ಜೊತೆ ಪ್ರಶಸ್ತಿ ಪುರಸ್ಕೃತರು ಶ್ರೀ ಉಮೇಶ್ ಜೀವಮಾನ ಸಾಧನೆ ಪ್ರಶಸ್ತಿ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಶ್ರೀ ಉಮೇಶ್ ಅವರು ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಲಾಳ ತಾಲೂಕಿನ ಪಜೀರು ಗ್ರಾಮದವರು. ಶ್ರೀಮತಿ ದಯಾಮತಿ ಧರ್ಮಪತ್ನಿಯವರು, ದರ್ಶಿನಿ ಮತ್ತು ನವೇಶ್ರೀಯವರ ಪುತ್ರಿಯರು. ಚಿಕ್ಕಂದಿನಲ್ಲೇ ಚಿತ್ರಕಲೆಯಲ್ಲಿ ಬಹಳ ಹೆಸರು ಪಡೆದಂಥವರು. ಶಾಲಾ ಕಾಲೇಜುಗಳಲ್ಲಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಡೆದಿರುವಂಥವರು. ಶ್ರೀಮತಿ ನಳಿನಿ ಕಜೆಯವರ ಚಿತ್ರಕಲೆಯ ಗುರುಗಳಾಗಿದ್ದಂಥವರು. ಮಂಗಳೂರು ಖ್ಯಾತ ಕಲ್ಕೂರು ಅಡ್ವರ್ಟೈಸ್ಮೆಂಟ್ ಇಲ್ಲಿನ ಹೋರ್ಡಿಂಗ್ ಪೈಂಟಿಂಗ್ ಕೆಲಸವನ್ನು 8 ವರ್ಷ ದುಡಿದ ಅನುಭವ ಹೊಂದಿರುವಂಥ ಇವರು ಅಸೈಗೋಳಿ ಎಂಬಲ್ಲಿ ಉಮೇಶ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಂಬ ಅಂಗಡಿಯನ್ನು ತೆರೆದಿರ್ತಾರೆ. ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಹರೇಕಳ ಆಜಬ್ಬರ ಭಾವಚಿತ್ರವನ್ನು ಹರೇಕಳ ಪಂಚಾಯತ್ ಕಟ್ಟಡದ ಗೋಡೆಯಲ್ಲಿ ತನ್ನ ಕಾಲ್ಪನಿಕ ಬಹಳ ಅಂದದ ಚಿತ್ರ ಬಿಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಪರಿಚಿತರಾಗಿರುವಂಥವರು. ಪಂಚಾಯತ್ ಸನ್ಮಾನವನ್ನು ಪಡೆದಿರ್ತಾರೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಮಂಗಳೂರು ತಾಲೂಕಿನ ಕೊಣಾಜೆ ವಲಯದಲ್ಲಿ ತಾಂತ್ರಿಕ ತರಬೇತಿ ಸಹಾಯಕರಾಗಿ ಸುಮಾರು 200 ಗುಂಪುಗಳಿಗೆ ಯೋಜನೆಯ ತರಬೇತಿ ನೀಡ್ತಾ ಬಂದಿರುವಂಥವರು, ಗ್ರಾಮ ಚಾವಡಿ ಒಕ್ಕೂಟದಲ್ಲಿ 4 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥವರು, ಗ್ರಾಮಾಭಿವೃದ್ಧಿ ಯೋಜನೆಗಳಲ್ಲಿ ಇವರು ನ್ಯಾಚುರಲ್ ಡೆಕೋರೇಷನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಕಲಿಸ್ಕೊಡುವಂತಹ ತರಬೇತುದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿನ ವಾಜಪೇಯಿ ಏರ್ಪೋರ್ಟ್ ರನ್ವೇ ಪೈಂಟಿಂಗ್ ಕೆಲಸವನ್ನು ಮಾಡಿದ್ದು ಕೂಡ ಇವ್ರದ್ದು ಬಹಳ ಮೆಚ್ಚುಗೆಯ ಕೆಲಸ. ಸುಮಾರು 150ಕ್ಕೂ ಹೆಚ್ಚು ಅಂಗನವಾಡಿ ಶಾಲೆ ಅಂಗನವಾಡಿಗಳ ಕಟ್ಟಡಗಳ ಮೇಲೆ ಆಕರ್ಷಕ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಮಕ್ಕಳನ್ನು ಆಕರ್ಷಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ವರ್ಲಿ ಪೈಂಟಿಂಗ್ ಕೆಲಸ ಮಾಡ್ತಾ ಇರುವಂಥದ್ದು. ಇವರ ಒಂದು ಗೌರವಕ್ಕೆ ಕಲಾರತ್ನ ಪ್ರಶಸ್ತಿಯನ್ನು ಲಭಿಸಿದೆ. ಸಾಧನಾ ಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರುವಂಥದ್ದು. ಇದರ ಜೊತೆಗೆ ನಮ್ಮ ಸಂಸ್ಥೆಯ ವತಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇಂದು ಅವರಿಗೆ ಸಂದಿದೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೊಬ್ಬ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ನಳಿನಿ ಜೆ ಅವರು, ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು, ನಡೆದಾಡುವ ದೇವರು ಸೇವಾ ಟ್ರಸ್ಟ್ನಲ್ಲಿರುವಂತಹ ಸದಸ್ಯರಾಗೂ ಕಾರ್ಯಕರ್ತರಾಗಿ ಸೇವಕರಾಗಿ ಇಲ್ಲೇ ನೋಡ್ತಾ ಇದ್ದೀವಿ ಅವರ ಸೇವೆ ಕೆಲಸವನ್ನು. ಇವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಮೂಲಕ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ದಯಮಾಡಿ ಗೌರವವನ್ನು ಸ್ವೀಕರಿಸಬೇಕು ಮೇಡಮ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. ಮೈಸೂರು ರಾಜಾನಂದ ಅಂತ ಹೇಳಿ ಕಲಾವಿದರು, ಅವರ ಸೊಸೆ ಇವರು. ಅವ್ರಿಗೆ ನಾವು ಸನ್ಮಾನ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಇನ್ನೊಬ್ಬ ಹಾಸ್ಯ ಕಲಾವಿದರು ಗೀತಾ ಬ್ಯಾಂಗಲ್ ಸ್ಟೋರ್, ಗಲ್ಲಿ ಬೇಕರಿ ಅನ್ನೋ ಸಿನಿಮಾಗಳಲ್ಲಿ ಹಾಸ್ಯ ನಟರಾಗಿ ಅಭಿನಯಿಸಿರುವಂಥವರು ಸಿದ್ದು ಮಂಡ್ಯ ಅವರು. ಇವರನ್ನು ಕೂಡ ನಮ್ಮ ಸಂಸ್ಥೆ ಗೌರವಿಸ್ತಾ ಇದೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ, ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಸಂಸ್ಥೆ ಇವರಿಗೆ APJ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ. ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ. ನನ್ನ ಆರಾಧ್ಯ ದೈವ ಕರ್ನಾಟಕ ರತ್ನ ಪರಮ ಪೂಜ್ಯ ನಡೆದಾಡಿದ ದೇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರನ್ನು ಮತ್ತು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರನ್ನ ಹೃನ್ಮನದಲ್ಲಿ ನೆಲೆಯುತ್ತಾ, ಬಂಧುಗಳೇ, ಇವತ್ತು ಅತ್ಯಂತ ಸಂತೋಷಕರವಾದಂತಹ ದಿನವನ್ನು ನಮ್ಮ ನಡೆದಾಡುವ ದೇವರ ಸೇವಾ ಟ್ರಸ್ಟ್ನ ಮಂಜುನಾಥ್ರವರು ಒಂದು ಅನುಭವದ ಮಂಟಪದ ರೀತಿಯಲ್ಲಿ ನಾವೆಲ್ಲ ಜಾತಿ ಭೇದ ವರ್ಣಗಳನ್ನು ಮರೆತು ಇವತ್ತು ಈ ಸಭಾಂಗಣದಲ್ಲಿ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜನ್ಮದಿನಾಚರಣೆ. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಶುಭವನ್ನು ಕೋರೋಣ. ಬಹುಶಃ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಇರಲಿಲ್ಲ ಅಂದರೆ ನಾವೆಲ್ಲ ಇವತ್ತು ಇಲ್ಲಿ ಕೂರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರೇ ಕಟ್ಟಿದಂತಹ ಭವನ ಇದು. ಈ ಭವನದಲ್ಲಿ ನಮ್ಮ ನಡೆದಾಡಿದ ದೇವರು ಇಡೀ ವಿಶ್ವದಲ್ಲಿ
ಎಲ್ಲೂ ಕೂಡ ಹುಡುಕಿದ್ರು ನಿಮಗೆ ಸಿಗದೇ ಇರುವಂತಹ ನಡೆದಾಡಿದ ದೇವರು ಯಾರು ಇದ್ದರೆ ಅವರು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಮಾತ್ರ. 1907ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಿದ್ದಂಥ ಕಾಲದಲ್ಲಿ ಈ ರಾಮನಗರದ ವೀರಾಪುರದಲ್ಲಿ ಜನಿಸಿದಂತಹ ಪರಮ ಪೂಜ್ಯರು ಇಡೀ ವಿಶ್ವದಲ್ಲಿ ಯಾವ ಸಂತರು ಕೂಡ ಮಾಡದೇ ಇರುವಂತಹ ಬಹುದೊಡ್ಡ ದಾಸೋಹವನ್ನು ಈ ಪ್ರಪಂಚಕ್ಕೆ ಹಾಕಿ ಒಂದು ದೊಡ್ಡ ಹಾದಿಯನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಅವರ ಆದರ್ಶ ನಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯ ಅನುಸರಣೆಯಾಗುವಂತಹ ಒಂದು ಕಾಯಕವನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಬಂಧುಗಳೇ, ನೀವು ಸಿದ್ಧಗಂಗಾ ಮಠಕ್ಕೆ ಹೋಗಿ ನೋಡಿದ್ರೆ 12,000 ಜನ ಜಾತಿ ಭೇದ ವರ್ಣ ಇಲ್ಲದೇನೆ ಎಲ್ಲ ಈ ಪ್ರಪಂಚದಲ್ಲಿ ಎಷ್ಟು ಜಾತಿಗಳಿದೆಯೋ ಅಷ್ಟು ಜಾತಿಯ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡಿ ಒಂದು ಸಂಸ್ಕಾರವನ್ನು ಪಡೆದು ಈ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಶಂಕರ್ ಬಿದ್ರಿಯವರು ಇರ್ಬೋದು, ರವಿ ಬೆಳಗೆರೆಯವರು ಇರ್ಬೋದು, ಡಾಕ್ಟರ್ GS ಶಿವರುದ್ರಪ್ಪನವರಂಥವ್ರು ಇರ್ಬೋದು, ಎಲ್ಲರೂ ಕೂಡ ಮಹನೀಯರು ಆ ಒಂದು ಗುರುಕುಲದಲ್ಲಿ ಆಗಿ ಹೋಗಿ ಬಂದಂಥವರು, ದಾಸೋಹವನ್ನು ಸ್ವೀಕರಿಸಿ ಬಂದಂಥವರು. ಅಂತಹ ಪೂಜ್ಯರ ಹೆಸರಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಪ್ರತಿನಿತ್ಯ ದಾಸೋಹ ಮಾಡ್ತಾ ಇರುವಂತಹ ಮಹಾತಾಯಿ ಗೌರಮ್ಮ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಗೌರಮ್ಮ ಅವರು ಎಂಥ ಸುಪುತ್ರರನ್ನು ಜನ್ಮ ಕೊಟ್ಟಿದ್ದಾರೆ ಅಂದರೆ ನೋಡಿ, ಮಂಜುನಾಥ್ರವರು ಮದುವೆ ಆಗದೆ ಈ ಸಮಾಜಕ್ಕೆ ಪರಮ ಪೂಜ್ಯರು ಹಾಕಿಕೊಟ್ಟಂತಹ ದಾಸೋಹ ಕಾಯಕ ಏನಿದೆ, ಹಸಿದವರಿಗೆ ಅನ್ನ ನೀಡುವುದೇ ಧರ್ಮ ಅಂತ ಹೇಳಿದ್ರು ಪರಮ ಪೂಜ್ಯರು. ಇವತ್ತೆಲ್ಲ ಮಠಾಧೀಶರು ಜಾತಿಗೊಂದೊಂದು ಮಠ, ಆ ಪಕ್ಷಕ್ಕೊಂದೊಂದು ಮಠ ಕಟ್ಕೊಂಡು ಅವರವರ ಹಿಂಬಾಲಕರನ್ನ ಹುಟ್ಟಾಕೋತಾ ಇದ್ದಾರೆ. ಆದರೆ ಪರಮ ಪೂಜ್ಯರು ಯಾರನ್ನು ಗುರುತಿಸಿದ್ರು ಅಂದರೆ ಹಸಿದ ಹೊಟ್ಟೆಯನ್ನು ಗುರುತಿಸಿದ್ರು, ಹಸಿದವರಿಗೆ ಅನ್ನ ಹಾಕಿದ್ರು, ಜ್ಞಾನವನ್ನು ಕೊಟ್ಟರು, ಆಶ್ರಯವನ್ನು ಕೊಟ್ಟರು. ಇವತ್ತು ಪರಮ ಪೂಜ್ಯರ ಸೇವೆ ಈ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರುವಂಥ ಬಹುದೊಡ್ಡ ಸೇವೆಯನ್ನು ಅವ್ರು ಮಾಡಿದ್ದಾರೆ. ನಾನು ಈ ವೇದಿಕೆಯ ಮೂಲಕ ಮತ್ತು ಇಲ್ಲಿ ಹಲವಾರು ಗಣ್ಯರಿದ್ದಾರೆ, ಅವ್ರ ಮೂಲಕ ಕೇಂದ್ರ ಸರ್ಕಾರವನ್ನು ನಾನು ಒತ್ತಾಯಿಸ್ತಾ ಇದ್ದೇನೆ, ಪರಮ ಪೂಜ್ಯರಿಗೆ ಅತ್ಯುನ್ನತವಾದ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕು. ಈ ಸರ್ಕಾರಕ್ಕೆ ಈ ಬ್ಯಾಟು ಬಾಲ್ ಹಿಡ್ಕೊಂಡವ್ರಿಗೆಲ್ಲರಿಗೂ ಭಾರತ ರತ್ನ ಕೊಡ್ತಾರೆ. ಪರಮ ಪೂಜ್ಯರು ಕೋಟ್ಯಾಂತರ ಜನರ ಭಕ್ತರ ಭಾವಕೋಶದಲ್ಲಿ ನೆಲೆಯಾಗಿರುವಂಥವ್ರು. ಅಂತಹ ಪೂಜ್ಯರಿಗೆ ನೋಡಿ ಏಳ್ಸ್ಕೋಬಾರ್ದು. ಮೋದಿಯವರು ಎಲ್ಲೆಲ್ಲ ಇರೋರನ್ನ ಗುರುತಿಸ್ತಾರೆ, ಆದರೆ ಪರಮ ಪೂಜ್ಯರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದವರು, ಪರಮ ಪೂಜ್ಯರ ಒಂದು ದಿವ್ಯ ಅನುಭವವನ್ನು ಪಡ್ಕೊಂಡಂಥವ್ರು ಈ ನಾಡನ್ನು ಆಳು ಹೋಗಿದ್ದಾರೆ, ಈ ದೇಶವನ್ನು ಆಳ್ತಾ ಇದ್ದಾರೆ. ಅವ್ರಿಗೆ ಮರಣೋತ್ತರವಾಗಿ ಭಾರತ ರತ್ನ ಕೊಡಬೇಕು. ಆ ಮೂಲಕ ಪರಮ ಪೂಜ್ಯರ ಗೌರವವನ್ನು ಮತ್ತು ಈಗ ಭಾರತ ರತ್ನ ಕೊಟ್ಟರೆ ಭಾರತ ರತ್ನಕ್ಕೆ ಬೆಲೆ ಜಾಸ್ತಿ ಹೊರತು ಪರಮ ಪೂಜ್ಯರಿಗಲ್ಲ. ಪರಮ ಪೂಜ್ಯರು ಎಲ್ಲರ ಮನೆಗಳಲ್ಲೂ ಪ್ರತಿನಿತ್ಯ ಅವರು ದಾಸೋಹ ಸೇವೆ ಮೂಲಕ ನೆಲೆಸಿದ್ದಾರೆ. ಅಂತಹ ಪೂಜ್ಯನೀಯರನ್ನ ಇವತ್ತು ಸ್ಮರಣೆ ಮಾಡ್ತಾ ಹಲವಾರು ಜನರಿಗೆ ಇವತ್ತು ಏನು ಪರಿಸರ ಸಂರಕ್ಷಣೆಯವ್ರಿಗೆ ಮತ್ತು ನಮ್ಮ TV ಮಾಧ್ಯಮದ ಸ್ನೇಹಿತರು ಬಂದಿದ್ದರು, ಪ್ರಾಣ ಉಳಿಸ್ತಂಥವರು, ಕಲಾವಿದರಿಗೆ, ರಕ್ತದಾನಿಗಳಿಗೆ ಮತ್ತು ಮಂಗಳೂರಿಂದ ಬಂದಂತಹ ಗಾಂಧಿವಾದಿಯವರಿಗೆ ಎಲ್ರಿಗೂ ಕೂಡ ಇವತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರುವಂತಹವರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ಮತ್ತು ಬಸವಜ್ಯೋತಿ ಪ್ರಶಸ್ತಿಯನ್ನು ಮತ್ತು ಕೆಂಪೇಗೌಡರ ಪ್ರಶಸ್ತಿಯನ್ನು, ಮದರ್ ತೆರೆಸಾ ಅವ್ರ ಪ್ರಶಸ್ತಿಯನ್ನು ಮತ್ತು ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂರವರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಪ್ರಶಸ್ತಿಗಳು ನಮ್ಮೆಲ್ಲರ ಈಗ ಇಸ್ಮಾಯಿಲ್ ಸಾಹೇಬ್ರು ಹೇಳ್ತಾ ಇದ್ರು, ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಪ್ರಶಸ್ತಿಗಳು ನಮ್ಮ ಏನು ಕಾಯಕ ಇದೆ ಅದರ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಈ ಜವಾಬ್ದಾರಿಯನ್ನು ಅರಿತು ನಾವೆಲ್ಲ ಮುನ್ನಡೆಯೋಣ ಅಂತ ಹೇಳ್ತಾ ಈ ಒಂದು ಮಹತ್ ಕಾರ್ಯದಲ್ಲಿ ಬೆಂಗಳೂರಿನ ಒಂದು ಚಾಮರಾಜಪೇಟೆಯಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಪ್ರತಿನಿತ್ಯ ಈ ದಾಸೋಹ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ಶುಭನಾಮವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಮಂಜುನಾಥ್ರವರ ಸೇವೆ ಬಹುದೊಡ್ಡ ಸೇವೆ. ನಾವು ಇವತ್ತು ಒಂದು ನಿರ್ಧಾರವನ್ನು ಮಾಡಿದ್ದೇವೆ, ಅವರ ಮಂಜುನಾಥ್ರವರ ದಾಸೋಹ ಸೇವೆ ಏನಿದೆ ಆ ದಾಸೋಹ ಸೇವೆಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ನಾವು ಕೊಡ್ತೇವೆ. ಏಕೆಂದರೆ ದಾಸೋಹ ನಿಲ್ಲಬಾರ್ದು. ಆ ದಾಸೋಹಕ್ಕೆ ಬೇಕಾದಂಥ ಅಕ್ಕಿ ವ್ಯವಸ್ಥೆಯನ್ನು ನಾವು ಮತ್ತು ನಮ್ಮ
ಎಲ್ಲ ಸ್ನೇಹಿತರು ಸೇರಿ ಮಾಡ್ತೇವೆ ಅಂಥೇಳಿ ಈ ವೇದಿಕೆಯಲ್ಲಿ ಅವರಿಗೆ ಒಂದು ಮಾತನ್ನು ಹೇಳ್ತಾ, ಮತ್ತು ಈ ಸೇವೆಯನ್ನು ಮಾಡುವಂತಹ ಕೆಲಸ ಇದೆಯಲ್ಲ, ಇದು ಆರಂಭದಲ್ಲಿ ಏನು ಅನ್ನಿಸ್ತದೆ ಅಂತಂದರೆ, ಜನ ಮತ್ತು ಈ ಸಮಾಜ ನಮ್ಮನ್ನು ಅನುಮಾನ ದೃಷ್ಟಿಲೇ ನೋಡ್ತಾರೆ. ಯಾರೋ ಸೇವೆ ಮಾಡೋಕ್ಕೆ ಬಂದವನೇ ಅಂದರೆ ಸುಮ್ಮನೆ ಮಾಡೋದಿಲ್ಲ. ಈಗ ನಡೆದಾಡುವ ದೇವರ ಟ್ರಸ್ಟ್ ಕಟ್ಕೊಂಡವ್ರೆ, ಟ್ರಸ್ಟಿಂದ ಎಲ್ಲೋ ಫಾರಿನಿಂದ ದುಡ್ಡು ಬರುತ್ತೆ ಅನ್ನುವಂಥ ಒಂದು ಭ್ರಮೆ ಇರ್ತದೆ. ಅವೆಲ್ಲ ಸುಳ್ಳು. ಮಂಜುನಾಥ್ರವರು, ಅವರ ತಾಯಿಯವರು ಗೌರಮ್ಮನವರು ಪಾಪ ಈ ಸಮಾಜಕ್ಕೋಸ್ಕರ ತಮ್ಮ ಬದುಕನ್ನು ಸಮರ್ಪಿಸ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಫಾರಿನ್ ಫಂಡು ಬರೋದಿಲ್ಲ. ಅವ್ರಿಗೆ ನಾವು ಕೊಡುವಂತಹ, ಸಮಾಜ ಕೊಡುವಂತಹ, ಮತ್ತು ನಮ್ಮ ಇಲ್ಲಿಯ ನಾಯಕರು ಆದಂತಹ ಸುನಿಲ್ ವೆಂಕಟೇಶ್ರಂತಹ ಹಲವಾರು ಸಹೃದಯಿಗಳು ಏನಿದ್ದಾರೆ, ಅವರು ಕೊಡುವಂಥ ಪ್ರೋತ್ಸಾಹದಿಂದ ಈ ಸೇವೆ ನಡ್ಕೊಂಡು ಹೋಗುತ್ತೆ. ನಾವು ಕೂಡ ಮಂಡ್ಯದಲ್ಲಿ 2 ಎಕರೆ ಜಾಗದಲ್ಲಿ, ಏನು ಬೆಂಗಳೂರು ಮೈಸೂರು ಹೆದ್ದಾರಿ ಇದೆ, ಅಲ್ಲಿ 2 ಎಕರೆ ಪಾಳು ಬಿದ್ದಿದ್ದಂತಹ ನಗರಸಭೆಯ ಜಾಗವನ್ನು ನಮ್ಮ ಕಾಯಕ ಯೋಗಿ ಫೌಂಡೇಶನ್ಗೆ 50 ವರ್ಷಕ್ಕೆ ದತ್ತು ತೆಗೆದುಕೊಂಡು ಪರಮ ಪೂಜ್ಯರ ಹೆಸರಲ್ಲಿ ಸಾವಿರಾರು ಸಸಿಗಳನ್ನ ನೆಟ್ಟಿದ್ದೀವಿ. ನಮಗೂ ಕೂಡ ಆರಂಭದಲ್ಲಿ ಮಂಜಣ್ಣವರೇನು ಭಯ ಪಡಬೇಕಾಗಿಲ್ಲ, ನಮಗೂ ಅನುಮಾನಿಸ್ತಾಯಿದ್ರು, ಇವ್ರಿಗೆಲ್ಲಿಲ್ಲೋ ದುಡ್ಡು ಬಂದ್ಬಿಡ್ತದೆ ಸುಮ್ಮನೆ ಗಿಡ ನೆಟ್ಟರು ಅಂತ. ನಾವು ಕೂಡ ಈ ಬೇವು, ಮಾವು, ಹೊಂಗೆ, ನೇರಳೆ, ಕಾಡು ಜಾತಿಯ ಸಸಿಗಳು, ಎಲ್ಲ ಬಗೆಯ ಸಸಿಗಳನ್ನು ಆ ಒಂದು ಉದ್ಯಾನವನದಲ್ಲಿ ನೆಟ್ಟು ಅದಕ್ಕೆ ಪರಮ ಪೂಜ್ಯರ ಹೆಸರನ್ನು, ಶುಭನಾಮವನ್ನು ನಾಮಕರಣ ಮಾಡಿ ಅಲ್ಲಿ ಕುಡಿಗೆ ಬರುವಂತಹ ಪಕ್ಷಿಗಳಿಗೂ ಕೂಡ ಪ್ರತಿನಿತ್ಯ ನೀರಿನ ದಾಸೋಹ, ಮತ್ತು ಬಿಡಾಡಿ ದನಗಳು, ಹಸುಗಳು ಏನು ಬೀದಿನಲ್ಲಿ ಇರುವಂಥ, ರಸ್ತೆ ಬದಿನಲ್ಲಿರುವಂಥ ಹಸುಗಳಿಗೂ ಕೂಡ ಅಲ್ಲಿ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ತಾವೆಲ್ಲ ಪರಮ ಪೂಜ್ಯರ ಹೆಸರಲ್ಲಿ ಒಂದೊಂದು ಸಸಿಗಳನ್ನ ನೆಡೋದ್ರ ಮೂಲಕ ಆ ಒಂದು ಪರಮ ಪೂಜ್ಯರ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುವಂಥ ಕೆಲಸಗಳನ್ನು ನಿಮ್ಮ ಊರಲ್ಲಿ ಮತ್ತು ನಿಮ್ಮ ಶಾಲೆಗಳ ಆವರಣದಲ್ಲಿ ಸಸಿ ನೆಡುವಂತಹ ಕಾಯಕ, ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಇಲ್ಲದೇ ಇರುವಂಥ ಒಂದು ಸುಂದರ ಉದ್ಯಾನವನವನ್ನು ಮಂಡ್ಯದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಪ್ರತಿ ಎಲ್ಲ ಹಬ್ಬಗಳನ್ನು ಕೂಡ ಮತ್ತು ಮಹನೀಯರ ಜಯಂತಿಗಳನ್ನು ಕೂಡ ನಾವು ಉದ್ಯಾನವನದಲ್ಲೇ ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಪರಮ ಪೂಜ್ಯರು ನಾವು ಕಂಡು ಕೇಳರಿಯದಂತಹ ಮಹಾನ್ ಚೇತನ ಅವರು. ಈ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಪರಮ ಪೂಜ್ಯರ ಹೆಸರು ಶಾಶ್ವತವಾಗಿ ಭೂಮಿ ಮೇಲೆ ಉಳಿಯುತ್ತೆ. ಆ ಉಳಿಯುವಂಥ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ, ಇಲ್ಲಿಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ನಮ್ಮೆಲ್ಲರಿಗೂ ಕೂಡ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಗೌರಮ್ಮ ಮತ್ತು ಮಂಜುನಾಥ್ರವರು. ಮಹಾತಾಯಿ ಮತ್ತು ಸಾರ್ಥಕತೆಯ ಬದುಕು ನಡೆಸ್ತಾ ಇರುವಂತಹ ಮಗ ಮಂಜುನಾಥ್. ನಮಗೆ ಇವತ್ತು ಬೆಂಗಳೂರಲ್ಲಿ ಒಬ್ಬ ಹೊಸ ತಾಯಿ ಸಿಕ್ತಂಗೆ ಆಗಿದೆ. ನಾವು ಹೋದ್ರೆ ಅವ್ರ ಮನೇಲಿ ಒಳ್ಳೆ ಊಟ ಮಾಡ್ಬೋದು. ಅಂತಹ ಮಹನೀಯರನ್ನ ನಮ್ಮ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ನಾವೆಲ್ಲ ಸೇರಿ ಇಬ್ಬರು ಮಹಾನ್ ಚೇತನಗಳನ್ನು ಸನ್ಮಾನಿಸುವಂಥ ಸಮಯ. ದಯಮಾಡಿ ನಮ್ಮ ಎಲ್ಲ ಸ್ನೇಹಿತರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಅದಕ್ಕೆ ಅವರ ಕೆಲಸಗಳನ್ನು, ಅವರ ಯೋಜನೆಗಳನ್ನ ರೂಪಿಸ್ಕೊಂಡು ಬರ್ತಿರುವಂತಹ ಶ್ರೀ ಮಂಜುನಾಥ್ ಸರ್ ಅವರು ಇಷ್ಟೆಲ್ಲ ಜನಕ್ಕೆ ಗೌರವವನ್ನು, ಅವರ ಸೇವೆಗಳನ್ನ ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರನ್ನು ಸನ್ಮಾನಿಸುವಂತಹ, ಗೌರವಿಸುವಂತಹ ಕ್ಷಣ. ಎಲ್ಲರೂ ಕೂಡ ದಯಮಾಡಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರ ಸೇವೆ ಮತ್ತು ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಇನ್ನಷ್ಟು ಆ ಭಗವಂತ ಈ ನಡೆದಾಡುವ ದೇವರ ಸೇವಾ ಟ್ರಸ್ಟ್ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ನೂರಾರು ಜನ, ಸಾವಿರಾರು ಜನ ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಭಗವಂತನಲ್ಲಿ ಕೇಳ್ಕೊಳ್ತಾ, ಶ್ರೀಮತಿ ಗೌರಮ್ಮ ಹಾಗೂ ಶ್ರೀ ಮಂಜುನಾಥ್ ಅವರನ್ನು ಗೌರವಿಸ್ತಿರುವಂಥ ಕ್ಷಣ. ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಕಾರ್ಯಕರ್ತರು, ನಡೆದಾಡುವ ದೇವರ ಸೇವಾ ಟ್ರಸ್ಟ್ ಸಂಸ್ಥೆಯ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂಥವರು ಹರಿಪ್ರಸಾದ್ ಅವರು. ಇವರ ಸೇವೆಯನ್ನು ಗುರುತಿಸಿ ಸಂಸ್ಥೆಯಿಂದ ಅವರಿಗೆ ಒಂದು ಸನ್ಮಾನ.
ಪ್ರವೀಣ್ ಅವರು, ಇವರು ಕೂಡ ಸಂಸ್ಥೆಯ ಕಾರ್ಯಕರ್ತರು, ಸದಸ್ಯರು, ಸೇವಾ ಮನೋಭಾವ ಇರುವಂಥ ಯುವಕರು. ಇವ್ರಿಗೂ ಕೂಡ ಸಂಸ್ಥೆಯ ವತಿಯಿಂದ ಒಂದು ಕಿರು ಸನ್ಮಾನ. ನೀಡ್ತಾ ಬಂದಿರುವಂಥವರು. ನಮ್ಮ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸಗಳಿಂದ ಬಂದಾಗ ಮೇಡಮ್ ಅವರು ಹಲವಾರು ವರ್ಷಗಳಿಂದ ನನಗೆ ಕೂಡ ಚಿರಪರಿಚಿತರು. ಪವಿತ್ರ ಮೇಡಮ್ ಅವರಿಗೆ ಸಂಸ್ಥೆಯ ವತಿಯಿಂದ ತಮ್ಮ ಸಂಸ್ಥೆಯ ಪರವಾಗಿ ಒಂದು ಅಭಿನಂದನೆಗಳು ಸರ್. ಸನ್ಮಾನವನ್ನು ಮಾಡ್ತಾ ಇದ್ದೀವಿ, ಒಂದು ಕಿರು ಸನ್ಮಾನ. ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಆಶೀರ್ವಾದಗಳೊಂದಿಗೆ ಶ್ರೀ BY ವಿಜಯೇಂದ್ರ ಅವರು, ಶಾಸಕರು ಶಿಕಾರಿಪುರ, ಇವರು ಬಸವ ಭಾರತ ವಿಜಯೇಂದ್ರ ಸೇನೆ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಿದ್ದಾರೆ. ಅದರ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಶ್ರೀ ಸುನಿಲ್ ವೆಂಕಟೇಶ್ ಸರ್ ಅವ್ರನ್ನ ಕೇಳ್ಕೊಳ್ತೀನಿ. ಹಾಗೂ ಪರಮ ಪೂಜ್ಯರು ಕೂಡ ಅದರ ಜೊತೆಗೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸೇನೆ ಸಂಸ್ಥೆಯನ್ನು ಉದ್ಘಾಟನೆಯನ್ನು ನೆರವೇರಿಸ್ತಿದ್ದಾರೆ ಶ್ರೀ ವೆಂಕಟೇಶ್ ಅವರು, ಸುನಿಲ್ ವೆಂಕಟೇಶ್ ಅವರು, ಪರಮ ಪೂಜ್ಯರು ಹಾಗೂ ಗೌರಮ್ಮನವರು. ಬಸವ ಭಾರತ ವಿಜಯೇಂದ್ರ ಸೇನೆ. ಶಾಲೆಗೆ ಕಳಿಸೋದ್ರಿಂದ ಪ್ರಾರಂಭ ಮಾಡಿ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬರುವಂತಹ ಉದ್ಯೋಗಿಗಳನ್ನು ಸರಿಯಾದ ಸಮಯಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಬಂದು ಎಷ್ಟೋ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರುವಂಥವರು ನಮ್ಮ ಆಟೋ ರಿಕ್ಷಾ ಚಾಲಕರು. ಭಾರತ ವಿಜಯೇಂದ್ರ ಸೇನೆಯ ಒಂದು ಉದ್ಘಾಟನೆ ಸಮಾರಂಭದ ಸನ್ನಿವೇಶದಲ್ಲಿ ಶ್ರೀ ಸುನಿಲ್ ಅವರು ಆಟೋ ಚಾಲಕರಿಗೆ ಉಚಿತವಾಗಿ ಸಮವಸ್ತ್ರವನ್ನು ನೀಡ್ತಾ ಇದ್ದಾರೆ. ಶ್ರೀಮತಿ ಮಂಜುಳಾ ಕೆ ಅವರು ಮತ್ತು ಸತೀಶ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಟ್ರಸ್ಟ್ನ ಸಂಸ್ಥೆಯ ಪೋಷಕರಾದಂತಹ ಸತೀಶ್ ಸರ್ ಅವರು ಎರಡು ಮಾತಾಡ್ತಾರೆ. ಈ ದಿನ
ಮಹಾರಾಜ ಕಲಾ ಸಾಮ್ರಾಜ್ಯ ಸೇವಾ ಟ್ರಸ್ಟನ್ನು 3 ಗಂಟೆಗೆ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅಕ್ಕಮಹಾದೇವಿ ಸಭಾಂಗಣದಲ್ಲಿ. ಕಲಾಭಿಮಾನಿಗಳು, ಕಲಾ ಪೋಷಕರು ಆಗಿರತಕ್ಕಂಥ ವೀಕ್ಷಕರು ಇಲ್ಲದೆ ಕಾರ್ಯಕ್ರಮ ನಡೆಯೋದಿಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ. ನಮ್ಮ ನಡೆದಾಡುವ ದೇವರ ಸೇವಾ ಟ್ರಸ್ಟ್ನ ಕಾರ್ಯಕರ್ತರು ಮಂಜುನಾಥ್ ಸರ್ ಅವರ ಸಹಾಯಕರಾಗಿರೋ ಜೊತೆಗಿರುವಂಥವರು ಶ್ರೀ ಅರುಣ್ ಅವರು ಮತ್ತು ವಿನಯ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಅರುಣ್ ಹಾಗೂ ವಿನಯ್ ಅವರು ಕಾರ್ಯಕರ್ತರು ಹಾಗೂ ತಾವು ಕೂಡ ಶ್ರೀ ಮಂಜುನಾಥ್ ಸರ್ ಜೊತೆಗೆ ಸೇವೆಯನ್ನು ಮಾಡ್ಕೊಂಡು ಬರ್ತಿರುವಂಥವ್ರು. ಇವರನ್ನು ಕೂಡ ಸಂಸ್ಥೆ ಗೌರವಿಸ್ತಾ ಇದೆ. ವೇದಿಕೆಯಲ್ಲಿರುವಂಥ ಗಣ್ಯರು ಶ್ರೀ ಅರುಣ್ ಮತ್ತು ವಿನಯ್ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅಭಿನಂದನೆಗಳು ಅರುಣ್ ಮತ್ತು ವಿನಯ್ ಅವ್ರಿಗೆ. जंगली रमी पे आओ ना महाराज, 24/7 कस्टमर सपोर्ट के लिए हाजिर हैं आपकी खातिर. ಶ್ರೀ ಅರುಣ್ ಇವರು ಕೂಡ ಚಾಮರಾಜಪೇಟೆಯ ಗುರುತಿಸಿ ನಮ್ಮ ಸಂಸ್ಥೆಯ ಮೂಲಕ ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಚಿತ್ರಕಲೆ, ಶಿಕ್ಷಣ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಸಂಸ್ಥೆ ಅವರಿಗೆ ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದೆ. ಮೊದಲನೇದಾಗಿ ಕುಮಾರಿ ಮರಿಯಂ ಅನ್ಫಾ ಚಿತ್ರಕಲೆಯಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಕುಮಾರಿ ಮರಿಯಂ ಅನ್ಫಾ ಅಧ್ಯಕ್ಷತೆಯಲ್ಲಿ ಶ್ರೀ ಸುನಿಲ್ ವೆಂಕಟೇಶ್ ಅವರು, ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮದ ಒಂದು ಮಕ್ಕಳಿಗೆ ಬಾಲ ಪುರಸ್ಕಾರವನ್ನು ನೀಡ್ತಾ ಇರೋದು. ಎಲ್ರಿಗೂ ಕೂಡ ಮಕ್ಕಳಿಗೆ ಅಭಿನಂದನೆಗಳು. ಮುಂದಿನ ಪುಟಾಣಿ ಕುಮಾರಿ ಪೂಜಾ ಇಲ್ವಾ ನಮಗೆ ಮನರಂಜನೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಸ್ಟೇಜಿಗೆ ಬರಬೇಕು. ಮತ್ತು ಎಲ್ಲ ಮಕ್ಕಳು ಮಂಗಳೂರಿನಿಂದ ಬಂದಂಥ ಎಲ್ಲ ಪ್ರತಿಭೆಗಳು ಸ್ಟೇಜಿಗೆ ಬನ್ನಿ. ದೇವಾಡಿಗ ಭರತನಾಟ್ಯ ಕಲಾವಿದರು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕುಮಾರಿ ನಿಧಿ ಆರ್ ದೇವಾಡಿಗ.
ಅಭಿಮಾನಿಗಳು ಕುಮಾರಿ ಅನುಷಾ ಆರ್. ಮುಂದಿನ ಪ್ರಶಸ್ತಿ ಕುಮಾರಿ ಪಿ ಶಂಹಿತಾ. ಕುಮಾರಿ ಪಿ ಶಂಹಿತಾ ಕುಮಾರಿ ಪಿ ಶಂಹಿತಾ ಚಾಮರಾಜಪೇಟೆಯ ಬಾಲ ಪ್ರತಿಭೆಗಳು. ಅಭಿನಂದನೆಗಳು ಅನುಷಾ. ಮುಂದಿನ ಪ್ರಶಸ್ತಿ ಪುರಸ್ಕಾರ ಕುಮಾರಿ ಸ್ಕೈಲಿನ್ ಗ್ರೇಸ್. ಕುಮಾರಿ ಸ್ಕೈಲಿನ್ ಗ್ರೇಸ್ ಪ್ರತಿಭೆಯನ್ನು ನಾವು ಆವಾಗಿಂದ ನೋಡಿದ್ದೀವಿ. ಎಷ್ಟು ಚೆನ್ನಾಗಿ ನೃತ್ಯ ಮಾಡಿ ಮುಗ್ಧತೆಯಿಂದ ಎಷ್ಟು ಖುಷಿ ಕೊಟ್ಲು ಮನಸ್ಸಿಗೆ ಅಂದರೆ ಹೇಳೋಕ್ಕಾಗಲ್ಲ. ಕುಮಾರಿ ಸ್ಕೈಲಿನ್ ಗ್ರೇಸ್ ಪುಟಾಣಿ ಪ್ರತಿಭೆ. ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪುರಸ್ಕಾರ ಲಭಿಸ್ತಾ ಇದೆ. ಅಭಿನಂದನೆಗಳು ಗ್ರೇಸ್. ಮುಂದಿನ ಪುರಸ್ಕಾರ ಕುಮಾರಿ ಪ್ರಾಧ್ಯಾ ಪಿ ಶೆಟ್ಟಿ. ಕುಮಾರಿ ಪ್ರಾಧ್ಯಾ ಪಿ ಶೆಟ್ಟಿ. ಚಾಮರಾಜಪೇಟೆ ಕ್ಷೇತ್ರದ ಕುಮಾರಿ ಪ್ರಾಧ್ಯಾ ಪಿ ಶೆಟ್ಟಿ. ಮುಂದಿನ ಪುರಸ್ಕಾರ ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪ್ರಶಸ್ತಿ ಕುಮಾರಿ ಪ್ರಾಧ್ಯಾ ಪಿ ಶೆಟ್ಟಿ. ಅಭಿನಂದನೆಗಳು ಪ್ರಾಧ್ಯಾ. ಮುಂದಿನ ಪುರಸ್ಕಾರ ಕುಮಾರಿ ಅಂಜಲಿ ಬೀರಾದಾರ್. ಕುಮಾರಿ ಅಂಜಲಿ ಬೀರಾದಾರ್ ಚಾಮರಾಜಪೇಟೆಯ ಪ್ರತಿಭೆ. ಮುಂದಿನ ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪ್ರಶಸ್ತಿ ಕುಮಾರ್ ಗೌತಮ್ ಎಸ್. ಕುಮಾರ್ ಗೌತಮ್ ಎಸ್. ಮುಂದಿನ ಪ್ರಶಸ್ತಿ ಪುರಸ್ಕಾರ ಕುಮಾರ್ ಸ್ಕಂದ ಎನ್. ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪ್ರಶಸ್ತಿ ಪುರಸ್ಕೃತರು ಮುಂದಿನ ಕುಮಾರ್ ವಿಘ್ನೇಶ್ ಆಚಾರ್ಯ. ಒಂದು ನಿಮಿಷ. ಸ್ಕಂದ ಸರ್, ನೆಕ್ಸ್ಟ್ ಅಷ್ಟೇ ಸರ್. ಇದು ವಿಘ್ನೇಶ್. ಕುಮಾರ ಸ್ಕಂದ ಎನ್ ಬಾಲ ಪ್ರತಿಭೆ ಚಾಮರಾಜಪೇಟೆ ಕ್ಷೇತ್ರದ ಕಡೆಯಿಂದ. ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪ್ರಶಸ್ತಿ ಪುರಸ್ಕೃತರಾದಂತಹ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಕೊನೆಯದಾಗಿ ಕುಮಾರ ವಿಘ್ನೇಶ್ ಆಚಾರ್ಯ. ಕುಮಾರ್ ವಿಘ್ನೇಶ್ ಆಚಾರ್ಯ ಭರತನಾಟ್ಯ ಪ್ರತಿಭೆ. ಸಿದ್ಧಗಂಗಾ ಸಿರಿ ಬಾಲ ಪ್ರತಿಭಾ ಪ್ರಶಸ್ತಿ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಎಲ್ಲ ಬಾಲ ಪ್ರತಿಭೆಗಳಿಗೆ ಸಂಸ್ಥೆ ವತಿಯಿಂದ ಧನ್ಯವಾದಗಳು.
ಪ್ರಶಸ್ತಿಯನ್ನು ನೀಡಿ ಗೌರವಿಸಿದಂತಹ ಶ್ರೀ ಸುನಿಲ್ ವೆಂಕಟೇಶ್ ಅವರು, ಪರಮ ಪೂಜ್ಯರಾದಂತಹ ಆರೂಢ ಭಾರತಿ ಸ್ವಾಮೀಜಿಯವರು ಹಾಗೂ ಬಾಪೂಜಿ ಶ್ರೀಗಳು ಇಸ್ಮಾಯಿಲ್ ಸರ್ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುನಿಲ್ ವೆಂಕಟೇಶ್ ಅವರು, ಬಿಜೆಪಿ ಮುಖಂಡರು, ಚಾಮರಾಜಪೇಟೆ ಮಂಡಲ ಕಾರ್ಯದರ್ಶಿಗಳು, ಸಂಸ್ಥಾಪಕರು, ಸಂಕಲ್ಪ ಸೇವಾ ಕೇಂದ್ರ ಮತ್ತು VR ವುಡ್ಸ್ ಇಂಡಸ್ಟ್ರಿ ಮಾಲೀಕರಾಗಿರುವಂತಹ ಶ್ರೀ ಸುನಿಲ್ ವೆಂಕಟೇಶ್ ಅವರನ್ನ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವ್ರಿಗೂ ಕೂಡ ನಾವು ಸಂಸ್ಥೆಯಿಂದ ಒಂದು ಗೌರವವನ್ನು ಸಲ್ಲಿಸುವಂಥ ಮೂಲಕ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಶ್ರೀ ಸುನಿಲ್ ವೆಂಕಟೇಶ್ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಬಿಜೆಪಿ ಮುಖಂಡರು, ಚಾಮರಾಜಪೇಟೆ ಮಂಡಲ ಕಾರ್ಯದರ್ಶಿಗಳು, ಸಂಕಲ್ಪ ಸೇವಾ ಕೇಂದ್ರದ ಸಂಸ್ಥಾಪಕರು, VR ವುಡ್ ಇಂಡಸ್ಟ್ರಿನ ಮಾಲೀಕರು ಆಗಿರುವಂಥವರು, ಜೊತೆಗೆ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಸುನಿಲ್ ವೆಂಕಟೇಶ್ ಅವರವ್ರಿಗೆ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಗೌರವವನ್ನು ಸ್ವೀಕರಿಸಿದ ಶ್ರೀ ಸುನಿಲ್ ವೆಂಕಟೇಶ್ ಅವರವ್ರಿಗೆ ಧನ್ಯವಾದಗಳು ಸರ್. ಕುಮಾರಿ ಪ್ರಾಧ್ಯಾಪಿ ಶೆಟ್ಟಿ ಪ್ರಶಸ್ತಿಗಳು ಇಲ್ಲೇ ಇದೆ. ದಯವಿಟ್ಟು ಶ್ರೀಮತಿ ಗೌರಮ್ಮ ಅವ್ರನ್ನ ಗೌರವಿಸುವಂತಹ ಕ್ಷಣ. ಈ ಇಷ್ಟೆಲ್ಲ ಕೆಲಸಗಳಿಗೆ ಕಾರಣಕರ್ತರು, ಸೃಷ್ಟಿಕರ್ತರು ಅಂತಲೂ ಹೇಳ್ಬೋದು. ಯಾಕಂದರೆ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯನ್ನು ಬೆಳೆಸೋದ್ರ ಜೊತೆಗೆ ಮಗನಿಗೆ ಪ್ರೋತ್ಸಾಹಗಳನ್ನು ನೀಡ್ತಾ ಬೆನ್ನೆಲುಬಾಗಿ ನಿಂತಿರುವಂತಹ ತಾಯಿ ಶ್ರೀಮತಿ ಗೌರಮ್ಮ ಅವ್ರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಗೌರವವನ್ನು ಸಲ್ಲಿಸೋಣ. ಪರಮ ಪೂಜ್ಯರಿಂದ ಆಶೀರ್ವಚನ ಪೂರಕ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಗೌರವವನ್ನು ಸ್ವೀಕರಿಸಿದ ಗೌರಮ್ಮ ಅವ್ರಿಗೆ ಧನ್ಯವಾದಗಳು. ಹೀಗೆ ಈ ಸಂಸ್ಥೆ ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ, ನೂರಾರು ಜನ ಪ್ರತಿಭೆಗಳನ್ನು ಗುರುತಿಸಿ ಪುರಸ್ಕರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ನಡೆಯೋದಕ್ಕೆ ನಿರೂಪಕರು ಭಾಳ ಮುಖ್ಯ. ನಮ್ಮ ಮೆಚ್ಚಿನ ಕನ್ನಡ ಅಧ್ಯಾಪಕರು, ಬಹುಮುಖ ಪ್ರತಿಭೆಯಾದಂತಹ CR ಕುಸುಮಾ ಮೇಡಮ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅವರಿಗೆ ನಮ್ಮ ನಡೆದಾಡುವ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನೆ. ಇಷ್ಟೋ ತನಕ ಮಾತಾಡಿದ್ಕಿಂತ ಇವಾಗ ಏನೋ ಒಂಥರ ಹೆಚ್ಚಿನ ಒಂದು ಖುಷಿ, ಸಂತೋಷ ನನಗೆ ಅನ್ನಿಸ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಯ ಅಧ್ಯಕ್ಷರಾದ ಗೌರಮ್ಮ ಅವ್ರಿಗೆ ಮತ್ತು ಶ್ರೀ ಮಂಜುನಾಥ್ ಸರ್ ಅವ್ರಿಗೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವಷ್ಟೇ ಬೆಳಿಬಾರ್ದು ಅಂತ ಹೇಳಿ ನನ್ನ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ್ ಮೇಡಮ್ ಅವರು, ನನ್ನ PhD ಮಾರ್ಗದರ್ಶಕರು,
ಈ ಮೇಡಮ್ ಅವರು ನಮಗೆ ಅವಕಾಶಗಳನ್ನ ಅವರಷ್ಟೇ ಬೆಳೆಯಲ್ಲ, ನಮಗೂ ಕೂಡ ಅವಕಾಶಗಳನ್ನ ನೀಡೋದ್ರ ಮೂಲಕ ವೇದಿಕೆಗಳನ್ನ ಕಲ್ಪಿಸ್ತಾರೆ. ತೀರ್ಪುಗಾರರಾಗಿ ಹೋಗೋದಕ್ಕೆ, ನಿರೂಪಕರಾಗಿ ಕೆಲಸ ಮಾಡೋಕ್ಕೆ, ಉಪನ್ಯಾಸಕರಾಗಿ ಹೋಗೋದಕ್ಕೂ ಕೂಡ ಅವಕಾಶಗಳನ್ನ ನೀಡ್ತಾ ಒಂದಷ್ಟು ಪ್ರೋತ್ಸಾಹಗಳನ್ನ ನೀಡಿ ನಮಗೆ ಬೆನ್ನೆಲುಬಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು ಮೇಡಮ್. ಅದೇ ರೀತಿ ನಡೆದಾಡುವ ದೇವರ ಸೇವಾ ಟ್ರಸ್ಟ್ ಸಂಸ್ಥೆಯಿಂದ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ್ ಮೇಡಮ್ ಅವ್ರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ದಯಮಾಡಿ ಮೇಡಮ್ ವೇದಿಕೆಗೆ ಬರಬೇಕು. ನನಗೆ ಹೆಮ್ಮೆ ಅನಿಸುತ್ತೆ ನನ್ನ ಮಾರ್ಗದರ್ಶಕರು ಅಂತ ಕರೆಸ್ಕೊಳ್ಳೋದಕ್ಕೆ. ಹಲವಾರು ಬಹುಮುಖ ಪ್ರತಿಭೆ, ನೂರಾರು ಜನ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಬೆನ್ನೆಲುಬಾಗಿ ನಿಂತಿರುವಂಥವರು ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರು ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರಶಸ್ತಿ ಲಭಿಸಿದ್ದಕ್ಕೆ ಅಭಿನಂದನೆಗಳು ಮೇಡಮ್. ತಮಗೂ ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀರಿ, ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೀವಿ. ಕಾರ್ಯಕರ್ತರು ಈಗಾಗಲೇ 2 ಬಾರಿ ಅವ್ರ ಬಗ್ಗೆ ಒಂದಷ್ಟು ಸಮಾಜ ಸೇವಾ ಕಾರ್ಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಂತಹ ಒಬ್ಬ ಸಾಮಾಜಿಕ ಸೇವಾ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಗೌರವಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಸರ್. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸ್ವೀಕರಿಸಿದಂಥ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟಿ ಅವರಿಗೆ ಅಭಿನಂದನೆಗಳು. ತಮ್ಮ ಅಭಿನಯದ ಮೂಲಕ ನಮ್ಮೆಲ್ಲರನ್ನ ಮನಸ್ಸನ್ನು ರಂಜಿಸಿದಂತಹ ಜೂನಿಯರ್ ವಿಷ್ಣುವರ್ಧನ್ ಅಂತಲೇ ಕರೆಸ್ಕೊಳ್ತಿರುವಂಥ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ಅಪೇಕ್ಷೆ ಮಂಜುನಾಥ್ ಭದ್ರಾವತಿ ರಸಮಂಜರಿ ಕಾರ್ಯಕ್ರಮಗಳನ್ನ ನೀಡ್ತಾ ಕರ್ನಾಟಕದಾದ್ಯಂತ ಭಾರತದ ಹಲವಾರು ಕಡೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಬಂದಿರುವಂಥವರು. ಪ್ರಶಸ್ತಿಯನ್ನು ಸ್ವೀಕರಿಸಿ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀ ಜೂನಿಯರ್ ವಿಷ್ಣುವರ್ಧನ್ ಅವ್ರಿಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನು ನೀಡಿ ಗೌರವಿಸಿದಂತಹ ಪರಮ ಪೂಜ್ಯರು ಹಾಗೂ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಬಾಪೂಜಿ ಶ್ರೀಗಳು, ಶ್ರೀ ದತ್ತಜ್ಞಾನ ಯೋಗಾಶ್ರಮ ಗಾಣಗಾಪುರ, ಇವರೆಲ್ಲರಿಗೂ ಕೂಡ ಇವರಿಗೆ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಭಕ್ತಿಪೂರ್ವಕವಾಗಿ ನಮನಗಳನ್ನ ಸಲ್ಲಿಸೋದ್ರ ಮೂಲಕ ನಾವು ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ. ಅವ್ರಿಗೂ ಕೂಡ ಸಂಸ್ಥೆಯಿಂದ ಒಂದು ಗೌರವ ಸಮರ್ಪಣೆ. ಮತ್ತು ಕಂಠ ಚೆನ್ನಾಗಿದ್ದರೆ
ಚೆನ್ನಾಗಿ ಕಾರ್ಯಕ್ರಮ ಮುಂದುವರಿತಿದೆ. ಮಂಜಣ್ಣವರು ತುಂಬ ಅದ್ಭುತವಾಗಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರಿಗಾಗಿ ಒಂದು ಸಲ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಥ್ಯಾಂಕ್ ಯು. ವಿಷಯವಾಯಿತು. ನಮ್ಮ ನಡೆದಾಡುವ ದೇವರ ಆ ಟ್ರಸ್ಟ್ ಹೆಸರಲ್ಲಿ ಇವತ್ತು ನಡೆದ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಂಥ ಪೂಜ್ಯ ಸ್ವಾಮೀಜಿಯವರನ್ನು ಕೂಡ ನಾನು ನೆನೆಸುತ್ತಾ ಮತ್ತು ಇವತ್ತಿನ ಮಂಗಳೂರಿನಿಂದ ಬಂದಂಥ ಪ್ರಶಸ್ತಿ ಪುರಸ್ಕೃತರಾದ ವಿಷ್ಣುಮೂರ್ತಿ ಭಟ್, ಅದೇ ರೀತಿ ಉಮೇಶ್ ಮತ್ತು ಮ್ಯಾಕ್ಸಿಮ್ ಡಿಸೋಜಾ ಮತ್ತು ನಮ್ಮ ಮೇಡಮ್ ಸ್ವರ್ಣಲತಾ ಮತ್ತು ಅರಿಣಿ ಮೇಡಮ್ ಅವರು 5 ಜನ ವೇದಿಕೆಗೆ ಬಂದು ಇನ್ನೊಂದು ಪ್ರಶಸ್ತಿಯನ್ನು ತಾವು ಪಡೆಯಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ದಯವಿಟ್ಟು 5 ಜನರು ವೇದಿಕೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಆರೂಢ ಭಾರತಿ ಸ್ವಾಮೀಜಿಯವರು, ಶ್ರೀ ಸಿದ್ಧಾರೂಢ ಮಿಷನ್ ಆಶ್ರಮ ರಾಮೋಹಳ್ಳಿ, ಇವರಿಗೆ ನಾವೆಲ್ಲರೂ ಸೇರಿ ಭಕ್ತಿಪೂರ್ವಕವಾಗಿ ಗೌರವವನ್ನು ಸಲ್ಲಿಸುವಂಥ ಕ್ಷಣ. ಇವರು ಪರಮ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಗೌರವವನ್ನು ಸ್ವೀಕರಿಸಿದ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಾನು ನಮಸ್ಕರಿಸ್ತೀನಿ. ಗೌರವಿಸಿದಂತಹ ಶ್ರೀ ಸುನಿಲ್ ವೆಂಕಟೇಶ್ವರ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸಿದ್ಧಾರೂಢ ಮಹಾಸ್ವಾಮಿಗಳ ಪರಮ ಪೂಜ್ಯ ತ್ರಿವಿಧ ದಾಸೋಹಿ ಶಿವಕುಮಾರ ಮಹಾಸ್ವಾಮಿಗಳವರ ಬಸವಣ್ಣನವರ ದಿವ್ಯ ಸನ್ನಿಧಿಗೆ ಹಣೆ ಮಾಡಿದು ಮಹಾರಾಜರನ್ನು ಮೈಸೂರು ಮಹಾರಾಜರು ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಎಲ್ಲ ಮಹಾರಾಜರು ಕೂಡ, ಮೈಸೂರಿನ ಎಲ್ಲ ಮಹಾರಾಜರು ಕೂಡ ಪ್ರಜಾಹಿತಪರರು, ಬಹಳಷ್ಟು ಕಾರ್ಯವನ್ನು ಸಾಧಿಸಿದವರು. ಎಲ್ಲ ಮಹಾರಾಜರ ಸನ್ನಿಧಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರಾದ ಬಾಪೂಜಿ ಶ್ರೀಗಳವರಿಗೂ ಮತ್ತು ನಮ್ಮ ಸುನೀಲ್ ಅವರಿದ್ದಾರೆ, ಡಾಕ್ಟರ್ ಇಸ್ಮಾಯಿಲ್ ಅವರಿದ್ದಾರೆ, ಗೌರಮ್ಮನವರಿದ್ದಾರೆ, ನಮ್ಮ ಅಪೇಕ್ಷಾ ಮಂಜುನಾಥ್ ಅವರಿದ್ದಾರೆ, ಇನ್ನುಳಿದ ಎಲ್ಲ ಹಿರಿಯರು, ನಮ್ಮ ಡಾಕ್ಟರ್ ಶೀಲಾ ಮಳಿಮಠ್ ಅವರಿದ್ದಾರೆ, ತಾವೆಲ್ಲರೂ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಬಹಳ ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ನಾನು ತಿರುವಣ್ಣಾಮಲೈಗೆ ಹೋಗಿದ್ದೆ, ರಮಣರ ಸನ್ನಿಧಿಗೆ. ಹಾಗಾಗಿ ಬರಲಿಕ್ಕೆ ತೊಂದರೆ ಆಯಿತು. ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ ನಾನು. ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗಿವೆ. ನಡೆದಾಡುವ ದೇವರ ಸೇವಾ ಟ್ರಸ್ಟ್ 5 ವರ್ಷಗಳನ್ನು ಕಳೆದಿದೆ. 5 ವರ್ಷಗಳಿಂದ ಮಂಜುನಾಥ್ ಅವರ ಸಾರಥ್ಯದಲ್ಲಿ, ಅವರ ತಾಯಿಯವರಾದಂಥ ಗೌರವಮ್ಮನವರ ಆಶೀರ್ವಾದದಿಂದಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಬಹಳ ಸಂತೋಷ. ಇಲ್ಲಿ ಮುಖ್ಯವಾಗಿ ಸಮ್ಮಾನ ಕಾರ್ಯಕ್ರಮಗಳನ್ನು ನೋಡ್ತೇವೆ. ಒಂದು ಮಾತಿದೆ, ಅಷ್ಟಾದಶ ಪುರಾಣೇಶು ಯದುಕ್ತಂ ಗ್ರಂಥ ಕೋಟಿಭಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ಬರೆದಿದ್ದಾರೆ. ಆ 18 ಪುರಾಣಗಳ ಸಾರಾಂಶವನ್ನು ಒಂದೇ ಒಂದು ಮಾತಿನಲ್ಲಿ ಹೇಳಿದ್ದಾರೆ. ಏನದು ಅಂದರೆ,
ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಪುಣ್ಯದ ಕೆಲಸ, ಇನ್ನೊಬ್ಬರಿಗೆ ಅಪಕಾರ ಮಾಡೋದು ಪಾಪದ ಕೆಲಸ. ಈ ಸಮ್ಮಾನಗಳನ್ನು ಯಾತಕ್ಕೆ ಮಾಡ್ತೇವೆ ಅಂದರೆ, ಯಾರು ಒಳ್ಳೆಯದನ್ನು ಮಾಡಿದಾರೆಯೋ ಅವರಿಗೆ ಸತ್ಕರಿಸ್ತೇವೆ. ಇದರ ಸೂಚನೆ ಏನು ಅಂದರೆ, ಸಮಾಜದಲ್ಲಿ ಒಳ್ಳೆಯದು ಮಾಡ್ತಕ್ಕಂಥವ್ರಿಗೆ ಗೌರವ ಸಿಗಬೇಕು, ನ್ಯಾಯವಾಗಿ ಅದು ಸಿಗಲಿ ಅನ್ನುವಂಥದ್ದು ಒಂದು. ಇನ್ನೊಂದು, ಯಾರು ಒಳ್ಳೆಯದನ್ನು ಮಾಡ್ತಾ ಇಲ್ವೋ ಅವರು ಇವರನ್ನು ನೋಡಿ ಆದರೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದಕ್ಕೆ ಪ್ರಚೋದನೆ ಮಾಡೋದು, ಕೆಟ್ಟದ್ದನ್ನು ನಾವು ಉದಾಸೀನ ತಿರಸ್ಕಾರ ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಈ ಸತ್ಕಾರ್ಯವನ್ನು ಈ ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ನೆನಪು ಬರ್ತದೆ, ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ. ಕಾವ್ಯಗಳನ್ನು ಅಧ್ಯಯನ ಮಾಡ್ತೇವೆ ಅಥವಾ ಹಿರಿಯರ ಪ್ರವಚನವನ್ನು ಕೇಳ್ತೇವೆ, ಹಿರಿಯರ ಉಪದೇಶವನ್ನು ಕೇಳ್ತೇವೆ. ರಾಮಾಯಣ ಓದುವುದರಿಂದ ನಮಗೇನು ಅರ್ಥ ಆಗ್ತದೆ? ಅಲ್ಲಿ ರಾಮನ ಕಥೆಯೂ ಇದೆ, ರಾವಣನ ಕಥೆಯೂ ಇದೆ, ರಾವಣನ ದರ್ಪ ಇತ್ಯಾದಿ ಇದೆ, ರಾಮನ ಆದರ್ಶ ಇದೆ. ಈ ಎರಡೂ ಪಾತ್ರಗಳಿಂದ ನಾವೇನು ಗ್ರಹಿಸ್ತೇವೆ ಅಂದರೆ, ರಾಮನಂತೆ ನಡ್ಕೊಳ್ಬೇಕು, ರಾವಣನಂತೆ ನಡ್ಕೊಳ್ಬಾರ್ದು. ಇನ್ನು ಮಹಾಭಾರತವನ್ನು ನೋಡ್ತೇವೆ, ಪಾಂಡವರ ಕಥೆಯನ್ನು, ಧರ್ಮರಾಜನ ಆದರ್ಶವನ್ನು ಓದ್ತೇವೆ. ಹಾಗೆಯೇ ದುರ್ಯೋಧನನ ಕ್ರೌರ್ಯ, ಅಕ್ರಮ, ಅನ್ಯಾಯ, ದೌರ್ಜನ್ಯ ಇವುಗಳನ್ನು ಕೂಡ ನೋಡ್ತೇವೆ. ಇದರಿಂದ ನಾವೇನು ಗ್ರಹಿಸ್ತೇವೆ ಅಂದರೆ, ಧರ್ಮರಾಜನಂತೆ ಇರಬೇಕು, ದುರ್ಯೋಧನನಂತೆ ಇರಬಾರ್ದು. ಹೀಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಾರತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ನಡೆದಾಡುವ ದೇವರ ಸೇವಾ ಟ್ರಸ್ಟ್ ಅನ್ನದಾಸೋಹ ಆಗಿರಬಹುದು, ಈ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಬಾಲ ಪ್ರತಿಭೆಗಳನ್ನು ಮೊದಲು ಮಾಡಿಕೊಂಡು ವಯೋವೃದ್ಧರವರೆಗಿನ ವಿದ್ವಾಂಸರನ್ನು, ಪ್ರತಿಭೆಗಳನ್ನು ಗುರುತಿಸಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅದು ಶಿವಕುಮಾರ ಮಹಾಸ್ವಾಮಿಗಳವರ ಸಂದೇಶವನ್ನು ಹೊತ್ತು, ಅವರ ಆದೇಶವನ್ನು, ಆಶೀರ್ವಾದವನ್ನು ಹೊತ್ತು, ಅವರ ಹೆಸರೇ ಅದು ನಡೆದಾಡುವ ದೇವರು ಅನ್ನೋದು. ಅವರ ಹೆಸರನ್ನು ಹೊತ್ತು ಈ ಸಂಸ್ಥೆ ಕಾರ್ಯವನ್ನು ಮಾಡ್ತಾ ಇದೆ. ಕಾಲಕ್ಕೆ ಹೆಚ್ಚಿನ ಜನರು ಕೂಡ ಈ ಸಂಸ್ಥೆಯ ಜೊತೆಗೆ ನೆರವನ್ನು ನೀಡ್ತಾ ಇದ್ದಾರೆ. ಭಾಳ ಸಂತಸದ ವಿಚಾರ ಇದು. ಈ ಸಂಸ್ಥೆ ನೂರಾರು ವರ್ಷಗಳ ಕಾಲ ಬಾಳಲಿ, ಹೆಮ್ಮರವಾಗಿ ಬೆಳಗಲಿ, ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಬಿತ್ತಲಿ ಅಂತ ಹಾರೈಸಿ, ಆಶೀರ್ವಚನ ಆದಮೇಲೆ ಕಾರ್ಯಕ್ರಮ ನಡೆದ್ರೆ ಚೆನ್ನಾಗಿರಲ್ಲ. ಎಲ್ರಿಗೂ ಆಶೀರ್ವಾದ ಸಿಕ್ಕಿದೆ ಪರಮ ಪೂಜ್ಯರಿಂದ. ಇಂದಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ನಮಗೆ ಆಶೀರ್ವಚನ ನೀಡಿದಂತಹ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಯವರಿಗೆ ಮತ್ತೆ ನಾನು ಅವರ ಪಾದ ಕಮಲಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ, ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ಮತ್ತೊಬ್ಬ ಪರಮ ಪೂಜ್ಯರು ಬಾಪೂಜಿ ಶ್ರೀಗಳು, ಶ್ರೀ ದತ್ತಜ್ಞಾನ ಯೋಗಾಶ್ರಮ ಗಾಣಗಾಪುರ, ಇವರು ಕೂಡ ನಮ್ಮೊಂದಿಗಿದ್ದು ಕಾರ್ಯಕ್ರಮದ ಎಲ್ಲವನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ಇದ್ದಾರೆ, ಆಶೀರ್ವಚನ ನೀಡಿದ್ದಾರೆ ಪರಮ ಪೂಜ್ಯರು. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾನು. ದಯಮಾಡಿ ಚಂದ್ರಕಾಂತ್ ಪುಲೆ ಅವರು ವೇದಿಕೆಗೆ ಆಗಮಿಸಬೇಕು. ಪವನ್ ಬೀರಾದಾರ್ ಅವರು ಕೂಡ ವೇದಿಕೆಗೆ ಆಗಮಿಸಿ, ಬಸವರಾಜ್ ಕರೆಪ್ಪನವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ, ಮಂಜುನಾಥ್ ಪಾಟೀಲ್ ಅವರು, ಬೀದರ್ ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಗೌರವ ಸಮರ್ಪಣೆ. ಮೊದಲಿಂದ ಕೊನೆಯವರೆಗೂ ಕೂಡ ಇದ್ದಾರೆ. ಅವ್ರಿಗೆ BJP ಮುಖಂಡರು, ಚಾಮರಾಜಪೇಟೆ ಮಂಡಲ ಕಾರ್ಯದರ್ಶಿಗಳು, ಇವ್ರಿಗೂ ಕೂಡ ನಡೆದಾಡುವ ದೇವರ ಟ್ರಸ್ಟ್ ಸಂಸ್ಥೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ.